ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗ ಸದ್ಯ ಚರ್ಚೆ ಮಾಡ್ತಾ ಇದೆ, ಜೊತೆಗೆ ನಮ್ಮ ನಾಡು ಕೂಡ ಕರಾವಳಿ ಭಾಗದತ್ತ ನೋಡ್ತಾ ಇದೆ, ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೆ. ಕಾರಣ ಕರಾವಳಿ ಭಾಗ ಅಂತ ಬಂದಾಗ ಒಂದು ವಿಚಾರ ಇದೆ, ಕಪ್ಪು ಹಣೆಪಟ್ಟಿ, ಕೆಟ್ಟ ಹಣೆಪಟ್ಟಿ, ಅದು ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದು. ಇಲ್ಲಿ ಬದುಕಲಿಕ್ಕೆ ಬಹಳಷ್ಟು ಕಷ್ಟ, ದೊಡ್ಡ ದೊಡ್ಡ ಕಂಪನಿಗಳು ಬರಲ್ಲ, ಅದೇನೇ ಇರಲಿ ಬದುಕಲಿಕ್ಕೆ ಕಷ್ಟ ಅನ್ನುವಂಥದ್ದು ದೊಡ್ಡ ಪೋರ್ಟ್ರೇಟ್ ಆಗುತ್ತೆ. ಕಾರಣ ಇಲ್ಲಿ ಕೋಮು ಸಂಘರ್ಷಗಳು ನಡೆಯುತ್ತೆ, ಇಲ್ಲಿ ಧರ್ಮಗಳ ನಡುವೆ ಕಿತ್ತಾಟಗಳು, ಗಲಾಟೆಗಳು, ಅದು ಕೊಲೆಯ ಹಂತಕ್ಕೆ ಬಂದು ತಲುಪುತ್ತೆ. ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಹೆಣವಾಗಿ ಯುವಕರು ಸಾಯ್ತಾ ಇದ್ದಾರೆ ಅನ್ನುವಂತಹ ಬಹಳ ದೊಡ್ಡದಾಗಿರುವಂತಹ ಆರೋಪ. ಈ ಆರೋಪವನ್ನು ತಡೆಗಟ್ಟಲೇಬೇಕು, ಇದನ್ನ ಶಾಂತಿ ನೆಲೆಸುವಂತಹ ಜಿಲ್ಲೆ ಆಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪ್ರಸಕ್ತ ಕಾಲಘಟ್ಟದಲ್ಲಿರುವಂತಹ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಬಹಳ ಪ್ರಮುಖವಾಗಿರುವಂತಹ ಒಂದು ಸ್ಟೆಪ್ ಅನ್ನು ತೆಗೆದುಕೊಂಡಿದೆ. ಅದರ ಪ್ರಮುಖವಾಗಿರುವಂತಹ ಹೆಜ್ಜೆ ಇವತ್ತಿನ ದಿನ ಆಗಿದೆ. ಅಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ, ನಮ್ಮ ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನ ಮಾಡಲಾಗಿದೆ. ನಾಟ್ ಓನ್ಲಿ ನಮ್ಮ ಮಂಗಳೂರು, ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನ ಜಾರಿಗೆ ಮಾಡಲಾಗಿದೆ, ಅದು ಕೂಡ ನಮ್ಮ ಮಂಗಳೂರಿನಲ್ಲಿ. ಹಾಗಿದ್ದಾಗ ಏನು ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ ಬಂದಾಗ, ಇದು ಕೋಮು ದಳ್ಳುರಿಗಳು, ಕೋಮು ಸಂಘರ್ಷಗಳು ನಡೀತಾ ಇದೆ ನೋಡಿ. ಸುಭಾಷ್ ಶೆಟ್ಟರ ಹತ್ಯೆ ಆಯಿತು, ತದನಂತರ ಅಬ್ದುಲ್ ರೆಹಮಾನ್ ಅವರ ಹತ್ಯೆ ಆಯಿತು, ಅದಕ್ಕಿಂತ ಹಿಂದೆ ಶರತ್ ಮಡಿವಾಳ ಆಗಿರ್ಬೋದು, ಪ್ರವೀಣ್ ಪೂಜಾರಿ ಆಗಿರ್ಬೋದು, ಹೀಗೆ ಬಹಳಷ್ಟು ಜನರ ಹತ್ಯೆ ಸಾಲಾಗಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಯಾಕಂತ ಬಂದಾಗ ಇದನ್ನ ರಾಜಕೀಯ ಪಕ್ಷಗಳು ವೋಟ್ ಬ್ಯಾಂಕಿಗೋಸ್ಕರ ಕನ್ವರ್ಟ್ ಮಾಡುತ್ತೆ ಅನ್ನುವಂತಹ ವಿಚಾರ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಧರ್ಮಗಳ ನಡುವೆ ಜಗಳ ಕರಾವಳಿ ಭಾಗದಲ್ಲೇ ಇದ್ದಿದ್ಯಪ್ಪ ಅನ್ನುವಂತಹ ಮಾತುಗಳು ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕೆ ಆಗುತ್ತೆ ಇಂಥ ಗಲಾಟೆಗಳು ಅನ್ನುವಂಥದ್ದು? ಇದೆಲ್ಲವೂ ಕೂಡ ನಾವು ಕಂಟ್ರೋಲ್ ಮಾಡ್ತೀವಿ, ನಮ್ಮ ಸರ್ಕಾರದಲ್ಲಿ ಈ ರೀತಿ ಕೋಮು ಸಂಘರ್ಷಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆಕ್ಷನ್ ಫೋರ್ಸ್ ಅನ್ನ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಇವತ್ತು ಗೃಹ ಸಚಿವರು ಅದನ್ನ ಅಧಿಕೃತವಾಗಿ ಲೋಕಾರ್ಪಣೆಗೊಳಿಸಿದ್ದಾರೆ. ಜೊತೆಗೆ ಪೊಲೀಸ್ ಅವರಿಗೆ, ಅಂದ್ರೆ ಅದರಲ್ಲೂ ಕೂಡ ಮಂಗಳೂರಿನ ಪೊಲೀಸ್ ಕಮಿಷನರ್ ಸುದೀಪ್ ಕುಮಾರ್ ರೆಡ್ಡಿ ಅವರಿಗೆ ಸ್ಪೆಷಲ್ ಆಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ, ಫುಲ್ ಹ್ಯಾಂಡ್ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ಈ ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ನಿಜವಾಗ್ಲೂ ಕೂಡ ಕರಾವಳಿ ಭಾಗದಲ್ಲಿ ಈ ಕೋಮು ದಳ್ಳುರಿಗಳನ್ನ ಕಂಟ್ರೋಲ್ ಮಾಡುತ್ತಾ, ಇನ್ನು ಮುಂದೆ ಇದು ಶಾಂತಿ ಸುವ್ಯವಸ್ಥೆಯನ್ನ ನಮ್ಮ ಜಿಲ್ಲೆಯಲ್ಲಿ ನೆಲೆಸೋದಕ್ಕೆ ನಿಜವೂ ಕೂಡ ಭರವಸೆಯ ಹೆಜ್ಜೆ ಆಗುತ್ತಾ? ಇಸ್ ಇಟ್ ಪಾಸಿಬಲ್? ಇದು ಸಾಧ್ಯವಾ ಅನ್ನುವಂತಹ ಪ್ರಶ್ನೆಗಳು ನನ್ನಲ್ಲಿ ಮಾತ್ರ ಅಲ್ಲ, ನಿಮ್ಮಲ್ಲೂ ಕೂಡ ಇದೆ. ಹಾಗಿದ್ದಾಗ ಇವತ್ತಿನ ಚರ್ಚೆ ಅಷ್ಟು ಕೂಡ ಏನಿದು, ಈ ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊ ಬನ್ನಿ. ಯಾರೇ ಅಂಡ್ ಕಮ್ಯುನಲ್ ವಿಚಾರಧಾರೆಗಳನ್ನ ಪ್ರಚೋದನೆ ಮಾಡುವಂತವರು, ಹೇಟ್ ಸ್ಪೀಚ್ಗಳನ್ನ ಮಾಡಿ ಸಮಾಜದಲ್ಲಿ ಬೇರೆಯವರಿಗೆ ಮನಸ್ಸನ್ನ ಕಿಸುವಂತವರು, ಕಲುಷಿತ ವಾತಾವರಣವನ್ನ ಸೃಷ್ಟಿ ಮಾಡಿ ಸಹೋದರತ್ವ ಭಾವನೆಯನ್ನ ಕೆರಳಿಸ್ತಕ್ಕಂಥ ಜನ ಅಂತೂ ಮತ್ತು ಸಮುದಾಯಗಳು ಅವರನ್ನ ಹತ್ತಿಕ್ಕುವಂತ ಕೆಲಸವನ್ನ ಈ ಒಂದು ಸ್ಪೆಷಲ್ ಫೋರ್ಸ್ಗೆ ನಾವು ಕೊಡ್ತಾ ಇದ್ದೇವೆ. ಅವ್ರ ಕೆಲಸ ಬೇರೆ ಏನೂ ಇಲ್ಲ. ದೇ ಹ್ಯಾವ್ ನೋ ಅದರ್ ವರ್ಕ್ ಎಕ್ಸೆಪ್ಟ್ see that this region becomes peaceful. ಇಲ್ಲಿ ಶಾಂತಿ ನೆಲೆಸುವಂತ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು, ಅದನ್ನ ನಾವು ಇಲ್ಲಿ ಮಾಡೋದಕ್ಕೆ ಈ ಕಾರ್ಯಪಡೆಯನ್ನು ಸೃಷ್ಟಿ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ, ಐ ಆಮ್ ಫುಲ್ಲಿ ಕಾನ್ಫಿಡೆಂಟ್ ಇದು ಯಶಸ್ಸಾಗುತ್ತೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಯಾರೇ ಅಂಡ್ ಕಮ್ಯುನಲ್ ವಿಚಾರಧಾರೆಗಳನ್ನ ಪ್ರಚೋದನೆ ಮಾಡುವಂತವರು, ಹೇಟ್ ಸ್ಪೀಚ್ಗಳನ್ನ ಮಾಡಿ ಸಮಾಜದಲ್ಲಿ ಬೇರೆಯವರಿಗೆ ಮನಸ್ಸನ್ನ ಕೆಡಿಸುವಂತವರು, ಕಲುಷಿತ ವಾತಾವರಣವನ್ನ ಸೃಷ್ಟಿ ಮಾಡಿ ಸಹೋದರತ್ವ ಭಾವನೆಯನ್ನ ಕೆರಳಿಸ್ತಕ್ಕಂಥ ಜನ ಅಂತೂ ಮತ್ತು ಸಮುದಾಯಗಳು ಅವರನ್ನ ಹತ್ತಿಕ್ಕುವಂತ ಕೆಲಸವನ್ನ ಈ ಒಂದು ಸ್ಪೆಷಲ್ ಫೋರ್ಸ್ಗೆ ನಾವು ಕೊಡ್ತಾ ಇದ್ದೇವೆ. ಅವ್ರ ಕೆಲಸ ಬೇರೆ ಏನೂ ಇಲ್ಲ. ದೇ ಹ್ಯಾವ್ ನೋ ಅದರ್ ವರ್ಕ್ ಎಕ್ಸೆಪ್ಟ್ see that this region becomes peaceful. ಇಲ್ಲಿ ಶಾಂತಿ ನೆಲೆಸುವಂತ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು, ಅದನ್ನ ನಾವು ಇಲ್ಲಿ ಮಾಡೋದಕ್ಕೆ ಈ ಕಾರ್ಯಪಡೆಯನ್ನು ಸೃಷ್ಟಿ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ, ಐ ಆಮ್ ಫುಲ್ಲಿ ಕಾನ್ಫಿಡೆಂಟ್ ಇದು ಯಶಸ್ಸಾಗುತ್ತೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಯಾರೇ ಅಂಡ್ ಕಮ್ಯುನಲ್
ವಿಚಾರಧಾರೆಗಳನ್ನ ಪ್ರಚೋದನೆ ಮಾಡುವಂತವರು, ಹೇಟ್ ಸ್ಪೀಚ್ಗಳನ್ನ ಮಾಡಿ ಸಮಾಜದಲ್ಲಿ ಬೇರೆ ಬೇರೆಯವರಿಗೆ ಮನಸ್ಸನ್ನ ಕೆಡಿಸುವಂತವರು, ಕಲುಷಿತ ವಾತಾವರಣವನ್ನ ಸೃಷ್ಟಿ ಮಾಡಿ ಸಹೋದರತ್ವ ಭಾವನೆಯನ್ನ ಕೆರಳಿಸ್ತಕ್ಕಂಥ ಜನ ಅಂತೂ ಮತ್ತು ಸಮುದಾಯಗಳು ಅವರನ್ನ ಹತ್ತಿಕ್ಕುವಂತ ಕೆಲಸವನ್ನ ಈ ಒಂದು ಸ್ಪೆಷಲ್ ಫೋರ್ಸ್ಗೆ ನಾವು ಕೊಡ್ತಾ ಇದ್ದೇವೆ. ಅವ್ರ ಕೆಲಸ ಬೇರೆ ಏನೂ ಇಲ್ಲ. They have no other work except see that this region becomes peaceful. ಇಲ್ಲಿ ಶಾಂತಿ ನೆಲೆಸುವಂತ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು, ಅದನ್ನ ನಾವು ಇಲ್ಲಿ ಮಾಡೋದಕ್ಕೆ ಈ ಕಾರ್ಯಪಡೆಯನ್ನು ಸೃಷ್ಟಿ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ, ಐ ಆಮ್ ಫುಲ್ಲಿ ಕಾನ್ಫಿಡೆಂಟ್ ಇದು ಯಶಸ್ಸಾಗುತ್ತೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಯಾರೇ ಅಂಡ್ ಕಮ್ಯುನಲ್ ವಿಚಾರಧಾರೆಗಳನ್ನ ಪ್ರಚೋದನೆ ಮಾಡುವಂತವರು, ಹೇಟ್ ಸ್ಪೀಚ್ ಶಾಂತಿ ನೆಲೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಹೆಜ್ಜೆಯನ್ನು ನಾವು ತೆಗೆದುಕೊಳ್ತೀವಿ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ನಾನು ಸಂಕ್ಷಿಪ್ತವಾಗಿರುವಂತಹ ಚಿತ್ರಣವನ್ನು ಇನ್ನು ಮುಂದಕ್ಕೆ ಕೊಡ್ತೀನಿ. ಬಿಫೋರ್ ದ್ಯಾಟ್ ನಾನು ಗೆಸ್ಟ್ಗಳನ್ನು ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಜೆಪಿ ನಮ್ಮ ಕರಾವಳಿ ಭಾಗ ಅಂತ ಬಂದಾಗ ಎಲ್ಲವೂ ಕೂಡ ಇಲ್ಲಿ ಕೇಸರಿಮಯ ಬಹಳಷ್ಟು ಭಾಗ. ಸೊ ಹಾಗಿದ್ದಾಗ ಬಿಜೆಪಿ ವಕ್ತಾರರು ಸಂಜಯ್ ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾದಂತಹ ಸ್ವಾಗತ ಸರ್ ಸಂಜಯ್ ಪ್ರಭು ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಈ ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್. ಸೊ ಹಾಗಿದ್ದಾಗ ನಮ್ಮಲ್ಲಿ ಮೊದಲೇ ಈ ಒಂದು ವಿಷನ್ ಇತ್ತು, ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಕರಾವಳಿ ಭಾಗದಲ್ಲಿ ಶಾಂತಿ ನೆಲೆಸಬೇಕು. ಕರಾವಳಿ ಭಾಗ ಎಲ್ಲದಕ್ಕೂ ಕೂಡ ಫಸ್ಟ್ ಇದೀರಿ ತಾವುಗಳು, ಒಳ್ಳೆ ಕಲಿತೀರಿ, ಒಳ್ಳೆ ಬುದ್ಧಿವಂತರಿದ್ದೀರಿ, ಎಲ್ಲವೂ ಇದೆ. ಆದರೆ ಯಾಕೆ ಶಾಂತಿ ಇಲ್ಲ ಇಲ್ಲಿ ಅನ್ನುವಂಥ ವಿಚಾರವನ್ನ ಗೃಹ ಸಚಿವರು ಹೇಳ್ತಾ ಇರುವಂಥದ್ದು, ಗುಂಡೂರಾವ್ ಅವರು ಕೂಡ ಹೇಳ್ತಾ ಇರುವಂಥದ್ದು, ಉಸ್ತುವಾರಿ ಸಚಿವರು. ಸೊ ಹಾಗಿದ್ದಾಗ ಶಾಂತಿಯನ್ನು ನೆಲೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಆಕ್ಷನ್ ಫೋರ್ಸ್ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ಕಾಂಗ್ರೆಸ್ನ ವಕ್ತಾರರು ಉದಯ ಆಚಾರ್ಯರು. ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು, ನಮ್ಮ ಮಂಗಳೂರು, ನಮ್ಮ ಕರಾವಳಿ ಭಾಗ ಇಂತಹ ಆಕ್ಷನ್ ಫೋರ್ಸ್ಗಳು, ಟಾಸ್ಕ್ ಫೋರ್ಸ್ಗಳು ಹೊಸದೇನಲ್ಲ. ಟಾಸ್ಕ್ ಫೋರ್ಸ್ಗಳು ಹಿಂದಿನಿಂದ ಇತ್ತು, ಆಕ್ಷನ್ ಫೋರ್ಸ್ ಅನ್ನುವಂಥದ್ದು ಹೊಸ ಹೆಸರಿನಿಂದ ಈಗ ಬಂದಿದೆ. ಸೊ ಹಾಗಿದ್ದಾಗ ಇಸ್ ಇಟ್ ಎಫೆಕ್ಟಿವ್ ನಮ್ಮ ಕರಾವಳಿ ಭಾಗಕ್ಕೆ, ನಮ್ಮ ಕೋಮು ಸೂಕ್ಷ್ಮ ಅನ್ನುವಂಥ ಕೆಟ್ಟ ಹಣೆ ಪಟ್ಟಿರುವಂತಹ ಈ ನಮ್ಮ ಕರಾವಳಿ ಭಾಗಕ್ಕೆ ಇಸ್ ಇಟ್ ಎಫೆಕ್ಟಿವ್ ಅನ್ನುವಂತಹ ಪ್ರಶ್ನೆ. ನಿಜವಾಗ್ಲೂ ಇದು ನಕ್ಸಲ್ ನಿಗ್ರಹ ದಳದಲ್ಲೂ ಕೂಡ ಕೆಲಸ ಮಾಡಿದವರು ಇದರಲ್ಲೂ ಕೂಡ ಇದ್ದಾರೆ. ಸೊ ಹಾಗಿದ್ದಾಗ ಇಂತಹ ರೌಡಿ ನಿಗ್ರಹ ದಳವನ್ನು ಕೂಡ ನಮ್ಮ ಮಂಗಳೂರು ನೋಡಿದೆ. ಸೊ ಹಾಗಿದ್ದಾಗ ಈ ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಎಷ್ಟು ಎಫೆಕ್ಟಿವ್, ಎಲ್ಲ ವಿಷಯದ ಬಗ್ಗೆ ಮಾತನಾಡಬೇಕು. ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ್ ಇದ್ದಾರೆ. ಆತ್ಮೀಯ ಸರ್ ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆ ಈ ಒಂದು ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ಚಿತ್ರಣವನ್ನ ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ. ಯಾತಕ್ಕೋಸ್ಕರ ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನುವಂತಹ ವಿಚಾರ, ಇವೆಲ್ಲದರ ಜೊತೆಗೆ ನಾನು ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ. ಉದಯ ಆಚಾರ್ಯ ಅವರು, ಎಸ್ ಸರ್, ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನ ತಂದಿದ್ದೀರಿ, ಕೋಮು ದಳ್ಳುರಿಗಳನ್ನ ಮಟ್ಟ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಿದ್ದಾಗ ಎಸ್ ಸರ್, ಫಸ್ಟ್ ರಿಯಾಕ್ಷನ್. ನಾವು ಇದಕ್ಕಿಂತ ಮುಂಚೆ ಕೂಡ ನಮ್ಮ ಎಲೆಕ್ಷನ್ನ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ದೇವೆ. ಕರಾವಳಿ ಜಿಲ್ಲೆಯಲ್ಲಿ ಈ ಥರದ ಒಂದು ಏನು ತೊಂದರೆಗಳು, ಪ್ರಾಬ್ಲಮ್ಸ್ಗಳು ತುಂಬ ಸಮಯದಿಂದ ನಡೀತಾ ಇವೆ. ಸೊ ಇದನ್ನು ಒಂದು ಕಂಟ್ರೋಲಿಗೆ ತರಬೇಕು ಅಥವಾ ಮಟ್ಟ ಹಾಕುವ ನಿಟ್ಟಿನಲ್ಲಿ ನಾವೊಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥ ಒಂದು ವಿಚಾರವನ್ನು ಆವಾಗಲೂ ಕೂಡ ನಾವು ಹೇಳಿದ್ದೆವು. ಮತ್ತು ಸ್ವಲ್ಪ ಡಿಲೇ ಆಯಿತು ಮಾಡುವಾಗ. ಯಾಕಂತ ಹೇಳಿದರೆ ನಾವು ನಿಮ್ಮ ಬಹುಶಃ ನೋಡಿದಿರ್ಬೋದು, ಆವಾಗ ನಮ್ಮ ಗೃಹ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ನಾವು ತುಂಬ ಸಮಾಧಾನದಿಂದ ಪ್ರತಿಯೊಂದನ್ನು ನಾವು ಇವತ್ತು ಸರಿಯಾಗ್ಬೋದು, ನಾಳೆ ಸರಿಯಾಗ್ಬೋದು ಅಂತ ಹೇಳುವಂಥದ್ದನ್ನು ಹೇಳಿದರು. ಬಟ್ ಅದು ಯಾವುದು ಸರಿಯಾಗುವ ಹಾಗೆ ಕಾಣಲಿಲ್ಲ. ಎಲ್ಲ ಎಂತ ಹೇಳ್ತಾರೆ, ಒಂದು ಸಾಮ, ದಾನ, ದಂಡ, ವೇದ ಏನೆಲ್ಲ ಹೇಳ್ತಾರೆ ನೋಡಿ. ಸೊ ಈ ಥರದ್ದೆಲ್ಲ ಪ್ರಯೋಗಗಳು ಮಾಡಿ ಫೇಲ್ ಆದ ಮೇಲೆ ಕೊನೆಯದಾಗಿ ಈಗ ನಮಗೆ ದಂಡ ಪ್ರಯೋಗ ಉಳಿದದ್ದು ಒಂದೇ ಒಂದು ದಾರಿ ಅಂತ ಅರಿವಿಗೆ ಬಂದು ಸರ್ಕಾರ ಇವಾಗ ಈ ಒಂದು ಸ್ಪೆಷಲ್ ಏನು ಆ್ಯಕ್ಷನ್ ಫೋರ್ಸ್ ಏನು ಮಾಡಿದ್ದಾರೆ, ಇದರಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಜಿಲ್ಲೆಯಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಖಂಡಿತವಾಗಿಯೂ ಕಂಟ್ರೋಲಿಗೆ ಬರ್ತದೆ ಅಂತ ಹೇಳುವಂಥ ಒಂದು ವಿಶ್ವಾಸ ನಮಗೆ ಖಂಡಿತ ಇದೆ. ಮತ್ತು ಇದು ಮಾತ್ರ ಅಲ್ಲದೆ ಬಹುಶಃ ಇಂತಹ ಒಂದು ಆ್ಯಕ್ಷನ್ ಫೋರ್ಸನ್ನು ಮಾಡುವಂಥ ಸಮಯದಲ್ಲಿ ಬಹುಶಃ ಯಾರಿಗೂ ಇದು ಏನು ಹೇಳ್ತಾರೆ, ಬೇಡ ಅಂತ ಹೇಳುವಂತಹ ಒಂದು ವಿಚಾರ ಯಾರಿಗೂ ಬರಲಿಲ್ಲ. ಬಹುಶಃ ಇದು ಬೇಕು. ನಾವು ಯಾರನ್ನು ಬೊಟ್ಟು ಮಾಡಿ ಹೇಳುವಂಥದ್ದಲ್ಲ,
ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಯಾಕಂತ ಹೇಳಿದರೆ ಈಗ ಆಗಿದ್ದು ಆಗಿ ಹೋಯಿತು, ಅದರ ಬಗ್ಗೆ ನಾವೀಗ ಇನ್ನು ಮಾತಾಡಿ ಏನು ಪ್ರಯೋಜನ. ನಮ್ಮ ತುಳುವಲ್ಲಿ ಒಂದು ಮಾತಿದೆ, ಇದು ಕರಿನೆಕ್ ಕಟ್ಟೆ ಆಯ್ತು ಒರಿನೆಕ್ ಕಟ್ಟೆ ಅಂತ ಹೇಳಿ. ಸೊ ಹಾಗಿರುವಾಗ ಇನ್ನು ಮುಂದಿನ ದಿನಗಳಲ್ಲಿ ಈ ಥರದ ಒಂದು ಕೃತ್ಯಗಳು ನಡಿಬಾರ್ದು ಅಂತ ಒಂದು ಉದ್ದೇಶದಿಂದ ಇದನ್ನು ನಾವು ಮಾಡಿದ್ದೇವೆ ಇವಾಗ. ಓಕೆ, ಇದು ಪಕ್ಕ ಎಕ್ಸಿಕ್ಯೂಟಿವ್ ಆಗುತ್ತೆ, ಜೊತೆಗೆ ಇದಕ್ಕೆ ಒಂದು ಸರಿಯಾದ ರಿಸಲ್ಟ್ ಸಿಗುತ್ತೆ ಅಂತ. ಖಂಡಿತ. ಯಾಕಂದರೆ ಇದನ್ನು ನಾವು ಈಗ ಒಂದು ಫಾರ್ಮ್ಯಾಟ್ ಆದಂತಹ ಒಂದು ಸ್ಟ್ರಕ್ಚರಲ್ಲಿ ನಾವು ಮಾಡಿದ್ದೇವೆ. ಇದಕ್ಕಾಗಿಯೇ ಒಂದು ಅಧಿಕಾರಿಗಳನ್ನೆಲ್ಲ ನೇಮಕ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಯಾರು ಏನು ಅಂತ ಹೇಳಿ ಯಾವ ಲೊಕೇಶನ್ಸಲ್ಲೆಲ್ಲ ಮಾಡ್ತಾರೆ ಅಂತ ಹೇಳುವಂಥದ್ದು ಡಿಪಾರ್ಟ್ಮೆಂಟ್ ಅವರು ಡಿಸ್ಕ್ಲೋಸ್ ಮಾಡ್ತಾರೆ. ಆದರೆ ಇದರಲ್ಲಿ ಇನ್ನೊಂದು ಏನಂತ ಹೇಳಿದರೆ, ಈ ಟಾಸ್ಕಿಗೆ ಒಂದು ಪರಮಾಧಿಕಾರವನ್ನು ಸರ್ಕಾರ ಕೊಟ್ಟಿದೆ. ಅವರಿಗೆ ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಮಾಡ್ಕೊಳ್ಳಿ. ಬಹುಶಃ ನೀವು ನೋಡಿದ್ದಿರ್ಬೋದು, ನಮ್ಮ ಗೃಹ ಸಚಿವರ ಸ್ಟೇಟ್ಮೆಂಟ್ ಕೂಡ ಅದೇ ರೀತಿ ಇತ್ತು. ನಿಮ್ಮ ಕೆಲಸ ಖಾಲಿ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥದ್ದು. ಏನು ಹೇಳ್ತಾರೆ, ನಮ್ಮ ರಾಜ್ಯ ಸರ್ಕಾರದ ಒಂದು ಧ್ಯೇಯ ಘೋಷ ಏನಿತ್ತು, ಸರ್ವಜನಾಂಗದ ಶಾಂತಿಯ ತೋಟ ಅಂತೇಳಿ, ಅದನ್ನು ಪ್ರಾಕ್ಟಿಕಲಿ ನಾವು ಇಲ್ಲಿ ಮಾಡಿ ತೋರಿಸಿದರೆ ಬಹುಶಃ ರಾಜ್ಯದ ಬೇರೆ ಕಡೆಗಳಲ್ಲಿಯೂ ಕೂಡ ಎಲ್ಲ ಕಡೆಯಲ್ಲೂ ಈ ಥರದ ಒಂದು ಸುವ್ಯವಸ್ಥೆ ಖಂಡಿತವಾಗಿಯೂ ಇರ್ತದೆ ಅಂತ ಹೇಳುವಂಥ ಭಾವನೆಯಿಂದ ಇದನ್ನೊಂದು ಸೆಟಪ್ ಮಾಡಿದ್ದಾರೆ. ಓಕೆ, ಎಸ್, ಬರ್ತೇನೆ. ಯಾಕೆ ಈ ಕೋಮು ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ ಈ ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ ಬಂದಾಗ ಬಹಳಷ್ಟು ಕೋಮು ದಳ್ಳುಗಳು ನಡೆದಿದೆ. ಇದು ಯಾಕೆ ಕಾರ್ಯರೂಪಕ್ಕೆ ಬಂದಿದೆ ಅಂತ ಬಂದಾಗ, ಮೊನ್ನೆ ಸುಭಾಷ್ ಶೆಟ್ಟರ ಹತ್ಯೆ ಆಯಿತು, ತದನಂತರ ಅಬ್ದುಲ್ ರೆಹಮಾನ್ ಅವರ ಹತ್ಯೆ ಆಯಿತು. ಅದು ಕೂಡ ರಸ್ತೆಯಲ್ಲಿ ಆಗಿರುವಂತಹ ಹತ್ಯೆ, ಇನ್ನೊಂದು ಕಡೆ ಹಾಡಹಗಲಲ್ಲಿ ಆಗಿರುವಂತಹ ಹತ್ಯೆಗಳು, ಇದೆಲ್ಲವೂ ಕೂಡ ಒಂದಕ್ಕೊಂದು ನಂಟಿದೆ, ಈ ಕೋಮು ಸಂಘರ್ಷಕ್ಕೆ ನಂಟಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು. ಇವೆಲ್ಲದರ ಜೊತೆಗೆ NIA ತನಿಖೆ ವಿಚಾರವಾಗಿಯೂ ಕೂಡ ಅದು ಕೂಡ ಬಹಳಷ್ಟು ಚರ್ಚೆ ಆಯಿತು. ಸೊ ಹಾಗಿದ್ದಾಗ ನಾನು BJP ಅವ್ರ ಜೊತೆ ಫಸ್ಟ್ ಆಕ್ಷನ್ ತೆಗೆದುಕೊಳ್ಬೇಕು. ಬಿಫೋರ್ ದಟ್, ಏನಿದು ಕೋಮು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂದ್ರೆ ಏನು, ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಳ್ಳಿ. ಮಂಗಳೂರಿನಲ್ಲಿ ಕೋಮು ಸಂಘರ್ಷ ತಡೆಗಟ್ಟಲು ಹೊಸ ತಂಡ ರೆಡಿ. ಮಂಗಳೂರಿನಲ್ಲಿ ಅಸ್ತಿತ್ವಕ್ಕೆ ಬಂತು ಸ್ಪೆಷಲ್ ಆಕ್ಷನ್ ಫೋರ್ಸ್. ಆಕ್ಷನ್ ಫೋರ್ಸ್ ಹೇಗಿರುತ್ತೆ, ಕಾರ್ಯ ಚಟುವಟಿಕೆಗಳೇನು ಗೊತ್ತಾ? ಮಂಗಳೂರಿನಲ್ಲಿ ಕೋಮು ಸಂಘರ್ಷವನ್ನು ತಡೆಗಟ್ಟಲು ಹೊಸ ತಂಡವೊಂದು ರೆಡಿಯಾಗಿದೆ. ಸ್ಪೆಷಲ್ ಆಕ್ಷನ್ ಫೋರ್ಸ್ ಇಂದು ಅಸ್ತಿತ್ವಕ್ಕೆ ಬಂದಿದೆ. ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೂತನ ಸ್ಟ್ರೈಕಿಂಗ್ ಫೋರ್ಸ್ಗೆ ಚಾಲನೆ ನೀಡಿದರು. ಹಾಗಾದ್ರೆ ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ಹೇಗಿರುತ್ತೆ, ಇದರ ಕಾರ್ಯಚಟುವಟಿಕೆಗಳು ಇಲ್ಲಿದೆ ನೋಡಿ. ಕೋಮು ದಳ್ಳೂರಿಗೆ ಸಿಲುಕಿದ್ದ ಮಂಗಳೂರಿಗೆ ನೂತನ ಪೊಲೀಸ್ ಪಡೆಯ ಆಗಮನ. ಕೋಮು ದಳ್ಳೂರಿಗೆ ಸಿಲುಕಿದ್ದ ಮಂಗಳೂರಿಗೆ ನೂತನ ಪೊಲೀಸ್ ಪಡೆಯ ಆಗಮನವಾಗಿದೆ. ರಾಜ್ಯ ಸರ್ಕಾರ ಕೊನೆಗೂ ಕೊಟ್ಟ ಮಾತಿನಂತೆ ಕೋಮು ಸಂಘರ್ಷದ ನೆಲದಲ್ಲಿ ಹೊಸ ತಂಡವನ್ನ ಹುಟ್ಟುಹಾಕಿದೆ. ಸ್ಪೆಷಲ್ ಆಕ್ಷನ್ ಫೋರ್ಸ್ ಎಂಬ ಪೊಲೀಸ್ ಪಡೆ ಮಂಗಳೂರಿನಲ್ಲಿ ಇಂದಿನಿಂದ ಅಸ್ತಿತ್ವಕ್ಕೆ ಬರಲಿದ್ದು ಕಿಡಿಗೇಡಿಗಳ ಹುಟ್ಟಡಗಿಸಲಿದೆ. 248 ಸಿಬ್ಬಂದಿ, 3 ಕಂಪನಿ ಕಾರ್ಯಾಚರಣೆಗೆ ಸಿದ್ಧ. ಮಂಗಳೂರು ಪೊಲೀಸ್ ಕಮಿಷನರ್ ಹೆಗಲಿಗೆ ಈ ವಿಶೇಷ ಕಾರ್ಯಪಡೆ. ಕೋಮು ಸಂಘರ್ಷ ನಿಗ್ರಹಕ್ಕೆ ಮಾಡಿರುವ ಸ್ಪೆಷಲ್ ಆಕ್ಷನ್ ಫೋರ್ಸ್ಗೆ ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಈ ಫೋರ್ಸ್ ಕಾರ್ಯಾಚರಣೆ ಮಾಡಲಿದೆ. ಡಿಐಜಿ ದರ್ಜೆ ಅಧಿಕಾರಿ ನೇತೃತ್ವದಲ್ಲಿ ಈ ತಂಡ ಕಾರ್ಯನಿರ್ವಹಿಸಲಿದ್ದು 248 ಸಿಬ್ಬಂದಿ ಒಳಗೊಂಡ 3 ಕಂಪನಿ ಕಾರ್ಯಾಚರಣೆಗೆ ಸಿದ್ಧವಾಗಿದೆ. ಪ್ರತಿ ಕಂಪನಿಯಲ್ಲಿ 80 ಸಿಬ್ಬಂದಿ ಇರಲಿದ್ದಾರೆ. ನಕ್ಸಲ್ ನಿಗ್ರಹ ಪಡೆಯಲಿದ್ದ 656 ಸಿಬ್ಬಂದಿ ಪೈಕಿ 248 ಈ ಹೊಸ ಪಡೆಗೆ ನಿಯೋಜನೆ. ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಹೆಗಲಿಗೆ ಈ ವಿಶೇಷ ಕಾರ್ಯಪಡೆಯ ಹೆಚ್ಚುವರಿ ಹೊಣೆ ಇರಲಿದೆ. ಮಂಗಳೂರು ನಗರ ಕೇಂದ್ರದಲ್ಲಿಯೇ SAF ಕಾರ್ಯಪಡೆಯ ಕೇಂದ್ರ ಕಚೇರಿ ಇರಲಿದೆ. ನಕ್ಸಲ್ ನಿಗ್ರಹ ಪಡೆಯಲಿದ್ದ 656 ಸಿಬ್ಬಂದಿ ಪೈಕಿ 248 ಮಂದಿ ಈ ಹೊಸ ಪಡೆಗೆ ನಿಯೋಜನೆ ಮಾಡಲಾಗಿದೆ. ಕೋಮು ಸೂಕ್ಷ್ಮ ಪ್ರದೇಶಗಳ ಮೇಲೆ ನಿಗಾ. ಡಿಐಜಿ, ಡಿವೈಎಸ್ಪಿ, ಸಹಾಯಕ ಕಮಾಂಡೆಂಟ್, 4 ಇನ್ಸ್ಪೆಕ್ಟರ್, 16 PSI ಸೇರಿದಂತೆ ಒಟ್ಟು 248 ಸಿಬ್ಬಂದಿ ತಂಡದಲ್ಲಿದ್ದಾರೆ. ಈ ತಂಡ ಸಂಭಾವ್ಯ ಕೋಮು ಹಿಂಸಾಚಾರ, ಕೋಮು ಗಲಭೆಯ ಸಂಚು, ಮೂಲಭೂತವಾದಿ ಚಟುವಟಿಕೆ ನಿಗ್ರಹ ಸೇರಿದಂತೆ ಗುಪ್ತ ಮಾಹಿತಿ ಸಂಗ್ರಹಿಸಿ ಕಾರ್ಯಾಚರಣೆ ನಡೆಸಲಿದೆ. ಆ ಮೂಲಕ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ನಡೆಯುವ ಚಟುವಟಿಕೆಗಳ ಮೇಲೂ SAF ತೀವ್ರ ನಿಗಾ ಇಡಲಿದೆ. ಕಳೆದೊಂದು ತಿಂಗಳಿಂದ ಕೋಮು ಗಲಾಟೆ, ದ್ವೇಷ, ಕೊಲೆಗಳನ್ನ ಕಂಡ ಮಂಗಳೂರು.
ಕಳೆದೊಂದು ತಿಂಗಳಿಂದ ಕೋಮು ಗಲಾಟೆ, ದ್ವೇಷದ ಕೊಲೆಗಳನ್ನು ಕಂಡ ಮಂಗಳೂರಿಗೆ ಈ ಆಕ್ಷನ್ ಫೋರ್ಸ್ ಕೊಂಚ ನಿರಾಳವನ್ನ ತಂದಿದೆ. ನಗರದ ಹಲವು ಠಾಣೆಗಳಿಗೆ ಖಡಕ್ ಇನ್ಸ್ಪೆಕ್ಟರ್ಗಳನ್ನ ನಿಯೋಜಿಸುವ ಪ್ರಕ್ರಿಯೆಯೂ ಜಾರಿಯಲ್ಲಿದೆ. ಕೋಮು ದ್ವೇಷ ಗಲಭೆಗಳಲ್ಲಿ ಭಾಗವಹಿಸಿದ್ರೆ ಮುಲಾಜಿಲ್ಲದೆ ಹೆಡೆಮುರಿ ಕಟ್ಟುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಪೊಲೀಸರ ರಫ್ ಅಂಡ್ ಟಫ್ ನಡೆ ಕಿಡಿಗೇಡಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಒಟ್ಟಿನಲ್ಲಿ ಸರಣಿ ಕೊಲೆಗಳಿಗೆ ಪತರಗುಟ್ಟಿದ ಮಂಗಳೂರಿಗೆ ಭರವಸೆಯ ನೂತನ ಆಕ್ಷನ್ ಫೋರ್ಸ್ ಅಸ್ತಿತ್ವಕ್ಕೆ ಬಂದಿದೆ. ಈ ಫೋರ್ಸ್ನಿಂದ ಕೋಮು ದ್ವೇಷದ ಸದ್ದಡಗಲಿ, ಶಾಂತಿ ಸೌಹಾರ್ದತೆ ಕರಾವಳಿಯಲ್ಲಿ ನೆಲೆಸಲಿ ಅನ್ನೋದು ಸರ್ವ ಜನರ ಆಶಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಇದ್ರೆ ರಾಜ್ಯದಲ್ಲಿ ಶಾಂತಿ ಇರುತ್ತೆ. ಡಾಕ್ಟರ್ ಪರಮೇಶ್ವರ್ ಎಸ್ಎಎಫ್ ಉದ್ಘಾಟಿಸಿದ ಬಳಿಕ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗದಲ್ಲಿ ಎಸ್ಎಎಫ್ ಅಗತ್ಯವಿದೆ. ಈ ಕಾರ್ಯಪಡೆಗೆ ಅನೇಕರು ಟೀಕೆ ಮಾಡಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಇದ್ರೆ ರಾಜ್ಯದಲ್ಲಿ ಶಾಂತಿ ಇರುತ್ತೆ. ಈ ಕಾರ್ಯಪಡೆ ಕೆಲಸಕ್ಕೆ ಜಿಲ್ಲೆಯ ಜನರು ಸಹಕಾರ ನೀಡಬೇಕು. ಯಾರು ಇದೇ ಧರ್ಮದಲ್ಲಿ ಹುಟ್ಟಬೇಕು ಎಂದು ಅರ್ಜಿ ಹಾಕಿಲ್ಲ. ಇದನ್ನೇ ದೊಡ್ಡದು ಮಾಡಿ ವಿಭಜನೆ ಮಾಡುವುದು ಸರಿಯಲ್ಲ. ಅಗತ್ಯವಿದ್ದರೆ ಇಡೀ ರಾಜ್ಯದಲ್ಲಿ ಈ ಕಾರ್ಯಪಡೆ ಸ್ಥಾಪನೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಇದು ಎಸ್ಎಎಫ್ ಸ್ಪೆಷಲ್ ಆಕ್ಷನ್ ಫೋರ್ಸ್ ಜಾರಿಗೆ ಬಂದಿದೆ ಮಂಗಳೂರಿನಲ್ಲಿ. ಇನ್ನು ಮುಂದಕ್ಕೆ ಕೋಮು ದಳ್ಳುರಿಗಳು, ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥ ಹಣೆಪಟ್ಟಿ ಬರಬಾರ್ದು, ಶಾಂತವಾಗಿರಬೇಕು ಕರಾವಳಿ ವಿಭಾಗ ಅನ್ನುವಂಥ ನಿಟ್ಟಿನಲ್ಲಿ. ನೋಡಿದ್ರಿ ಯಾವ ರೀತಿ ಇದ್ದಾರೆ ಪೊಲೀಸರು, ಫುಲ್ ಫ್ಲೆಜ್ಡ್ ಆಗಿ ಆ್ಯಂಡ್ ಪವರ್ಫುಲ್ ಆಗಿ. ಬಹಳಷ್ಟು ಜನರು ಇದ್ದಾರೆ. ಒಟ್ಟು ಅಲ್ಲಿರುವಂಥದ್ದು 248 ಜನರು, 248 ಸಿಬ್ಬಂದಿ, 3 ಕಂಪನಿ ಕಾರ್ಯಾಚರಣೆಗೆ ಸಿದ್ಧವಾಗಿದೆ ಇದರಲ್ಲಿ. ಜೊತೆಗೆ ಅದರಲ್ಲೂ ಕೂಡ ನಕ್ಸಲ್ ನಿಗ್ರಹ ಪಡೆಯಲಿದ್ದ 656 ಸಿಬ್ಬಂದಿ ಪೈಕಿ 248 ಸಿಬ್ಬಂದಿಗಳು ಈ ಹೊಸ ಪಡೆಗೆ ನಿಯೋಜನೆ ಆಗಿದ್ದಾರೆ. ಸೊ ಹಾಗಿದ್ದಾಗ ಯಾವ ರೀತಿ ಇರುತ್ತೆ ಇವೆಲ್ಲದರ ಜೊತೆಗೆ ತಾವು ನೋಡಿದಿರಿ, ಉದ್ಘಾಟನೆ ಆಯಿತು, ಗೃಹ ಸಚಿವರು ಪರಮೇಶ್ವರ್ ಉದ್ಘಾಟನೆ ಮಾಡಿರುವಂಥದ್ದು. ಆ ಸಂದರ್ಭ ಬಹಳಷ್ಟು ವಿಚಾರಗಳು ಇತ್ತು. ಅಂದರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಟಾಸ್ಕ್ ಫೋರ್ಸ್, ಆದರೆ ಇಲ್ಲಿ ಕೇವಲ ಕಾಂಗ್ರೆಸ್ಸಿಗರು ಮಾತ್ರ ಇದ್ದಾರೆ, ಯಾರು ಕೂಡ ಅಂದರೆ ಈಗ ಸಿಟ್ಟಿಂಗ್ MLA ಕ್ಯಾಂಡಿಡೇಟ್ಗಳು ಇಲ್ಲ ಅನ್ನುವಂತಹ ಪ್ರಶ್ನೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ಆದರೆ ಯಾರು ಕೂಡ ಬಿಜೆಪಿಗರು ಇಲ್ಲ, ಕೇವಲ ಕಾಂಗ್ರೆಸ್ಸಿಗರಿಗೆ ಇದು ಟಾಸ್ಕ್ ಫೋರ್ಸಾ, ಅವರು ನಿರ್ಮಾಣ ಮಾಡ್ತಾ ಇರೋ ಟಾಸ್ಕ್ ಫೋರ್ಸಾ ಅನ್ನುವಂತಹ ಆರೋಪಗಳಿದೆ. ಅದೇನು ಗೊತ್ತಿಲ್ಲ, ಬಿಜೆಪಿ ಅವರು ಇದ್ದಾರೆ. ನಾನು ಫಸ್ಟ್ ಆಕ್ಷನ್ ಕೇಳ್ತಾ ಇದ್ದೀನಿ. ಎಸ್ ಸರ್, ಸಂಜಯ್ ಪ್ರಭು ಅವರೇ, ಟಾಸ್ಕ್ ಫೋರ್ಸ್ ಬಗ್ಗೆ ಫಸ್ಟ್ ಆಕ್ಷನ್ ಸರ್. ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊದಲಿಂದಲೂ ಇಂಥದಕ್ಕೆಲ್ಲ ಅವಕಾಶಗಳನ್ನು ಅವರು ಕೊಡ್ತಾ ಇರ್ತಾರೆ. ಯಾಕಂತ ಕೇಳಿದರೆ ನಿಮ್ಗೆ ಗೊತ್ತಿರ್ಬೋದು, ಮೊದಲು ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ ಎಷ್ಟೋ ಜನ ಇಂಥ ಕೇಸ್ ಇದ್ದವರದ್ದೆಲ್ಲ ಕೇಸ್ ತೆಗೆದಿದ್ರು. PFI ಅವರ ಮೇಲೆ ಎಷ್ಟು ಕೇಸ್ಗಳನ್ನಿತ್ತು, ರಪರಪ ತೆಗೆದು ಬಿಟ್ಟರು. ಹಾಗೆ ಅವರಿಗೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಈ PFI ಅಥವಾ ಇವರಿಗೆಲ್ಲ ತುಂಬ ಖುಷಿ. ಯಾಕಂತ ಕೇಳಿದರೆ ಏನು ಮಾಡಿದರೆ ಸಹ ಅವರದ್ದು ಕೇಸ್ಗಳನ್ನು ಅವರು ವಾಪಸ್ ತಗೊಳ್ತಾರೆ. ಇಲ್ಲಿ ಇದನ್ನು ಇವರು ಮಾಡಿದ್ದೆ ಯಾಕಂತ ಕೇಳಿದರೆ, ಚುನಾವಣೆಯ ಪ್ರಣಾಳಿಕೆಯಲ್ಲಿ DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಒಮ್ಮೆ ಮಾತಾಡಿದರು, ಬಜರಂಗ ದಳವನ್ನು ನಾನು ನಿಷೇಧ ಮಾಡ್ತೇನೆ ಅಂತ. ಓಕೆ, ಉದಯಚಾರಿ ಗೊತ್ತುಂಟ ಇಲ್ಲವೋ ಗೊತ್ತಿಲ್ಲ, ಬಜರಂಗ ದಳವನ್ನು ನಾನು ನಿಷೇಧ ಮಾಡ್ತೇನೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಮತ್ತೆ ಮಂಗಳೂರಿಗೆ ಅವರೇ ಹೇಳಿದ್ರು, ಇಲ್ಲಿ ನೈಟ್ ಲೈಫ್ ಇಲ್ಲ, ಆ ಲೈಫ್ ಇಲ್ಲ, ಈ ಲೈಫ್ ಇಲ್ಲ ಅಂತ ಅವರಷ್ಟಕ್ಕೆ ಹೇಳೋದು. ಯಾವ ಫೋರ್ಸ್ ಮಾಡಿದ್ರೆ ಸಹ ಇಲ್ಲೀಗಲಿ ಬಿಸ್ನೆಸ್ ಮತ್ತೆ ಲೀಗಲಿ ಬಿಸ್ನೆಸ್ ಅಂತ ಉಂಟು ನಿತಿನ್ ಅವರೇ. ಈ ಲೀಗಲಿ ಬಿಸ್ನೆಸ್ ಮಾಡುವವರಿಗೆ ಸಹ ಇವರು ಬಿಡುವುದಿಲ್ಲ. ಇಲ್ಲಿ ಹೋಟೆಲ್ನಲ್ಲಿ ಕ್ರಮ ಪ್ರಕಾರ ವ್ಯಾಪಾರ ಮಾಡುವವರಿಗೆ ಸಹ 7:30-8 ಆಗುವಾಗ ಬರ್ತಾರೆ, ಬಂದು ಕೂಡಲೇ ಬಂದ್ ಮಾಡಬೇಕು ನೀವು, ಈಗ ಹಾಗುಂಟು ಹೀಗುಂಟು ಅಂತ ಹೇಳ್ತಾರೆ. ಕಮಿಷನರಿಗೆ ಫೋನ್ ಮಾಡಿದರೆ ನನಗೆ ಕಂಪ್ಲೇಂಟ್ ಕೊಡಿ ಅಥವಾ ವಿಡಿಯೋ ಮಾಡಿ ಕೊಡಿ ಅಂತ ಹೇಳ್ತಾರೆ. ಅಂದರೆ ಈ ರೀತಿ ನಡೀತಾ ಉಂಟು. ಇಲ್ಲಿ ವ್ಯಾಪಾರ ವ್ಯವಹಾರಗಳು ಲೀಗಲಿ ಇಲ್ಲೀಗಲಿ ವ್ಯವಹಾರಗಳು ಇವರ ಕಾಲದಲ್ಲಿ ನಡೆದಾಗಲೇ ಇಷ್ಟು ಗಲಾಟೆ ಆದಾಗ, ಈಗ ಏನಾಗಿದೆ ಅಂದರೆ ಇಂಥದ್ದನ್ನೆಲ್ಲ ತಂದು ಇದು ತಂದದ್ರಲ್ಲಿ ನಮಗೆ ಯಾವುದೂ ಬೇಜಾರೇ ಇಲ್ಲ. ಯಾಕಂತ ಕೇಳಿದರೆ ಶಾಂತಿ ಸ್ಥಾಪಿಸಲಿಕ್ಕೆ ಗಡಿಗೊಮ್ಮೆ ಮಂಗಳೂರನ್ನು ಸೂಕ್ಷ್ಮ ಪ್ರದೇಶ, ಕೋಮ ಪ್ರದೇಶ ಅಂತ ಹೇಳುದು. ಇಡೀ ಕರ್ನಾಟಕದಲ್ಲಿ ಕಂಪ್ಯಾರಿಸನ್ ಮಾಡಿದರೆ ಪೂರ ಡಿಸ್ಟಿಕ್ನಲ್ಲಿ ನಮ್ಮನ್ನು ಮಾತ್ರ ಅವ್ರು ಹೇಳುದು. ಯಾಕಂದ್ರೆ ಇಲ್ಲಿ ಎಲ್ಲ BJP MLAಗಳೇ ವಿನ್ ಆಗುದು. ಓಕೆ, BJP MLAಗಳು ವಿನ್ ಆದ ನಿಮಿತ್ತ ಇದು ಕೇಸರಿಮಯ ಆಗಿದೆ. ಇಲ್ಲಿ ಏನು ಮಾತಾಡೋದು ಅಂತ ಕೇಳಿದರೆ, ಇಡೀ ಇದಕ್ಕೆ ಮೀಡಿಯಾದಲ್ಲಿ ಕೊಡುವಾಗ ಕೋಮು 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 ಅಂತ ಅವರವರಷ್ಟಕ್ಕೆ ಬ್ರ್ಯಾಂಡ್ ಅನ್ನು ಹಾಕಿ ಬಿಡುದು. ಈಗ ನಿಮಗೆ ಗೊತ್ತಿರ್ಬೋದು, ಬ್ಯಾಂಗ್ಳೂರಿನಲ್ಲಿ DJ ಹಳ್ಳಿ ಅದು ಇದು ಗಲಾಟೆ ಎಲ್ಲ ಆಗಿದೆ, ಅಲ್ಲಿ ಕೋಮು ಪ್ರದೇಶ ಅಂತ ಹೇಳುದಿಲ್ಲ DK ಶಿವಕುಮಾರ್. ಹೇಳ್ತಾರಾ? ಎಲ್ಲಿಯೂ ಹೇಳುದಿಲ್ಲ. ಎಲ್ಲಿಯೂ ನೀವು ಮೊನ್ನೆ ಇಷ್ಟು ದೊಡ್ಡದು ಗಲಾಟೆ ಆಯ್ತು, ಎಲ್ಲ ಕಡೆ ಆಯ್ತು, ಹುಬ್ಳಿಯಲ್ಲಿ ಆಯ್ತು. ಹುಬ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಿಗೆ ಒಬ್ಬರು ಬಂದು ಚೂರಿ ಹಾಕಿ ಇದು ಮಾಡಿದ್ರು. ಅಲ್ಲಿ ಎಲ್ಲಿಯೂ ಕೋಮು ಗಲಭೆ ಅಂತ ಹೇಳುದಿಲ್ಲ. ಇವರು ದಕ್ಷಿಣ ಕನ್ನಡ ಮತ್ತೆ ಈ ಕೋಸ್ಟಲ್ಲಿಗೆ ಒಂದು ಬ್ರ್ಯಾಂಡ್ ಇಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಅವರಿಗೆ ಇದು ಸಿಗುದೇ ಇಲ್ಲ. ಈ ದಕ್ಷಿಣ ಕನ್ನಡ ಮತ್ತೆ ಕೋಸ್ಟಲ್ ಕರ್ನಾಟಕದಲ್ಲಿ ಅವರದ್ದು ಬೇಯುವುದಿಲ್ಲ ಅಂತ ಅವರಿಗೆ ಕರೆಕ್ಟ್ ಗೊತ್ತುಂಟು. ಈಗ ಸುಭಾಷ್ ಶೆಟ್ಟಿದ್ದು ಕೊಲೆ ಆದಾಗ ಅದರದ್ದು ಅಲ್ಲಿದ್ದು SI ಅವರು ಇವನು ಏನೋ ಹತ್ಯಾರ ಇಡಬಾರ್ದು, ಗಡಿಗೊಮ್ಮೆ ಚೆಕ್ ಮಾಡ್ತಾ ಇರೋದು. ಮತ್ತೆ ಅವನದ್ದು ಹತ್ಯೆ ಆದ ಕೂಡಲೇ UT ಖಾದರ್ ಅವರೊಬ್ಬರು ಸಭಾಪತಿಗಳು, ಅವರು ಅವರಷ್ಟಕ್ಕೆ ಒಂದು
ಪ್ರೆಸ್ ಅಲ್ಲಿ ಹೇಳ್ತಾರೆ, ಎಲ್ಲಿಯೂ ಹೇಳುವುದಿಲ್ಲ ಯಾರು ಸಭಾಧ್ಯಕ್ಷರು ಇದಕ್ಕೆ ಫಾಜಿಲ್ ಇದಕ್ಕೆ ಸಹೋದರ ಯಾವುದೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಅವರೊಂದು ಜಡ್ಜ್ಮೆಂಟ್ ಕೊಡ್ತಾರೆ. ಸ್ವಲ್ಪ ದಿನ ನಂತರ ಅವರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ಅವರ ಮೇಲೆ FIR ಆಗ್ತದೆ. ಇದೆಲ್ಲ ಆದಾಗ ಪರಮೇಶ್ವರ್ ಆಗಲಿ ಸಿದ್ದರಾಮಯ್ಯ ಆಗಲಿ DKC ಮಾತಾಡೋದಿಲ್ಲ. ಇವರಿಗೆ ಬಂದ ಸಮಸ್ಯೆ ಏನೂ ಇಲ್ಲ. ಅಲ್ಲಿ ಹಾಲ್ನಲ್ಲಿ ಮೀಟಿಂಗ್ ಆಗುವಾಗ ಅಲ್ಪಸಂಖ್ಯಾತರು ಎದ್ದು ನಿಂತು ಗಲಾಟೆ ಮಾಡಿದ್ದಕ್ಕೆ ಕೆಲವು ಕಾಂಗ್ರೆಸ್ನವರು ರಿಸೈನ್ ಕೊಟ್ಟು ಅವರದ್ದೆಲ್ಲ ವೋಟ್ ಬ್ಯಾಂಕ್ ತಪ್ಪುದ್ರಲ್ಲಿ ಹೋಯಿತು. ವೋಟ್ ಬ್ಯಾಂಕ್ ಕಂಪ್ಲೀಟ್ ತಪ್ಪುವ ಸ್ಥಾನದಲ್ಲಿ ಹೋಯ್ತು. ಯಾಕಂತ ಹೇಳಿದ್ರೆ ನೀವು ನೋಡಿರ್ಬೋದು, ಖಾದರ್ ಅವರು ಹಜ್ ಯಾತ್ರೆಯಲ್ಲಿ ಅಲ್ಲಿದ್ರು, ಏನು ಮಾಡೋದಂತ ಗೊತ್ತಿಲ್ಲ. ಖಾದರ್ ಬರದೆ ಇವರಿಗೆ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಿನ್ನೆ ಮೊನ್ನೆ ನಮ್ಮ MLAಗಳೆಲ್ಲ ಊರಲ್ಲಿದ್ರು. ನಿನ್ನೆ ಮಾತ್ರ ಅವರು ಬ್ಯಾಂಗ್ಳೂರಿನಲ್ಲಿ ಮೀಟಿಂಗ್, ಆಕ್ಚುಲಿ ನಮ್ಮದು ಬೆಳಿಗ್ಗೆ ಅಲ್ಲಿ ಒಂದು ಹೋರಾಟ ಇತ್ತು, ಫ್ಲೈಟ್ ಇದ್ದಿದ್ದಾದಕ್ಕೆ ಹೋರಾಟವನ್ನು ಪೋಸ್ಟ್ಪೋನ್ ಮಾಡಿದ್ರು. ಅಲ್ಲಿ ನಾವು ಇರ್ತೇವಂತ ಹೇಳು ಗೊತ್ತಾದಾಗಲೇ ಇವರು 8 ಗಂಟೆಗೆ ಫೋನ್ ಮಾಡಿ ಹೇಳಿದ್ದಾರೆ. ನಿನ್ನೆ 8 ಗಂಟೆಗೆ ಫೋನ್ ಮಾಡಿ ಹೀಗೆ ನಾಳೆ ಈ ಕಾರ್ಯಕ್ರಮವನ್ನು ನಾವು ಇಡ್ತೇವೆ. ಯಾಕಂದ್ರೆ ಅವರು ಭಾರತೀಯ ಜನತಾ ಪಾರ್ಟಿಯ ಜನಪ್ರತಿನಿಧಿಗಳು ಅಂತ ಹೇಳಿ, ಯಾಕಂದ್ರೆ ಜನಪ್ರತಿನಿಧಿ ಎಲ್ರಿಗೂ, ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಇಲೆಕ್ಟ್ ಆದದಂತ ಹೇಳಿ ಅವರು ಯಾವುದನ್ನು ಈಗ ಇಷ್ಟು ದೊಡ್ಡ ವಿಷಯವನ್ನು ಇವರು ಮಾತಾಡ್ತಾರೆ. ಇಷ್ಟು ದೊಡ್ಡದಾಗುವಾಗ ಒಂದು ಮೀಟಿಂಗ್ ಅನ್ನು ಇವರು ಕರೀಲಿಲ್ಲ. ಇಷ್ಟು ದಿನ ಒಂದು ತಿಂಗಳ ಅಲ್ಲ, ಬಿಜೆಪಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಿಜೆಪಿ ಅಲ್ಲ ಕೇಳಿ, ನಿನ್ನೆ ನೋಡಿ ಮರ್ರೆ, ನಿನ್ನೆ 8 ಗಂಟೆಗೆ ಇದೆಲ್ಲ ಕೆಲವು ಉಂಟಲ್ಲ, ಬೆಳಿಗ್ಗೆ ಮರಣ ಆದ್ರೆ ರಾತ್ರಿ ಗೊತ್ತಿರುವುದಿಲ್ಲ, ಅವರು ಬೆಳಿಗ್ಗೆ ಸಾಯ್ತಾನೆ ಇಲ್ಲ ಅಂತ ಗೊತ್ತಿರುವುದಿಲ್ಲ, ಅವ್ನು ತೀರಿ ಹೋಯ್ತಾಯ್ತು ಕೂಡಲೇ ಹೇಳಬೇಕು ಅಂತ ಪರಿಸ್ಥಿತಿಯಲ್ಲಿ ಅವರು ಹೇಳಿದ್ದಾರೆ. ನಿನ್ನೆ 8 ಗಂಟೆಗೆ ಮೆಸೇಜ್ ಕೊಟ್ಟಿದ್ದಾರೆ ಎಲ್ರಿಗೆ ಸಹ, ನಾಳೆ ಇಂಥ ಕಾರ್ಯಕ್ರಮ ಉಂಟು ನೀವು ಬರಬೇಕು ಏನಂತ ಹೇಳಿದ್ದಾರೆ. ನಮ್ಮ ಎಲ್ಲ MLAಗಳು ಬೆಂಗಳೂರಿನಲ್ಲಿ ಇದ್ದದ್ದು ಇವರಿಗೆ ಗೊತ್ತುಂಟು, ಎಲ್ರಿಗೂ ಗೊತ್ತುಂಟು. ಇಲ್ಲಿ ಯಾಕೆ ಇವರು ಇದನ್ನೆಲ್ಲ ಮಾಡುದಂತ ಕೇಳಿದ್ರೆ ಇದು ಕಾಂಗ್ರೆಸ್ ಇದ್ದೊಂದು ಫೋರ್ಸಿನಾಗೆ. ಯಾಕಂದ್ರೆ ಅಲ್ಪಸಂಖ್ಯಾತರನ್ನೊಂದು ಈಗ ನಾಳೆಯಿಂದಲೇ ನಿಮ್ಗೆ ಹೇಳ್ತೇನೆ, ಇದನ್ನು ಸಮಾನವಾಗಿ ಅವರು ತಗೊಳ್ತಾರಂತ ಹೇಳುವ ಯಾವುದೇ ಕಾನ್ಫಿಡೆನ್ಸ್ ನಮಗಿಲ್ಲ. ನಮ್ಮಲ್ಲಿ ಹಿರಿಯ ಸಂಘದ ಮನೆಯವರಿಗೆ ಹೋಗುದು ರಾತ್ರಿ, ಒಬ್ರು ವಿಶ್ವ ಹಿಂದೂ ಪರಿಷತ್ ಇದು ಮೊನ್ನೆ 80 ವರ್ಷ ಇರಲಿ, SP ಅವರು ಹೊಸತ್ತು ಬಂದಿದ್ದಾರೆ, ಇವರು ಹೊಸತ್ತು ಬಂದಿದ್ದಾರೆ, ಎಲ್ಲರೂ ಹೊಸತ್ತು ಬಂದಿದ್ದಾರೆ. ಇವರು 80 ವರ್ಷದ ವಿಶ್ವ ಹಿಂದೂ ಪರಿಷತ್ನ ಒಂದು ಪ್ರಾಯದವರ ಮನೆಗೆ ಹೋಗಿ ತೊಂದರೆ ಕೊಡುದಂತ ಕೇಳಿದ್ರೆ, ತೊಂದರೆ ಅಂದ್ರೆ ದಾಲ ಮಲ್ತಿಜರ್ ಹೇಳ್ತಾರೆ, ರಾತ್ರಿ 12 ಗಂಟೆಗೆ ಹೋಗಿ ಬಾಗಿಲು ತಟ್ಟಿ ಇವರೇ ಲೆಕ್ಕದ ಉಲ್ಲರ ಇಲ್ಲ ಅಂತ ಕೇಳುದು ಅದು ತೊಂದರೆ ಹೌದಲ್ಲ ಅಂತ ಹೇಳಿ ಕೇಳಿದ್ರೆ ಏನ್ ಹೇಳ್ತಾರೆ, ನಾವು ನಿಯೋಗ ಹೋದಾಗ ನಾವು ಹಾಗೇನಿಲ್ಲ, ನಾವು ಅವರು ಇದ್ದಾರೆ ಇಲ್ಲ ಅಂತ ನೋಡ್ಲಿಕ್ಕೆ ಮಾತ್ರ ಜಸ್ಟ್ ಕಳಿಸಿದ್ದು ಅಂತ ಹೇಳ್ತಾರೆ. ಈ ರೀತಿ ಇವರು ಬಿನಿ ಮಾಡಿದ್ರೆ ಇದನ್ನು ಸಮಾನವಾಗಿ ಅವರು ಏನು ರಾಘವೇಂದ್ರ ಮಠದಲ್ಲಿ ಮಲಗಿದ್ರಂತೆ. ಹೌದು, ಅಲ್ಲ ನಾನು ಹೇಳುದು ಇವರು ಸಮಾನವಾಗಿ ಇದನ್ನೊಂದು ಒಳ್ಳೆಯದು ಶಾಂತಿ ನೆಲೆಸಲೇಬೇಕು ಅಂತ ಇವರ ಮನಸ್ಸಿನಲ್ಲಿದ್ದರೆ, ಮತ್ತೆ ಈ ಬ್ರ್ಯಾಂಡ್ ಅನ್ನು ಗಡಿಗೊಮ್ಮೆ ಕೋಮು ಸೂಕ್ಷ್ಮ ಪ್ರದೇಶ ಇಲ್ಲಿ ಇರುವವರಿಗೆ ನಮ್ಗೆಲ್ರಿಗೂ ಗೊತ್ತುಂಟು, ಏನು ಟಿವಿಯಲ್ಲಿ ಮತ್ತೆ ಪ್ರಚಾರ ಮಾಡಿದಷ್ಟು ಇಲ್ಲಿ ವಸ್ತು ಪರಿಸ್ಥಿತಿ ಇಲ್ಲ. ಇದಕ್ಕಿಂತ ವಸ್ತು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಕೆಲವು ಕಡೆ ಉಂಟು. ಆದ್ರೆ ಇವರು ಏನು ಮಾತಾಡ್ತಾರೆ ಅಂತ ಕೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವುದೇ ಅನುದಾನ ಅಂತೂ ಕೊಡುವುದಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ MLAಗಳು ಇರುವುದು. ಇದನ್ನು ನಿಗ್ಲೆಕ್ಟ್ ಎಷ್ಟು ಮಾಡಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಉದಯಾಚಾರ್ಯ ಹೇಳಬೇಕು ಉತ್ತರ. ನಿಗ್ಲೆಕ್ಟ್ ಅಂದ್ರೆ ಇದ್ರ ಬಗ್ಗೆ ವಿಷಯದಲ್ಲೇ ಇಲ್ಲ, ಮತ್ತೆ ಪುನಃ ಇಂಥದ್ದನ್ನೆಲ್ಲ ಒಂದು ತಂದು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಹೇಳಿಕೊಂಡು ದಿನ ತೆಗಿತಾ ಇದ್ದಾರೆ. ಇದನ್ನು ಮಾಡುವುದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಇಷ್ಟು ದೊಡ್ಡದು ಕೆಲಸ ಯಾವುದೂ ಆಗುವಾಗ ಎಲ್ಲಾ ಪಾರ್ಟಿಯವರನ್ನು ಕೂತ್ಕೊಳಿಸಿ ಇವರು ಇಂದಿಗೂ ಮಾತಾಡಲಿಲ್ಲ. ನಿನ್ನೆ ಹೇಳಿಲ್ಲ ಅಂತ ಹೇಳಲಿಕ್ಕೆ ಒಂದು ಕಾಗದ ಕೊಡುದು, 8 ಗಂಟೆಗೆ ಫೋನ್ ಮಾಡಿ ನಾಳೆ ಬರ್ತೇನೆ ಹೇಳುವುದಕ್ಕೆ ಉದಾಹರಣೆ ಅಲ್ಲ. ನಾನು ಹೇಳುದು ಇಂಥದ್ದಾಗುವಾಗ ಒಂದು 3-4 ದಿನ 5 ದಿನ ಮುಂಚಿತವಾಗಿ ಒಂದು ಮೀಟಿಂಗ್ ಮಾಡಿ. ಇದು ಜನರಿಗೆ ನೋಡುವಾಗ ಹೇಗೆ ಕಾಣುತ್ತೆ ಅಂತ ಬಂದಾಗ, ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನ ಮಾಡ್ಬೇಕು ಅಂದ್ರೆ ಕೋಮು ದಳುರನ್ನ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಿ ಮಾಡಿರುವಂತದ್ದು. ಅಂದ್ರೆ ಬಿಜೆಪಿಗರಲ್ಲಿ ಇಲ್ಲ ಅಂತ ಬಂದಾಗ ಬಹುಶಃ ಬಿಜೆಪಿಯವರಿಗೆ ಇದು ಇಷ್ಟ ಇಲ್ಲ, ಬಿಜೆಪಿಯವರು ಇಲ್ಲಿ ಕೋಮು ದಳುರಿಗಳನ್ನ ಬಯಸ್ತಾ ಇದ್ದಾರೆ, ಇದನ್ನೇ ಅನ್ಕೊಡ್ತಾರೆ ಅನ್ನುವಂತ ವಿಚಾರಗಳು ಜನರಿಗೆ ಇವರಿಗೆ ಮಾತ್ರ ಕಾಳಜಿ ಇರುವಂತದ್ದು. ಇವರು ನೋಡಿ ಸರ್ಕಿಟ್ ಹೌಸ್ ನಲ್ಲಿ ಆ ದಿನ ಪರಮೇಶ್ವರರು ಬಂದಾಗ ಸರ್ಕಿಟ್ ಹೌಸಿನಲ್ಲಿ ಬಂದು ಕೆಲವರು ಮೇಜು ಗುದ್ದಿ ಹೀಗೆ ಆಗ್ಬೇಕು ಇರ್ತಾರೆ. ಇಲ್ಲಿಯ ಯಾವ MLAಗಳು ಊರಲ್ಲಿದ್ರು MLAಗಳನ್ನು ಕರೀಲಿಲ್ಲ, ಒಂದು ಮೀಟಿಂಗ್ ಮಾಡಲಿಲ್ಲ, ಒಂದು ಶಾಂತಿ ಸಭೆ ಅಂತ ಮಾಡುದಿತ್ತು ಮೊದಲಿನಲ್ಲೆಲ್ಲ. ನಿಮ್ಗೆ ಗೊತ್ತಿರಬಹುದು, ಒಂದು 10 ವರ್ಷದ ಮುಂಚೆ ಗುಂಡೂರಾವ್ ಹೇಳಿದ್ದಾರೆ ಶಾಂತಿ ಸಭೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅಲ್ಲ ಮಾಡ್ತೇನೆ ಅಂತ ಇಲ್ಲ, ಡಮ್ ಇರ್ಬೇಕಲ್ಲ ರೀ. ಶಾಂತಿ ಸಭೆ ಮಾಡ್ಬೇಕಾದ್ರೆ ನಿಮಗೆ ಡಮ್ ಬೇಡ. ಅಲ್ಲಿ ಅಲ್ಪಸಂಖ್ಯಾತರು ಮಾತಾಡಿದ್ರು ಇವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತದೆ. ನೀವು ಗುಂಡೂರಾವ್ ಅವರು ಕೂತ್ಕೊಂಡಾಗಲೇ, ದಿನೇಶ್ ಗುಂಡೂರಾವ್ ಅವರು ಕೂತ್ಕೊಂಡಾಗಲೇ ನೋಡ್ಲಿಲ್ಲ ಸರ್ಕಿಟ್ ಹೌಸ್ ಅಲ್ಲಿ, ನೀವೇ ಎಲ್ಲ ಲೈವ್ ಮಾಡ್ತಾ ಇದ್ದದ್ದು, ಬೇರೆ ಯಾರಲ್ಲ. ಹೇಗೆ ಮಾತಾಡ್ತಾರೆ ಅವರು? ನಾನು ಹೇಳುದು ಏನಂತ ಕೇಳಿದ್ರೆ, ಯಾವುದನ್ನೇ ಇವರು ಮಾಡುದಿದ್ರೆ ಎಲ್ಲರನ್ನೂ ಸಹ ಕೂತ್ಕೊಳಿಸಿ. ಯಾಕಂತ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಶಾಂತಿ ಬೇಕು. ಪುನಃ ಅವರಲ್ಲಿಂದ ಬೆಂಗಳೂರಿಂದ ಬಂದು ಗೃಹ ಮಂತ್ರಿಗಳು ಶಾಂತಿ ಕಾಪಾಡಿ ಅಂತ ಹೇಳ್ಬೇಕು. ಇಲ್ಲಿ ಊರಿನಲ್ಲಿದ್ದವರಿಗೆ ಫಸ್ಟ್ ಶಾಂತಿ ಬೇಕು. ಇಲ್ಲಿ 8 ಗಂಟೆಗೆ ಹೋಗಿ ಎಲ್ಲ ಬಂದ್ ಮಾಡಿ ಅಂತ ಹೇಳ್ತಾ ಹೋಗುದಲ್ಲ. ಹಳ್ಳಿಯಿಂದ ಜನ ಮಂಗಳೂರಿಗೆ ಬರ್ತಾ ಇಲ್ಲ, ಈಗ ಯಾವುದೇ ವ್ಯವಹಾರಗಳು ನಡೀತಾ ಇಲ್ಲ. ಏನಂತ ಕೇಳಿದ್ರೆ ಈ ಪೊಲೀಸ್ನವರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಬಂದ್ ಮಾಡಿ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ. ಇನ್ನು ಇಂಥದ್ದು ಮಾಡಿದ ಮೇಲೆ ಇದನ್ನು ವ್ಯವಸ್ಥಿತವಾಗಿ ಇವರು ಮಾಡಿದ್ರೆ ಬರೋಣ. ಈಗ ನೋಡಿ, ನೀವ್ ಯಾಕೆ ಅಲ್ಲಿ ಇರ್ಲಿಲ್ಲ ಅನ್ನುವಂತಹದ್ದು, ಅಂದ್ರೆ ಬಿಜೆಪಿಗರು ಯಾಕೆ ಅಲ್ಲಿ ಇರಲಿಲ್ಲ? ಯಾಕಂದ್ರೆ ಇಲ್ಲಿ ಸಿಟ್ಟಿಂಗ್ MLA ಕ್ಯಾಂಡಿಡೇಟ್ಗಳು ಬಹಳಷ್ಟು ಜನ ಇದ್ದಾರೆ. ವೇದವ್ಯಾಸ ಆಗಿರ್ಬೋದು, ಭರತ್ ಶೆಟ್ಟರ್ ಆಗಿರ್ಬೋದು, ಉಮನತ್ ಕೋಟಿನವರು, ಯಾರು ಇಲ್ಲ ಅಲ್ಲಿ, ಯಾಕೆ ಅನ್ನುವಂತಹ ವಿಚಾರ. ಅದು ನೀವೇ ಈಗ ಮೀಡಿಯಾದಿಂದ ಕೊಡಬೇಕು, ಹೇಳಿಕೆ ಕೊಡದಿದ್ರೆ ಹೇಗೆ ಹೋಗುದ್ರಿ? ಯಾಕೆ
ಹೇಳಿಕೆ ಕೊಡ್ಲಿಲ್ಲ. ಹೇಳಿಕೆ ಕೊಡ್ಲಿಲ್ಲ, 8 ಗಂಟೆಗೆ ಕೊಟ್ಟಿದ್ದಾರೆ. ರಾತ್ರಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ 8:30ಗೆ ದಿನ ಫೋನ್ ರಾತ್ರಿ ಮಾಡಿ 8 ಗಂಟೆಗೆ. 8 ಗಂಟೆಗೆ ಫೋನ್ ಮಾಡಿ ಹೇಳಿದ್ದಾರೆ, ನಾಳೆ ಹೀಗೆ ಓಪನಿಂಗ್ ಉಂಟು, ಹೀಗೆ ಇದು ಉಂಟು, ಅದಕ್ಕೆ ನೀವು ಬರಬೇಕು ಅಂತ. ಇದ್ರ ಮೊದಲು ಎಲ್ಲರೂ ಎಲ್ಲಿದ್ದಾರೆ? ಬೆಂಗಳೂರಿನಲ್ಲಿ. ಇಲ್ಲಿ ಈಗ ಇರಲಿಲ್ಲ, ಇವತ್ತಿಲ್ಲ. ಮತ್ತೆ ನಮ್ಮಲ್ಲಿ ಅಲ್ಲ, ಇಲ್ಲಿ ಯಾರು MP ಯಾರು ಒಬ್ಬರಿಬ್ರು ಇರ್ಬೋದ್ರಿ, ನಮ್ದೊಂದು ಟೀಮ್ ಹೋಗ್ತದೆ. ಖಾಲಿ ಒಬ್ಬರಿಗೆ ಕಲಿಕೆ ನಮ್ಮನ್ನು ಕಾನ್ಫಿಡೆನ್ಸ್ ಗೆ ತಗೊಳ್ಬೇಕಾ ಬೇಡ? ಇಷ್ಟು ದೊಡ್ಡದಾಗುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರಿಗೆ ಶಾಂತಿ ಸ್ಥಾಪನೆ ಆಗ್ಬೇಕಂತ ಇದ್ರೆ ಎಲ್ಲರನ್ನು ಕರೆದು ಒಂದು ಕಾನ್ಫಿಡೆನ್ಸ್ ತಗೊಳ್ಳಿ. ಒಂದು ಮೀಟಿಂಗ್ ಮಾಡಲಿಲ್ಲ ಇದುವರೆಗೆ. ಬಿಜೆಪಿಯವರನ್ನು ಕರೆದ ಶಾಂತಿ ಸ್ಥಾಪನೆ ಆಗ್ತದ? ಆಗುದು ಬಿಡುದು ಬೇರೆ ವಿಷಯ, ಅದು ನಾವು ನೋಡ್ತೇವೆ. ಆದ್ರೆ ನಮ್ಮನ್ನು ಕರೆದು ನೀವು ಇದು ಇಂಥದ್ದೊಂದು ಮಾಡ್ತಾ ಇದ್ದೇವೆ, ನಿಮ್ಮ ಸಹಕಾರ ಬೇಕು ಅಂತ ಕೇಳಬೇಕಾ ಬೇಡ? ಓಕೆ ಸರಿ. ಇದು ಏನು ಸಂಜಯ್ ಪ್ರಭು ಅವರ ಮಾತುಗಳು. ಯಾಕೆ ಅಲ್ಲಿ ಕಾಂಗ್ರೆಸ್ನ ನಾಯಕರೇ ಎದುರು ಬಿಜೆಪಿಗರು ಯಾಕೆ ಇರಲಿಲ್ಲ, ಬಿಜೆಪಿ ಅನ್ನೋದಕ್ಕಿಂತ ಜಾಸ್ತಿ ಜನಪ್ರತಿನಿಧಿಗಳು ಯಾಕೆ ಇರಲಿಲ್ಲ? ಪ್ರಮುಖವಾಗಿ ದಕ್ಷಿಣ, ಉತ್ತರ, ಮೂಡುಬಿದ್ರೆ ಈ ಭಾಗಗಳಲ್ಲಿ ಆಗ್ತಿರೋದು, ಬಂಟ್ವಾಳ ಈ ಭಾಗದಲ್ಲಿ ಆಗ್ತಿರೋದು, ಇಲ್ಲಿ ಜನಪ್ರತಿನಿಧಿಗಳೇ ಇಲ್ಲ ಅಂತ ಬಂದಾಗ ಪರಿಗಣನೆ ತೆಗೆದುಕೊಳ್ಬೇಕಲ್ವಾ ಅಂತ ಬಂದಾಗ ರಾತ್ರಿ 8 ಗಂಟೆಗೆ ಹೇಳಿದ್ರು ಅಂತ ವಿಚಾರವನ್ನು ಹೇಳ್ತಾರೆ. ಬಹಳಷ್ಟು ಕರೆಗಳು ಬರ್ತಾ ಇದೆ. ಈ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಬಗ್ಗೆ ತಾವೇನು ಹೇಳ್ತೀರಿ? ತಮ್ಮ ಅಭಿಪ್ರಾಯ ಏನು? ಇಸ್ ಇಟ್ ಎಫೆಕ್ಟಿವ್? ಇದನ್ನು ಕಂಟ್ರೋಲ್ ಮಾಡಬಹುದಾ? ತಮ್ಮ ಕರೆಗಳನ್ನು ತೆಗೆದುಕೊಳ್ತೀನಿ. ಲೈನಲ್ಲಿ ಇದ್ದೀರಿ. ಬಿಫೋರ್ ದಟ್ ನಾನು ಜಿತೇಂದ್ರ ಕುಂದೇಶ್ವರ ಸರ್, ಎಸ್ ಸರ್, ಫಸ್ಟ್ ಆಕ್ಷನ್ ಏನು ಹೇಳ್ತೀರಿ? ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸು ಇದು ಮಾಡಿದ್ರಿಂದ ಖಂಡಿತ ಈ ಕರಾವಳಿ ಈ ಭಾಗದಲ್ಲಿ, ತುಳುನಾಡಿನ ಮತ್ತು ಶಿವಮೊಗ್ಗ ಸಹಿತ ಈ ಭಾಗದಲ್ಲಿ ಖಂಡಿತ ಲಾಭ ಇದೆ. ಆದರೆ ಆ ಸ್ಪೆಷಲ್ ಆ್ಯಕ್ಷನ್ ಫೋರ್ಸು ಯಾವ ರೀತಿ ಕೆಲಸ ಮಾಡಬೇಕು ಎನ್ನುವುದರ ಮೂಲಕ ನಕ್ಸಲ್ ನಿಗ್ರಹ ಪಡೆ ಕೆಲಸ ಮಾಡಿದೆ. ಆವಾಗ ನಾನು ಉಡುಪಿ ಜಿಲ್ಲೆಯಲ್ಲಿ ವರದಿಗಾರನಾಗಿದ್ದೆ. ಆ ಸಂದರ್ಭದಲ್ಲಿ ನಕ್ಸಲ್ ಕುರಿತ ವರದಿಗಳನ್ನು ಆರಂಭದಲ್ಲಿ ನಾನೇ ಬರೆದದ್ದು. ಹಾಗಾಗಿ ಅನಂತರ ಒಂದು ನಿಗ್ರಹ ಪಡೆ ಆರಂಭ ಆದಾಗ ತದನಂತರದ ಬೆಳವಣಿಗೆ ಎಲ್ಲವನ್ನು ನೋಡುವಾಗ ಅಲ್ಲಿ ನಿಷ್ಪಕ್ಷಪಾತವಾಗಿ ನಕ್ಸಲರು ಯಾರಿದ್ದಾರೆ, ಎಲ್ಲಿದ್ದಾರೆ, ಯಾಕಿದ್ದಾರೆ, ಏನು ಮಾಡ್ತಾರೆ, ಆ ಚಲನ ವಲನ ಎಲ್ಲವನ್ನ ಒಂದು ಪಕ್ಷಪಾತ ಅಂತ ಪ್ರಶ್ನೆ ಬರೋದಲ್ಲ, ಸರಿಯಾಗಿ ಮಾಡ್ತಾ ಇದ್ರು, ವಸ್ತುನಿಷ್ಠವಾಗಿ ಮಾಡ್ತಾ ಇದ್ರು. ಅಲ್ಲಿ ಕರಪ್ಷನ್ ಪ್ರಶ್ನೆ ಇಲ್ಲ, ಅಲ್ಲಿ ಪೊಲಿಟಿಕಲ್ ಇಂಟರ್ಫರೆನ್ಸ್ ಇಲ್ಲ, ಅಥವಾ ಯಾವುದೇ ಪ್ರಭಾವ ಇಲ್ಲ. ನೀವು ಅದೇ ರೀತಿ ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ಮಾಡೋದಾದರೆ ನಾವು ತುಂಬ ಖುಷಿಯಲ್ಲಿ ಅದನ್ನು ಸ್ವಾಗತ ಮಾಡ್ತೇವೆ. ಈ ತುಳುನಾಡಿನ ಅಥವಾ ಈ ಭಾಗದ ಜನರು ಎಲ್ಲರೂ ಅಷ್ಟೇ ಸಂತೋಷದಿಂದ ಸ್ವಾಗತ ಮಾಡ್ತಾರೆ. ಯಾಕೆ ಹೇಳಿದ್ರೆ H1N1 ಅಂತ ನೀವು ಒಂದು ಕಾಯಿಲೆ ನೋಡಿ ಕೇಳಿರ್ಬೋದು. ಅದು ಗಾಳಿಯಲ್ಲಿ ಹರಡ್ತದೆ, ಅದು ಸೋಂಕು ಹರಡ್ತದೆ, ಆ ರೀತಿಯಾಗಿ ಇತ್ತು. ಇಲ್ಲಿ ಮಂಗಳೂರಿನಲ್ಲಿ ನಡೀತಾ ಇರುವಂಥದ್ದು ಕೋಮು ದ್ವೇಷಗಳು, ಕೋಮು ಗಲಭೆಗಳು. ಸುರತ್ಕಲ್ ಗಲಭೆಯಿಂದ ಇತ್ತೀಚಿನ ಸುರತ್ಕಲ್ ಅಂದರೆ ಒಂದು 26-27 ವರ್ಷಗಳ ನಂತರ ನಾವು ನೋಡೋದಾದರೆ ಗಲಭೆಗಳು ಕ್ರಮೇಣ ಏನಾಯ್ತರೆ H1M1 ಅಂತ. H ಹೇಳಿದರೆ ಹಿಂದೂ, M ಹೇಳಿದರೆ ಮುಸ್ಲಿಂ, H1M1 ಆ ರೀತಿಯ ಒಂದು ಸಾಂಕ್ರಾಮಿಕ ರೋಗದ ರೀತಿಯಲ್ಲಿ, ಒಂದು ಆದರೆ ಒಂದು ಇದು ಅಂತ ಆ ರೀತಿಯಲ್ಲಿ ಈ ಒಂದು ಗಲಭೆಗಳು ಹರಡ್ತಾ ಈಗ ಒಂದು ಸಾಮಾನ್ಯ ಜನರು ಅಂದರೆ ನೋಡಿ ಏನು ಮೊದಲು ಏನು ರೌಡಿಗಳು ಅಂದರೆ ಒಂದು 10-15 ಕೇಸ್ ಇದ್ದವರು, ಮೈಮೇಲೆ ಹಾಕ್ಕೊಂಡವ್ರದ್ದು ಲೀಡರ್ಗಳು, ಆ ಥರದ್ದು ಅಂಥವರೇ ಏನು ಇದರ ದಾಳಿಯಲ್ಲಿ ಒಬ್ಬರು ಏನು ಹತರಾಗ್ತಾ ಇದ್ರು. ಅದಾದಮೇಲೆ ಏನು ಅಮಾಯಕರ ಸುರಾಯಿತು. ಯಾರೋ ಒಬ್ಬ ಗಡ್ಡ ಹಾಕ್ಕೊಂಡು ಹೋಗ್ತಾ ಇದ್ದವ, ಗಡ್ಡ ಇಟ್ಕೊಂಡು ಟೋಪಿ ಹಾಕೊಂಡು ಹೋಗ್ತಾ ಇದ್ದವ, ಇನ್ಯಾರೋ ಕೂಲಿ ಕೆಲಸಕ್ಕೆ ಕಾವಿ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದವ, ಇನ್ಯಾರೋ ಸಂಘದವನಂತೆ ಪಕ್ಕ ಅಂದರೆ ಉದಾಹರಣೆ ಪ್ರವೀಣ್ ನೆಟ್ಟಾರ್ನಂತವ, ಅಂದರೆ ಶರತ್ ಮಡಿವಾಳ್ರಂಥವ್ರು, ಅದಾದಮೇಲೆ ಬಶೀರ್ನಂಥವ್ರು, ಅಂದರೆ ಒಬ್ಬೊಬ್ಬರನ್ನು ಅಮಾಯಕರನ್ನು ಇದರಲ್ಲಿ ಅದಾದ್ಮೇಲೆ ಅಂದರೆ ಒಂದು ಅಲ್ಲಿ ಹೋದರೆ ಇನ್ನೊಂದು ಯಾರಾದರೂ ಆಗ್ತದೆ ಅನ್ನುವಂತಾಗ ಇಡೀ ಸಮಾಜದಲ್ಲಿ ಹೊರಗಡೆ ಹೋಗಲಿಕ್ಕೆ ಹೆದರಿಕೆ ಆಗುವಂಥ ಭಯಭೀತ ವಾತಾವರಣ ಸೃಷ್ಟಿಯಾಯಿತು. ಯಾರೂ ಸಾಯ್ಬೋದು ನಾಳೆ ಸಿಕ್ಕಿದ್ರೆ ಅಂತ. ಇಂತಹ ಒಂದು ವಾತಾವರಣದಲ್ಲಿ ಒಂದು ವೇಳೆ ಈ ಯಾವುದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಬಂದರೆ ಖಂಡಿತ ಇದನ್ನು ನಿಷ್ಪಕ್ಷಪಾತವಾಗಿ ಯಾವುದೇ ವಶೀಲಿ ನಕ್ಸಲ್ ನಿಗ್ರಹ ಪಡೆಗೆ ಕೆಲಸ ಮಾಡಿದರೆ ಖಂಡಿತ ಇದಕ್ಕೆ ಜನರಿಗೆ ಲಾಭ ಇದೆ, ಸರ್ಕಾರಕ್ಕೆ ಲಾಭ ಇದೆ, ಕಾಂಗ್ರೆಸ್ ಪಕ್ಷಕ್ಕೂ ಲಾಭ ಇದೆ. ಆ ರೀತಿ ಹೇಳ್ತೀರಿ? ಯಾಕೆ ಹೇಳ್ತೇನೆ ಹೇಳಿದ್ರೆ, ಇಲ್ಲಿ ನೋಡಿ, ಈ H1M1 ಕಾಯಿಲೆ ಯಾವಾಗ ಬರುವುದು ಅಂತ ಹೇಳಿದ್ರೆ ಉಲ್ಬಣಗೊಳ್ಳುವುದು. ಈಗ ಮಳೆಗಾಲ ಬಂದಾಗ ಕೆಲವು ಕರೋನಾ ಉಲ್ಬಣಗೊಂಡಾಗೆ, ಚುನಾವಣೆ ಅಲ್ಲ, ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಶಿಥಿಲವಾದಾಗ, ಕರಪ್ಷನ್ ಸಿಕ್ಕಾಬಟ್ಟೆ ವಿಜೃಂಭಿಸಿದಾಗ, ಆಡಳಿತ ಯಂತ್ರ ಏನು ಇದರ ಮೇಲೆ ಹತೋಟಿ ಇಲ್ದಿದ್ದಾಗ, ಈ ಭಾಗದ ಓಲೈಕೆ ವಿಪರೀತ ಆದಾಗ, ಪಕ್ಷಪಾತಗಳು ಹೆಚ್ಚಾದಾಗ, ಮುಖ್ಯವಾಗಿ ಕರಪ್ಷನ್
ಪೊಲೀಸಿಂಗ್ ಸರಿಯಾಗಿ ಆಗದೇ ಇದ್ದಾಗ ಪ್ರತಿ ಸರಿಯೂ ನಾನು ಇದನ್ನು ಘಂಟಾಘೋಷವಾಗಿ ಏನು ಹಿಂದೆಯೂ ಹೇಳಿದ್ದೇನೆ, ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದೇನೆ, ಮತ್ತು ಹಿರಿಯ ಇದಕ್ಕೂ ಹೇಳಿದ್ದೇನೆ, ನೀವು ಸರಿಯಾಗಿ ಪೊಲೀಸಿಂಗ್ ಯಾವಾಗ ಮಾಡಲಿಲ್ಲ ಜನರಿಗೆ ಅಪನಂಬಿಕೆ ಬರ್ತದೋ ಆ ಹಂತದಲ್ಲಿ ರೌಡಿಸಮ್ ಇರ್ಬೋದು, ಇಂಥ ಕೋಮುಗಲಭೆಗಳು ವಿಜೃಂಭಿಸ್ತಾ ಇದೆ ಯಾವಾಗಲೂ ಅಥವಾ HNM ಅನ್ನುವಂಥ ರೋಗ ಉಲ್ಬಣಕ್ಕೆ ಬರ್ತದೆ. ಇದರ ಮಧ್ಯದಲ್ಲಿ ಉಲ್ಬಣಕ್ಕೆ ಬರುವುದು ಯಾಕೆ ಹೇಳಿದರೆ ರಾಜಕೀಯ ಲಾಭಗಳನ್ನು ಪಡೆಗೊಳ್ಳುವಂಥ ಸ್ಪಷ್ಟ ಹುನ್ನಾರ ಅಂದರೆ ಇದರಲ್ಲಿ. ಹಾಗಾಗಿ ಇದನ್ನು ನಿಗ್ರಹ ಮಾಡಲಿಕ್ಕೆ ಸ್ಪೆಷಲ್ ಆ್ಯಕ್ಷನ್ ಫೋರ್ಸು ಕರೆಕ್ಟ್ ನಕ್ಸಲ್ ನಿಗ್ರಹ ಪಡೆಯಾಗೆ ಕೆಲಸ ಮಾಡಬೇಕು. H1N1 ರೋಗಕ್ಕೆ ಏನೋ ಮದ್ದು ಮಾಡಬೇಕು. ಮತ್ತೊಂದು ನಾನು ಹೇಳಿದ್ದು, ಇದರಿಂದ ಕಾಂಗ್ರೆಸ್ಸಿಗೆ ಲಾಭ ಯಾಕೆ ಅಥವಾ ಸರ್ಕಾರಕ್ಕೂ ಕೂಡ ಲಾಭ ಯಾಕೆ ಹೇಳಿದರೆ, ಇದರಲ್ಲಿ ನಿಷ್ಪಕ್ಷಪಾತವಾಗಿ ಯಾರದೇ ಓಲೈಕೆ ಮಾಡದೇ ಇದ್ದರೆ ಖಂಡಿತ ಏನು ನಿಜ ಅಂದರೆ ಯಾರೆಲ್ಲ ಷಡ್ಯಂತ್ರ ಸಂಚು ಏನು ಹವಾಲಾದಿಂದ ಹಣ ಒಟ್ಟು ಮಾಡಿಕೊಂಡು ಇಲ್ಲೊಂದು ಭಯಭೀತ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಯಾರೆಲ್ಲ ಪಡ್ತಾ ಇದ್ದಾರೋ ಅವರೆಲ್ಲರೂ ಮೂಲದಿಂದ ಹೊರಗೆ ತರುವಂಥ ಚಾನ್ಸ್ ಇದೆ. ಯಾವಾಗಲೂ ಈ ರೋಗಕ್ಕೆ ಮೂಲದಿಂದ ಮದ್ದಾಗಬೇಕು ಎರಡು ಕಡೆಯಲ್ಲೂ. ಆದರೆ ಒಂದು ಕಡೆಯಲ್ಲಿ ಏನು ಹೇಳ್ತಾರೆ ಸಂಘ ಪರಿವಾರದಿಂದ ಗೂಂಡಾಗಿರಿ ಅಥವಾ ರೌಡಿಸಮ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ PFI ಕಡೆಯಿಂದ ಏನು ರೌಡಿಸಮ್ ಅಥವಾ ಗೂಂಡಾಗಿರಿ ಅಥವಾ ಕೊಲೆಗಳು ಮಾಡ್ತಾ ಇದ್ದಾರೆ ಅಂತ. ಅಂದರೆ ಬೇಸಿಕ್ ಅಂತ ಇಲ್ಲಿ ಕಾಂಗ್ರೆಸ್ BJPಯ ಪ್ರಶ್ನೆ ಬರೋದಿಲ್ಲ, ಇಲ್ಲಿ ಕಾಂಗ್ರೆಸ್ನ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸಿಗೆ ಇಲ್ಲಿ ಒಂದು ಮುಸ್ಲಿಂ ಹೆಣ ಬಿದ್ದರೂ ಕಾಂಗ್ರೆಸ್ಸಿಗೆ ಲಾಸ್, ಒಂದು ಹಿಂದುವಿನ ಹೆಣ ಬಿದ್ದರೂ ಕಾಂಗ್ರೆಸ್ಸಿಗೆ ಲಾಸ್. ಯಾಕೆ ಹೇಳಿದರೆ ಒಂದು ಮುಸ್ಲಿಮರ ಇದು ಯಾರೋ ಕೊಲೆ ಆದಂತ ಹೇಳಿದರೆ ಆಗ ಮುಸ್ಲಿಮರಲ್ಲಿ ತಳಮಳ ಶುರುವಾಗ್ತದೆ. ಆಗ ಅಲ್ಲಿ ಒಂದು ರಾಜಕೀಯ ಪಕ್ಷ PFI ಅಂತ ಅದರಿಂದ ಕೇಂದ್ರೀಕೃತಗೊಂಡಂಥ ರಾಜಕೀಯ ಪಕ್ಷದ ಇವರು ಈ ಕಾಂಗ್ರೆಸ್ ಸರ್ಕಾರ ನಿಮಗೆ ಏನು ಸುರಕ್ಷತೆಯನ್ನು ಕೊಡ್ತಾ ಇಲ್ಲ, ಭದ್ರತೆ ಕೊಡ್ತಾ ಇಲ್ಲ, ಧೈರ್ಯ ಕೊಡ್ತಾ ಇಲ್ಲ, ನಿಮ್ಮ ಇವರು ಮೃತಪಟ್ಟಿದ್ದಾರೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನೀವೆಲ್ಲ ಸೇರಿ ರಾಜೀನಾಮೆ ಕೊಡಬೇಕು ಅಂತ ಯಾವುದೋ ವಾಟ್ಸಪ್ಪಲ್ಲೋ ಇದರಲ್ಲೋ ಅಲ್ಲೋ ಗುಂಪುಗಳಲ್ಲಿ ಇದು ಮಾಡಿದಾಗ ಕಾಂಗ್ರೆಸ್ಸಿನ ಪಕ್ಷದವರೇ ಅದರ ಜಾಲದೊಳಗೆ ಗೊತ್ತಿಲ್ಲದೆ ಅಂದರೆ ಅವರೇ ಅನಿವಾರ್ಯ ಆಗ್ತದೆ. ಆದರೆ ಜನಸಾಮಾನ್ಯರಲ್ಲಿ ಬಿತ್ತಿದಂಥ ಅಸುರಕ್ಷತೆಯ ಭೀತಿ ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚಿನ ಯುವ ಜನಾಂಗಕ್ಕೆ ಅವರು ಮಾತನಾಡುವ ಶೈಲಿ, ಉನ್ಮಾದ ಇದೆಲ್ಲ ನೋಡುವಾಗ ಅಲ್ಲೊಂದು ಬರ್ತಾ ಇರುವಂಥ ಒಂದು ಒಪಿನಿಯನ್ ಜಾಲತಾಣದಲ್ಲಿ ಕಾಂಗ್ರೆಸ್ ನಾಯಕರಿಗೂ ಕಾಂಗ್ರೆಸ್ನ ವಿರುದ್ಧವೇ ಅಲ್ಪಸಂಖ್ಯಾತ ಮುಖಂಡರಿಗೆ ಹೋಗುವ ಅನಿವಾರ್ಯವಾಗಿ, ಇಲ್ಲದಿದ್ದರೆ ಹೊಡೆಯುವಂಥ ಪರಿಸ್ಥಿತಿ ಅಥವಾ ಬೆದರಿಸುವಂಥ ಪರಿಸ್ಥಿತಿ, ಸೋಷಿಯಲ್ ಮೀಡಿಯಾದಲ್ಲಿ ಥ್ರೆಟನಿಂಗ್ ಮಾಡುವಂಥ ಪರಿಸ್ಥಿತಿ. ಆದರೆ ಆ ರೀತಿ ಇದರಿಂದಾಗಿ ಲಾಸ್ ಯಾರಿಗೆ? ಕಾಂಗ್ರೆಸ್ಸಿಗೆ ಒಂದು ವೋಟ್ ಬ್ಯಾಂಕ್ ಇದ್ದದ್ದು ನಷ್ಟ ಆಗ್ತದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡರಿಗೆ ಏನಿದ್ರು ಲಾಭ ಆಗೋದಿದ್ದರೆ ಏನು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ, BJP ಕೊಡೋದಿಲ್ಲ. SDP PFI ಇನ್ನು ಯಾವಾಗ ಬರ್ತದೆ ಯಾರಿಗೂ ಗೊತ್ತು, ಅದರಲ್ಲಿ ಹೊಸ ಅವರ ನಾಯಕರು ಹುಟ್ಟಿರ್ತಾರೆ. ಹಾಗಾಗಿ ಈಗಿರುವ ಕಾಂಗ್ರೆಸ್ನ ಮುಖಂಡರಿಗೆ ಕಾಂಗ್ರೆಸ್ ಅನಿವಾರ್ಯ ಆದರೂ ಅವರನ್ನು ರಾಜೀನಾಮೆ ನೀಡುವ ಮೂಲಕ ಪರೋಕ್ಷವಾಗಿ ಇನ್ನೊಂದು ರಾಜಕೀಯ ಶಕ್ತಿ ಷಡ್ಯಂತ್ರ ಮಾಡ್ತಾ ಇರುವಾಗ ಕಾಂಗ್ರೆಸ್ಸಿಗೆ ಸಮಸ್ಯೆ ಇದೆ. ಆಗ ಸರ್ಕಾರಕ್ಕೆ ಇದನ್ನು ಶಮನ ಮಾಡಲೇಬೇಕು. ಓಲೈಕೆ ಪ್ರಶ್ನೆ ಅಲ್ಲ, ಇದನ್ನು ಯಾರೆಲ್ಲ ಇದ್ದರೂ ಯಾರೇ ಇರಲಿ ಅವರನ್ನು ಬಂಧನ ಮಾಡಿ ಅಂತ ಹೇಳುವಂಥ ಪರಿಸ್ಥಿತಿ. ಯಾಕೆ ಹೇಳಿದ್ರೆ ಇಲ್ಲದಿದ್ದರೆ ಕ್ಯಾನ್ಸರ್ ಕಾಂಗ್ರೆಸ್ ಪಕ್ಷವನ್ನೇ ತಿಂತದೆ, ಗೆಡ್ಡೆ ಬೆಳೀತಾ. ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ, ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ, ಸರ್ಕಾರಕ್ಕೆ ಆಡಳಿತಕ್ಕೆ ಅನಿವಾರ್ಯ. ಎರಡನೇ ಏನು ನಷ್ಟ BJPಗೆ ಅಂದರೆ ಸ್ವಲ್ಪ ನಷ್ಟ, ಜಾಸ್ತಿ ಮಟ್ಟದ ನಷ್ಟ ಆಗುದಿಲ್ಲ. ಅದಕ್ಕೋಸ್ಕರ ಬರಲಿಲ್ಲ ಅಂತ ಅನ್ಕೊಳ್ತೀರಿ ಏನು ಇವತ್ತು ಇದರಲ್ಲಿ ಯಾಕೆ ಬರಲಿಲ್ಲ ಹೇಳಿದ್ರೆ, ಒಂದು ಹಿಂದಿನ ದಿವಸ ರಾತ್ರಿ ಕರೆದಿದ್ದಾರೆ ಅಂತ. ಹಿಂದಿನ ದಿವಸ ರಾತ್ರಿ ಯಾಕೆ ಕರೆದಿದ್ದಾರೆ ಅಂತ ಬಹುಶಃ ಅಧಿಕಾರಿಗಳು ಅಥವಾ ರಾಜಕೀಯ ನಾಯಕರು ಆಲೋಚನೆಯನ್ನು ಮಾಡಬೇಕು, ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಅಥವಾ ಈಗ ರಾಜ್ಯ ಸರ್ಕಾರ ಅಂತ ಹೇಳಿ. ಒಂದು ನಾನು ಊಹೆ ಮಾಡೋದು, ಇದೇನು ಖಚಿತವಾದ ಮಾಹಿತಿಗಳು ಮೂಲಗಳು ಪ್ರಶ್ನೆ ಅಲ್ಲ. ಈಗ ನೋಡಿ, ನಮ್ಮಲ್ಲಿ ಹರೀಶ್ ಪೂಂಜಾ ನಾಳೆ ಉದ್ಘಾಟನೆಗೆ ಬರ್ತಾರೆ ಅಂತ ಆಯಿತು, ಉಮಾನಾಥ್ ಕೋಟ್ಯಾನ್ ಬರ್ತಾರೆ ಅಂತ ಆಯಿತು, ಇನ್ನು ಯಾರೋ ನಮ್ಮ ಶಾಸಕರು ವೇದಸ್ ಕಾಮತ್ರು ಇವರೆಲ್ಲ ಬರ್ತಾರೆ ಅಂತ. ವೇದಸ್ ಕಾಮತ್ರದ ಅಚ್ಚು ಅಂತ ಸ್ಪೀಚ್ಗಳಲ್ಲಿ ಕೇಸುಗಳು ಬಹಳ ಕಡಿಮೆ. ಈಗ ಉಮಾನಾಥ್ ಕೋಟ್ಯಾನ್ರನ್ನು ಯಾಕೆ ಬಂಧಿಸಬಾರ್ದು, ಅವ್ರ ಮೇಲೆ ಕೇಸುಗಳು ಏನು ಇದೆ ಎಂದು ಆಲೋಚನೆ, ಪೊಲೀಸರ ವಿರುದ್ಧ ಮಾತಾಡಿದ್ದಾರೆ ಅಥವಾ ಪೊಲೀಸರ ಅಥವಾ ಈ ರೀತಿ ಕೋಮು ಗಲಭೆಗೆ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ದಾರೆ, ಅವರನ್ನು ಯಾಕೆ ಬಂಧಿಸಬಾರ್ದು ಅಂತ ಆಲೋಚನೆಯಲ್ಲಿರುವಂಥ ಹೊತ್ತಿನ ಹರೀಶ್ ಪೂಂಜಾರನ್ನು ಇಷ್ಟೆಲ್ಲ ಕೋಮು ಗಲಭೆ ಮಾಡಿ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ಗಳ ಮೇಲೆ ಕೇಸ್ ಆಗ್ತಾ ಇದೆ, ಅವರ ಮೇಲೆ ಒಂದು ಏನಾದರೂ ತೆರೀಲಿಕ್ಕೆ ಆಗ್ತದೆ ಅನ್ನೋಂಥ ಇವರೆಲ್ಲ ಆಲೋಚನೆ ಮಾಡ್ತಾ ಇರುವಂಥ ಹೊತ್ತಿನಲ್ಲಿ ಇವರನ್ನು ಉದ್ಘಾಟನೆಗೆ ಕರೆದು ನಾಳೆ ಇದನ್ನು ಉದ್ಘಾಟನೆ ಮಾಡಿ ಜೈಲಿಗೆ ಹೋದ ಸಚಿವರು ಅಂತ ಏನೋ ಅವತ್ತು ಬಂದಾಗೆ ಫಸ್ಟ್ ಕೇಸ್ ಇವ್ರದ್ದೇ ಆದರೆ
ಅದು ಮುಜುಗರ ಇರ್ಬೋದು. ಅಂದ್ರೆ ಅದಕ್ಕೋಸ್ಕರ ಅಲ್ಲ ಇರ್ಬೋದು ಅಲ್ಲ ನನಗೆ ಯಾಕಂದ್ರೆ ಅವ್ರ ಮೇಲೆ ಆಗ್ತಾ ಇರುವ ಕೇಸ್ಗಳ ಪಟ್ಟಿಗಳನ್ನು ನೋಡುವಾಗ ನನಗೆ ಹಾಗೆ ಅನಿಸ್ತದೆ ಊಹೆ. ಅಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಇವ್ರು ತಪ್ಪು ಮಾಡಿದ್ದಾರೆ ಅಂತೆಲ್ಲ ಕೋರ್ಟ್ ಇದೆ, ನ್ಯಾಯಾಂಗ ಇದೆ, ಎಲ್ಲ ಇದೆ. ಬಟ್ ಇಂತಹ ಮುಜುಗರ ತಪ್ಪಿಸಲಿಕ್ಕೆ ಮಾಡಿರ್ಬೋದು ಒಂದು. ಇನ್ನೊಂದು ಕಡೆಯಿಂದ ಯಾವ ರೀತಿ ಆಲೋಚನೆ ಮಾಡೋದು ಹೇಳಿದ್ರೆ, ರಾತ್ರಿ 8 ಗಂಟೆಗೆ ಕೊಟ್ಟಿದ್ದಾರೆ, ಮನಸ್ಸಿದ್ರೆ ಒಂದು ಗಾಡಿಯಲ್ಲಿ ಬೆಳಿಗ್ಗೆ 6 ಗಂಟೆ ಒಳಗಡೆ ಇಲ್ಲಿ ಬಂದಿರ್ಬೋದು. ನಿಮಗೆ ಅನಿವಾರ್ಯ ನಮ್ಮದೇ ಕಾರ್ಯಕ್ರಮ ಅಂತ ಆದರೆ ಹರೀಶ್ ಬಂಜರು ಅಥವಾ ವೇದಸ್ ಕಾಮತ್ ಯಾರು ಕೂಡ, ನಾನು ಅವರ ಹೆಸರು ಹೇಳೋದಂದ್ರೆ ಹೀಗೆ ನಮ್ಮ ಪರಿಚಯ ಇದ್ದಾರೆ ಅಷ್ಟೇ, ಮಾತಾಡ್ತಾರೆ. ಈ ಕವಿಯನ್ ಖಾದರ್ ಅವರು ಕೂಡ ಅದೇ ರೀತಿ ಪರಿಚಯ ಇದೆ. ಅಂದರೆ ಅವರು ಬರಲಿಕ್ಕೆ ಅವರಿಗೆ ಸಾಧ್ಯತೆ ಇಲ್ಲ ಅಂತಲ್ಲ, ಬಂದೇ ಬರ್ತಾರೆ. ಅವರಿಗೂ ಮನಸ್ಸಿಲ್ಲ ಅಂದರೆ ಅವರಿಗೆ ಇದರಿಂದ ಹೆಚ್ಚು ಲಾಭ ಇಲ್ಲ. ಲಾಸ್ ಆಗಿರೋದು ಕಾಂಗ್ರೆಸ್ ಪಕ್ಷಕ್ಕೆ. ಏನು ಸ್ಪೆಷಲ್ ಆಕ್ಷನ್ ಫೋರ್ಸ್ ಬಂದರೆ ಲಾಭ ಆಗೋದು ಕಾಂಗ್ರೆಸ್ಗೆ, BJPಗೆ ಸ್ವಲ್ಪ ನಷ್ಟ ಆಗ್ಬೋದು. PFI ಅಥವಾ SDP ಅಥವಾ ಅವರು ಒಂದು ತಂಡಕ್ಕೆ ತುಂಬ ನಷ್ಟ ಆಗ್ತದೆ. ಅಂದರೆ ಅವರಿಗೆ ಈಗ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕನ್ನು ಎಳಿಲಿಕ್ಕೆ ಕಷ್ಟ ಆಗ್ತದೆ. ಹೀಗಾಗಿ ನನಗೆ ಇದನ್ನು ಕಾಣುವಾಗ ಬಹಳ ಖುಷಿಯಲ್ಲಿದ್ದಾರೆ. ಯಾಕೆಂದರೆ ನೀವು ಅನುಭವಿಸೋದು ಕಾಂಗ್ರೆಸ್ ಸ್ವಪಕ್ಷೀಯರಿಂದ ದಿನೇಶ್ ಗುಂಡೂರಾವ್ ಎಷ್ಟು ಅವಮಾನವನ್ನು ಅಲ್ಪಸಂಖ್ಯಾತ ಮುಖಂಡರಿಂದ ಅಥವಾ ಜನಸಾಮಾನ್ಯರ ಹೆಸರು ಇದರಿಂದ ಸಭೆಗಳಲ್ಲಿ ಹೋಗ್ಲಿಕ್ಕೆ ಎಲ್ಲಿ ಸಭೆ ಮಾಡಲಿಕ್ಕಿಲ್ಲ. ಇವತ್ತು ಸಭೆ ಇದ್ದದ್ದನ್ನು ಏನು ಪೋಸ್ಟ್ ಮಾಡಿದ್ರು, ರದ್ದು ಮಾಡಿದ್ರು ಅಂತ ಹೇಳ್ತದೆ. ಮೊನ್ನೆ ದಿನೇಶ್ ಗುಂಡೂರಾವ್ ಅವ್ರ ಪ್ರೆಸ್ ಮೀಟ್ನಲ್ಲಿ ಕೂಡ ಇವ್ರದ್ದು ಗಲಾಟೆ. ಅಂದರೆ ಅಲ್ಪಸಂಖ್ಯಾತ ಮುಖಂಡರ ನಾಯಕರಿಗೆ ಅಷ್ಟು ಅನಿವಾರ್ಯತೆಯನ್ನು ಬೇರೊಂದು ರಾಜಕೀಯ ಪಕ್ಷವು ಅಥವಾ ಒಂದು ಸಮುದಾಯವು ಸೃಷ್ಟಿ ಮಾಡಿದೆ ಅಂತ ಅಲೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಇದಿರ್ತದೆ. ಸೊ ಹಾಗಿದ್ದಾಗ ಇವುಗಳ ಅನಿವಾರ್ಯ ಯಾರಿಗೆ? ಕಾಂಗ್ರೆಸ್ ಸರ್ಕಾರ ಅನಿವಾರ್ಯ. ಮತ್ತೆ ಇದನ್ನ ಅವರು ನನಗೆ ಅನಿಸಿದೆ ಇದರಲ್ಲಿ ಇನ್ವಾಲ್ವ್ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ. ಹೋದ್ರೆ ಅವರ ಬುಡಕ್ಕೆ ಬರ್ತದೆ. ಬಿಜೆಪಿಗೆ ಅನಿವಾರ್ಯ ಇಲ್ಲ. ಹಾಗಾದ್ರೆ ಬಿಜೆಪಿಗೆ ಅಷ್ಟೇನು ಅನಿವಾರ್ಯ ಇಲ್ಲ. ಆದ್ರೆ ನಿಷ್ಪಕ್ಷಪಾತವಾಗಿ ಈಗ NIA ತನಿಖೆ ಮಾಡಿದಾಗೆ ಸರಿಯಾಗಿ ತನಿಖೆ ಮಾಡಿದ್ರೆ ಯಾಕೆ ಹೇಳಿದ್ರೆ ಈ ಬಿಜೆಪಿಯವರಿಗೆ ಯಾಕೆ ಇದ್ರ ಹೆಚ್ಚು ಲಾಸ್ ಇಲ್ಲ ಹೇಳಿದ್ರೆ, ಇದೆಲ್ಲ ಇನ್ವಾಲ್ವ್ ಆಗ್ತಾರಲ್ಲ ಕ್ರಿಮಿನಲ್ಗಳಲ್ಲಿ, BJPಯವರು ನೇರವಾಗಿ ಯಾವುದರಲ್ಲೂ ಅವರು ಅಂದರೆ ಇರುವುದಿಲ್ಲ. ಅವರು ಒಂದು ಜಾಸ್ತಿ ಹೇಳಿದ್ರೆ ಭಾಷಣ ಮಾಡಿ ಹೋಗ್ತಾರೆ ಅಥವಾ ಸಪೋರ್ಟ್ ಏನಾದ್ರು ಕೇಸ್ ಆದಾಗ ಸಪೋರ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಆದರೆ ಆ್ಯಕ್ಷನ್ ಫೋರ್ಸು ಆ ಕಡೆಯಿಂದ ಮಾಡುವವರು ಒಂದೊಂದು ಯಾರೋ ಆ ಭಾಗದಲ್ಲಿ ಒಂದು 10 ಕೇಸ್ ಇದ್ದವನು ಮಾಡ್ಕೊಂಡು ಲೀಡರ್ಶಿಪ್ ಮಾಡಿಕೊಂಡು ಅವನೇ ಸ್ವಂತ ವಿವೇಚನೆಯಲ್ಲಿಯೋ ಅಥವಾ ಏನೋ ಮಾಡಿಕೊಂಡು ಯಾವುದೇ ಅಂದರೆ ದೊಡ್ಡ ಮಟ್ಟದ ಮೇಲ್ಗಡೆ ಏನು ಲಿಂಕ್ ಇಲ್ಲದೆ, ಹೈಕಮಾಂಡ್ ಅಥವಾ BJP ಲಿಂಕ್ ಇಲ್ಲದೆ ಅಲಿಖಿತವಾಗಿ ಅಂತ ನಡೀತಾ ಹಿಂದಿಗಡೆಯಿಂದ ಪೊಳಲಿ ಅನಿಸು ಟೈಮಿಂದ ನಡೆದು ಬರ್ತಾ ಇದೆ. ಇದು ಆ ಒಂದು ಟ್ರೆಂಡ್ ಸಂಘ ಪರಿವಾರದ ಕಡೆಯಿಂದ ನಡೀತಾ. ಹಾಗೆ BJPಗೆ ತಲೆಬಿಸಿ ಕಡಿಮೆ. ಅಂದರೆ ಮೊನ್ನೆ ಪ್ರವೀಣ್ ನೆಟ್ಟಾರ್ ಪ್ರಕರಣದಲ್ಲಿ ಮಾತ್ರ ಒಂದ್ಸರಿ ತಲೆಬಿಸಿ ಆಗಿರುವಂಥದ್ದು. ಅಂದರೆ ಅವರು ಅಂದರೆ ಆಕ್ರೋಶಿತ ಅದು ಸರ್ಟ್ ಮಾಡಿ ಒಳಾಯಿತು ಅಂದರೆ ಆಕ್ರೋಶಿತವಾಗ ಇಡೀ ಸರ್ಕಾರವನ್ನು ಅಂದಿತ್ತು. ಅದಕ್ಕೆ ಸರಿಯಾಗಿ ಅದು NIA ತನಿಖೆ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಯಾರು BJP ಒಂದು PFI ನಿಷೇಧಿಸುವ ಮೂಲಕ ಅಥವಾ ಲಿಂಕನ್ನು ಮೂಲ ಹೋಗಿ ಹೊಡೆಯುವ ಮೂಲಕ ಯಶಸ್ಸಾಗಿತ್ತು. ಹಾಗೆ ಒಂದು ಹಂತದಲ್ಲಿ ಸಮಾಜಕ್ಕೂ ಒಂದು ಇಲ್ಲಿಗೂ ಸ್ವಲ್ಪ ನೆಮ್ಮದಿ ಬಂದ. ಆದರೆ ತದನಂತರ ಇಲ್ಲಿ ಪೊಲೀಸಿಂಗ್ ವ್ಯವಸ್ಥೆ ಒಂದು ಸ್ವಲ್ಪ ಸಮಸ್ಯೆ ಆಗಿದ್ದು ಆ ಕಾರಣಕ್ಕೆ ಎಲ್ಲ ಹಿನ್ನಡೆಗಳು ಉಂಟಾಯಿತು. ಎಸ್ ಸರ್, ಬರ್ತೇನೆ ಸರ್. ಜೊತೆಗೆ ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ತೆಗೆದುಕೊಳ್ತೀನಿ. ತಮ್ಮ ಅಭಿಪ್ರಾಯ ಈ ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಇಂದ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತಾ ಕೋಮು ದಳ್ಳುರಿಗಳನ್ನ ಕರಾವಳಿ ಭಾಗದಲ್ಲಿ? ತಾವೇನು ಹೇಳ್ತೀರಿ ಈ ಒಂದು ನಿಲುವಿಗೆ? ತಮ್ಮ ಕರೆಗಳು. ಫಸ್ಟ್ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಇಲ್ಲ, ವಾಯ್ಸ್ ಇಲ್ಲ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಲಿ ಮ್ಯೂಟ್ ಮಾಡಿ ಕರೆ ಮಾಡಿದ್ರೆ ಕರೆ ಕಟ್ ಆಗುತ್ತೆ. ಎಸ್, ಕರೆ ಆನ್ ಆಗಿದೆ, ಬಟ್ ಸ್ಟಿಲ್ ಇಲ್ಲಿ ವಾಯ್ಸ್ ಕೇಳ್ತಾ ಇಲ್ಲ, ಅಷ್ಟೇ ಆನ್ ಇದೆ. ಓಕೆ, ಇವೆಲ್ಲದರ ಜೊತೆಗೆ ಮತ್ತೊಂದು ಕರೆ ಇದೆ. ಬಿಫೋರ್ ದಟ್ ನಾನು ಈ ಒಂದು ವಿಚಾರವನ್ನು ನಾವು ಗಮನಿಸಿದಾಗ ಇಲ್ಲಿ ಒಂದ್ ಕಡೆ ಸಂಘ ಪರಿವಾರ, ಇನ್ನೊಂದು ಕಡೆ PFI ಆ ಒಂದು ವಿಚಾರಗಳಾಗಿ ಆಗ್ತಾ ಇತ್ತು. PFI ಬ್ಯಾನ್ ಆಗಿದೆ. ಇವೆಲ್ಲದರ ಜೊತೆಗೆ ಕುಂದ್ರೇಶ್ ಅವರು ಹೇಳಿದಾಗೆ ಇಲ್ಲಿ ಪಾರ್ಟಿಗಳ ವಿಚಾರ ಅಲ್ಲ, ಕೆಲವು ಸಂಘಗಳು ಜೊತೆಗೆ ಯುವಕರು ಮಾಡ್ತಾ ಇರುವಂತಹ ಇವೆಲ್ಲದರ ವಿಚಾರಗಳ ನಡುವೆ ಎಸ್ ಸರ್, ಉದಯ್ ಆಚಾರ್ಯ ಅವರು ನಿಮ್ಮ ಜೊತೆನೇ ಕೇಳಬೇಕು. ತಮ್ಗಳಿಗೆ ಅನಿವಾರ್ಯ, ಹಾಗಾಗಿ ಈ ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನುವಂತಹ ವಿಚಾರಗಳ ಬಗ್ಗೆ ನೋಡಿದಾಗ BJP ಅವರು ಯಾಕಿಲ್ಲ ಅಂತ ಬಂದಾಗ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾದ್ರೆ ಈ ರೀತಿಯ ಒಂದು ಅಂದ್ರೆ ತಮ್ಗಳಿಗೆ ಬೇಕು, ಅದಕ್ಕೋಸ್ಕರ ಮಾತ್ರ ಸರ್? ನಮ್ಗೆ ಅನಿವಾರ್ಯ ಅಂತ ಅಲ್ಲ ಸರ್. ನಮ್ಮ ಜಿಲ್ಲೆಯಲ್ಲಿ ಇಂಥ ಹೆಣಗಳು ಬಿದ್ರೆ ನಿಮ್ಗೆ ಸಂತೋಷವಾ? ಇಲ್ಲ ಅಲ್ಲ, ಯಾರಿಗಾದ್ರೂ ಸಂತೋಷ ಇಲ್ಲ ಅಲ್ಲ. ಈ ಜಿಲ್ಲೆಗೆ ಅನಿವಾರ್ಯ. ಈ ಕರಾವಳಿ ಜಿಲ್ಲೆ ಇದು ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗುವಂತಹ ಪ್ರಶ್ನೆ ಇದು ಬಹಳಷ್ಟು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಗಳು ಬರ್ತಾ ಇರುವಂತದ್ದು ಇದು. ಯಾಕಂದ್ರೆ ಒಂದು ವರ್ಗಕ್ಕೆ ಎಲ್ಲೋ ಒಂದ್ ಕಡೆ ಸೀಮಿತ ಆಗುತ್ತಾ ಅನ್ನುವಂತಹ ವಿಚಾರ ಇಲ್ಲ. ನೋಡಿ, ಬರ್ತೇನೆ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ.
ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಸರ್? ಶಶಿಕಿರಣ್ ಬಡಗಬೆಳ್ಳೂರಿಂದ. ನಮಸ್ತೆ ನಮಸ್ತೆ, ಮಾತಾಡಿ ಸರ್. ಎಸ್ ಸರ್. ನಮ್ಮದೊಂದು ಗ್ರಾಮ ಪ್ರದೇಶ. ನಮ್ಮ ಗ್ರಾಮ ಮಟ್ಟದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಆಗಬೇಕು. ಈಗ ಸಿಟಿಯಲ್ಲೆಲ್ಲ ನಡೆದ್ರೆ ಅದು ಅಷ್ಟು ಲೆಕ್ಕಕ್ಕೆ ಬರುವುದು. ಯಾಕಂದ್ರೆ ಸಿಟಿ ಅಂದ್ರೆ ವ್ಯವಹಾರಕ್ಕೆ ಕೇಂದ್ರ ಆಗಿರ್ತದೆ. ನಾವು ಮರು ದಿವಸ ಕೂಡ ಅವರದ್ದೇ ಮುಖ ನೋಡ್ಬೇಕು. ಇಂಥದ್ದೊಂದು ವ್ಯವಸ್ಥೆ ಬಂದದ್ದು ಒಳ್ಳೆದೇ. ಆದ್ರೆ ಬೀಟ್ ಮಟ್ಟದ ಪೊಲೀಸ್ ವ್ಯವಸ್ಥೆ ಕೂಡ ಸರಿಯಾಗಬೇಕು. ಪ್ರತಿ ಬೀಟ್ಗೆ ಪೊಲೀಸ್ ಅಂತ ಮಾಡಿದ್ದಾರೆ. ಆ ಪೊಲೀಸ್ ವ್ಯವಸ್ಥೆ ಕರೆಕ್ಟ್ ಆಗ್ಬೇಕು ನಮ್ಗೆ. ಯಾಕೆಂತ ಹೇಳಿದ್ರೆ ನಮ್ಮ ಊರಲ್ಲಿ ಈಗ ತಲೆ ಎತ್ತಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಮರುದಿವಸ ಅವರನ್ನು ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ಆ ಸ್ಥಿತಿಯಲ್ಲಿದ್ದೇವೆ. ಧರ್ಮದಿಂದ ಸ್ವಲ್ಪ ರಾಜಕೀಯ ನಾಯಕರು ದೂರ ಬರೀಬೇಕು. ಇವರು ಇಲ್ಲಿ ಮಾತಾಡುವಾಗ ಸೆಷನ್ಗೋಸ್ಕರ ಮಾತಾಡುವಾಗ ಬಿಜೆಪಿ ಅವರು ಹೇಳ್ತಾರೆ ಅದು ಸರಿ ಇಲ್ಲ, ಅವರದ್ದು ಇದು ಸರಿ ಇಲ್ಲ, ಇವರದ್ದು ಸರಿ ಇಲ್ಲ. ನಮ್ಮಲ್ಲಿ ಈಗ ಪ್ರಶ್ನೆ ಇರುವುದು ಎಂತ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಹೇಳ್ತಾರೆ ನಾವು ಮಾಡಿದ್ದೇವೆ, ಒಳ್ಳೇದು ಮಾಡಿದ್ದೇವೆ, ಈಗ ಬಂದಿದ್ದೇವೆ ಹೊಸತಾಗಿ ದಂಡ ಕೊನೆಗೆ ಪ್ರಯೋಗ ಮಾಡಿದ್ದೇವೆ. ಈಗ ನಾವು ಹೇಳುದು ನಮಗೆ ಅದು ಯಾವುದು ಬೇಡ. ನಮಗೆ ಜಿಲ್ಲೆಯಲ್ಲಿ ಶಾಂತಿ ಬೇಕು. ಶಾಂತಿ ಬೇಕು ಅಂತ ಹೇಳಿದ್ರೆ ರಾಜಕೀಯವನ್ನು ದೂರ ಎರಡೂ ರಾಜಕೀಯ ಪಕ್ಷಗಳು ಕೂಡ ಅದಕ್ಕೆ ಸಹಕಾರ ಮಾಡಬೇಕು. ಸಹಕಾರ ಮಾಡಿದ್ರೆ ಮಾತ್ರ. ಮತ್ತೊಂದು ನನ್ನ ನಿಮ್ಮಲ್ಲಿ ವಿನಂತಿ, ಯಾಕೆಂತ ಹೇಳಿದ್ರೆ ಕುಂದೇಶ್ವರ ಇದ್ದಾರೆ ಪತ್ರಕರ್ತರು. ಮತ್ತೆ ಆ ಕಡೆ ಈ ಕಡೆ ರಾಜಕೀಯ ನಾಯಕರನ್ನು ಕೂತ್ಕೊಳ್ಳುವುದಕ್ಕಿಂತ ಒಂದು ಧಾರ್ಮಿಕ ಮುಖಂಡರನ್ನು ಕೂತ್ಕೊಳ್ಳಿಸಿ ಶಾಂತಿ ವ್ಯವಸ್ಥೆಗೆ ಏನಾಗಬೇಕು. ಇಷ್ಟರವರೆಗೆ ಎಲ್ಲಿಯಾದ್ರೂ ಬ್ರಹ್ಮಕಲಶ ಉರುಸು ಅಥವಾ ಶಾಂತಿ ಮಾಡಿ ಅಲ್ಲಿ ಎಲ್ಲೂ ದಾಳಿ ಆಗಲಿಲ್ಲ. ದೇವರು ಮತ್ತು ಧರ್ಮದ ಹೆಸರಲ್ಲಿ ನಮಗೆ ಎಲ್ಲರಿಗೂ ನಂಬಿಕೆ ಇದೆ. ನಿನ್ನೆ ವಿದೇಶಿ ಪ್ರಜೆ ಸತ್ತಿದ್ದೇವೆ ನಾವು, ಅದಕ್ಕೆ ದುಃಖ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ನಮ್ಮ ಊರಲ್ಲಿ ಸತ್ತಾಗ ಯಾರು ಕೆಲವರು ದುಃಖ ವ್ಯಕ್ತಪಡಿಸುವ ಸ್ಥಿತಿಯಲ್ಲಿ ಇಲ್ಲ. ಈ ಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ನಾವು 200 ಜನ ಸತ್ತಾಗ ನಾವು ಕೂಗುದು, ಮತ್ತೆ ನಮ್ಮ ಊರಲ್ಲಿ ಒಬ್ಬ ಸತ್ತಾಗ ಅದಕ್ಕೆ ಮಾಡದಿರುವುದು ಹಾಗೆಲ್ಲ. ನಮ್ಮಲ್ಲಿ ಶಾಂತಿ ಸುವ್ಯವಸ್ಥೆ ಬೇಕು. ನಮ್ಮ ಈ ಹಳ್ಳಿ ಪ್ರದೇಶದಲ್ಲಿ ಇಂಥ ಘಟನೆ ಆದ್ರೆ ಬದುಕಲಿಕ್ಕೆ ಕಷ್ಟ ಮುಂದಿನ ದಿನಗಳಲ್ಲಿ. ಓಕೆ ಸರ್, ಈಗ ಅಲ್ಲಲ್ಲ ಒಳ್ಳೆ ಓಕೆ ಸರ್, ಈಗ ಬಡಗಬೆಳ್ಳೂರಿಂದ ತಾವು ಕರೆ ಮಾಡ್ತಾ ಇದ್ರಿ ಅಂದ್ರೆ ಅಲ್ಲಿ ಈಗ ಪರಿಸ್ಥಿತಿ ಈಗಲೂ ಕೂಡ ಸ್ವಲ್ಪ ಭಯ ಭೀತರಿಂದ ಇದೀರಿ ತಾವುಗಳಂತ ಹೇಳ್ತೀರಿ. ಹಾಗಾದ್ರೆ ಅಂತ ಹೇಳಿದ್ರೆ ಸರ್ ನಾವು ಹೊರಗಡೆ ಹೋಗ್ಲಿಲ್ಲ 18 ದಿವಸ ಆಯ್ತು ನಾನು ಹೊರಗಡೆ ಹೋಗದೆ. ಅಷ್ಟು ಬೇಸರದಲ್ಲಿದ್ದೇವೆ. ಒಂದೇ ತಾಯಿಯ ಮಕ್ಕಳಂತಿದ್ದೇವೆ ನಾವು. ಓಕೆ, ಅಂದ್ರೆ ನೀವು ಅಲ್ಲಿ ಹೇಳುವಂತದ್ದು ಬೀಟ್ ಪೊಲೀಸಿಂಗ್ ಇರಬೇಕು. ನಾವು ಒಂದು ಇದು ಕೊಟ್ಟದ್ದು 24 ಲಕ್ಷ ವ್ಯೂಸ್ ಆಗಿದೆ. ಅಷ್ಟು ಶಾಂತಿ ಪ್ರಿಯರಾಗಿ ಒಟ್ಟಿಗೆ ಅಣ್ಣ ತಮ್ಮಂದಿರಾಗಿದ್ದೇವೆ. ಈ ಘಟನೆ ಯಾಕೆ ಆಯ್ತು ಅಂತ ನಮಗೆ ಕೂಡ ಗೊತ್ತಿಲ್ಲ. ಓಕೆ, ಈಗ ಅಲ್ಲಿ ಹೇಗಿದೆ ಬೀಟ್ ಪೊಲೀಸಿಂಗ್ ಇದೆಯಾ, ಯಾವ ರೀತಿ ಇದೆ ಅದು? ಅಲ್ಲ, ಶಾಂತಿಯಲ್ಲಿದ್ದಾರೆ ಎಲ್ಲರೂ. ಆದ್ರೆ ಯಾವಾಗ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಊರಲ್ಲಿ ಇಂಥ ಘಟನೆ ಆಗ್ತದೆ ಅಂತ ಕನಸು ಮನಸ್ಸನ್ನು ನೆನೆಸಿದವರಲ್ಲ ನಾವು. ಈಗ ಎಲ್ಲರೂ ಭಾಷಣ ಮಾಡ್ತಾರೆ, ಎರಡು ಕಡೆಯವರು ಭಾಷಣ ಮಾಡ್ತಾರೆ. ಭಾಷಣ ಮಾಡುವವರು ಸಿಟಿಯಲ್ಲಿ ಇರ್ತಾರೆ, ಅವರ ಮಕ್ಕಳು ಯಾವುದರಲ್ಲೂ ಇಲ್ಲ. ನಮ್ಮಂತ ಪಾಪದವರು ಇದಕ್ಕೆ ಬಲಿಯಾಗಬೇಕಲ್ಲ ಸರ್. ಓಕೆ ಓಕೆ, ಎಸ್, ಇದು ಒಳ್ಳೆಯ ವಿಚಾರ ಅಂತ ಹೇಳ್ತೀರಿ. ಈ ಒಂದು ಆಕ್ಷನ್ ಫೋರ್ಸ್ ನಿಜವೂ ಕೂಡ ಬೇಕಿತ್ತು ನಮ್ಮ ಜಿಲ್ಲೆಗೆ ಪ್ರಸಕ್ತ ಕಾಲಘಟ್ಟದಲ್ಲಿ. ಖಂಡಿತವಾಗಿ ಬೇಕು. ನಾವು ಮುಂದಿನ ದಿನ ಇದರಿಂದ ನಾವು ಸಹಕಾರ ಅವರದ್ದು ಎಂತ ಕೆಲಸ ಕಾರ್ಯವನ್ನು ನಾವು ನೋಡ್ಬೇಕು. ನಮಗೆ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು. ಬಡಗಬೆಳ್ಳೂರಿನ ಆಗ್ಬಹುದು, ಯಾವ ಫೋರ್ಸ್ ಇಂದಲೂ ಆಗ್ಬಹುದು, ಅದು ಪೊಲೀಸ್ ಪಡೆಯಿಂದಲೂ ಆಗ್ಬಹುದು, ಈಗ ಸ್ಪೆಷಲ್ ಫೋರ್ಸ್ ಇಂದ ಆಗ್ಬಹುದು, ಯಾವ್ದಾದ್ರು ಜಿಲ್ಲೆಯಲ್ಲಿ. ಮತ್ತೆ ವಿಶೇಷವಾಗಿ ಗ್ರಾಮ ಮಟ್ಟದಲ್ಲಿ ನಿಮ್ಮಲ್ಲಿ ಮಾಧ್ಯಮದ ಮುಖಾಂತರ ವಿನಂತಿಸುವುದು, ಎಲ್ಲರನ್ನು ಸೇರಿಸಿ ನಮ್ಮ ಗ್ರಾಮದಲ್ಲಿ ಒಂದು ಶಾಂತಿ ಸಭೆ ಆಗ್ಬೇಕು. ಯಾಕೆಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಘಟನೆ ಆಗಬಾರದು. ಹಾಗೆ ಹೋಗಿ ಅದಕ್ಕೋಸ್ಕರ ದಯವಿಟ್ಟು ನಾವು ನಿಮ್ಮಲ್ಲಿ ಮಾಧ್ಯಮದ ಮುಖಾಂತರ ವಿನಂತಿಸುವುದು. ಎಸ್ ಸರ್, ಇಲ್ಲ ಈ ಕಾರ್ಯಕ್ರಮವನ್ನ ಡಿಪಾರ್ಟ್ಮೆಂಟ್ ಈ ಕಾರ್ಯಕ್ರಮವನ್ನು ಡಿಪಾರ್ಟ್ಮೆಂಟ್ ಕೂಡ ನೋಡುತ್ತೆ. ಕೊಡಿ, ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕೊಡಿ. ಮತದಾರರು ಮೊದಲೇ ಫಿಕ್ಸ್ ಆಗಿದ್ದಾರೆ. ನಿಮಗೆ ಇವರದ್ದು ಓಟು, ನಿಮಗೆ ಇವರದ್ದು ಓಟು. ನೀವು ಭಾಷಣ ಮಾಡುವುದರಿಂದ ಅಥವಾ ಎಲ್ಲಿಯಾದ್ರೂ ಕೂತು ಟಿವಿಯಲ್ಲಿ ಮಾತಾಡುವುದರಿಂದ ಒಂದು ಓಟು ಹೆಚ್ಚು ಬೀಳುವುದಿಲ್ಲ. ಶಾಂತಿಗೆ ಒತ್ತು ಕೊಡಿ ಅಂತ ಹೇಳುದು ನಾವು. ಓಕೆ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಸ್ ಸರ್, ಇದು ಕೆಲವರಿಗೆ ಕಾಳಜಿ ಇದೆ, ಬೇಕು ಎಫೆಕ್ಟಿವ್ ಅಂದ್ರೆ ಎಫೆಕ್ಟಿವ್ಗಿಂತ ಜಾಸ್ತಿ ನೀಡ್ ಅಂತ ಹೇಳ್ತಾರೆ. ನಮ್ಗಳಿಗೆ ಬೇಕು ಇಂತಹ ಒಂದು ಕಾರ್ಯಪಡೆ, ಇಲ್ಲದ್ರೆ ಬಹಳಷ್ಟು ಕಷ್ಟ ನಮ್ಗಳಿಗೆ. ಅಂದ್ರೆ ಅವರು ಹೇಳುವಂಥ ಸತ್ಯ, ನಾವು ಸಿಟಿ ಲಿಮಿಟ್ಸ್ ಅಲ್ಲಿ ಇದ್ದೀವಿ, ಒಂದು ಹಂತಕ್ಕೆ ಸೇಫ್ ಆಗಿದೆ ಅನ್ನೋ ಭಾವನೆ ಬರುತ್ತೆ. ಅಂದ್ರೆ ಹಳ್ಳಿ ಪ್ರದೇಶಗಳಲ್ಲಿ ಅಲ್ಲಿ ಪೊಲೀಸಿಂಗ್ ಅನ್ನೋದು ಬಹಳಷ್ಟು ಕಷ್ಟ. ಇಲ್ಲಿ ಬೀಟ್ ಪೊಲೀಸಿಂಗ್ ಇರುತ್ತೆ ರಸ್ತೆಗಳಲ್ಲಿ, ಅದರಲ್ಲೆಲ್ಲ ಬಹಳಷ್ಟು ಕಷ್ಟ. ಸೊ ಹಾಗಿದ್ದಾಗ ಅವರಿಗೆ ಭಯ ಆಗುವಂಥದ್ದು, ಅವರಿಗೆ ಇದರ ನೀಡಿರುವಂಥದ್ದು ಸತ್ಯ. ನೋಡೋಟ ಆಗೋದು ವಿಚಾರದಲ್ಲಿ. ಎಸ್ ಸರ್, ಉದಯಾಚಾರ್ಯ ಅವರೇ, ಇದು ಬಿಜೆಪಿಗೆ ಕೈಲಿಲ್ಲ ಅಂತ ಬಂದಾಗ ಇದು ಒಬ್ಬರಿಗೆ ಮಾತ್ರ ಸೀಮಿತ, ಒಂದು ಪಕ್ಷಕ್ಕೋಸ್ಕರ ಮಾತ್ರ ಸೀಮಿತ. ತಾವುಗಳಿಗೆ ಹಿಂದೆ ಹೇಳಿದ್ರಿ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀನಿ ಅಥವಾ ಸಂಘ ಪರಿವಾರದ ಒಂದು ನೇರವಾಗಿ ಒಂದು ಅಟ್ಯಾಕ್ ಮಾಡುವಂತಹ ವಿಚಾರ. ಸೊ ಎಲ್ಲ ವಿಚಾರದ ಬಗ್ಗೆ ಇದು ಕಾರ್ಯರೂಪಕ್ಕೆ ಬರುವಂತಹ ವಿಚಾರವಾ? ನೋಡಿ, ಒಂದು ಗಾದೆ ಮಾತಿದೆ, ಏನು ಗೊತ್ತಾ? ಯಾಕಂದ್ರೆ ಗೊತ್ತಾ, ಪೊಲೀಸ್ ಅಧಿಕಾರಿಗಳು, ಪ್ರಮುಖರು, ಕಮಿಷನರ್ ಹಿಡಿದು SP ಎಲ್ಲವೂ ಕೂಡ ಬದಲಾಯಿತು ಮೊನ್ನೆ ಇನ್ಸಿಡೆಂಟ್ ಇಂದ. ಅದು ತಮ್ಮ ರಾಜ್ಯ ಸರ್ಕಾರದಲ್ಲಿದ್ದಾಗ. ಸೊ ಹಾಗೆ ಜನರಿಗೆ ಒಂದು ಏನೋ ಒಂದು ಮೈಂಡ್ ಸೆಟ್ ಬರುತ್ತೆ. ನೋಡಿ, ಒಂದು ಗಾದೆ ಮಾತಿದೆ, ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು ಅಂತ. ಬಹುಶಃ ಇವಾಗ ನಾವು ಕಂಟ್ರೋಲ್ ಇರಬೇಕಾಗಿದ್ದದ್ದು ನಮ್ಮ ಮಾತಿನಲ್ಲಿ. ಈ ಥರದ ದ್ವೇಷ ಭಾಷಣಗಳನ್ನು ಮಾಡಿದ್ರಿಂದ ಜನರು, ಹುಡುಗರು, ಸ್ಪೆಷಲಿ ಹುಡುಗರು ಟೆಂಪ್ಟ್ ಆಗ್ತಾರೆ. ಸೊ
ಸೊ ಆ ಥರದ ಟೆಂಪ್ಟೇಷನಿಂದ ನೋಡಿ ಈಗ ಅವರೊಂದು ಕಾಲ್ ಮಾಡಿದರು, ನಾವು ಒಳ್ಳೆದ್ರಲ್ಲಿದ್ವಿ, ನಮಗೇನೆ ಗೊತ್ತಿರಲಿಲ್ಲ ನಮ್ಮೊಳಗೆ ಈ ಥರದ ಒಂದು ಮೆಂಟ್ಯಾಲಿಟಿ ಬೆಳೆದಿದೆ, ಇದರಿಂದ ಈ ಥರದ ಒಂದು ಸೌಹಾರ್ದತೆ ಹಾಳಾಯಿತು ಅಂತೇಳಿ. ಬಹುಶಃ ಈ ಮಾತುಗಳನ್ನು ನಾವು ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಉಂಟಲ್ಲ, ಸ್ವಲ್ಪ ಸಮಾಧಾನದಲ್ಲಿದ್ದರೆ, ಮಾತಾಡುವಾಗ ಸ್ವಲ್ಪ ನಾವು ಮಿತಿಯಲ್ಲಿದ್ದರೆ ಇದು ಮುಂದಿನ ದಿನಗಳಲ್ಲಿ ಕಂಟ್ರೋಲಿಗೆ ಖಂಡಿತವಾಗಿಯೂ ಬರ್ತದೆ. ಯಾಕಂತ ಹೇಳಿದ್ರೆ ಈಗ ಇದು ಏನೀಗ ಆ್ಯಕ್ಷನ್ ಫೋರ್ಸ್ ಏನು ಮಾಡಿದ್ದಾರೆ, ಇವರು ಮುಂದಿನ ದಿನಗಳಲ್ಲಿ ಇದನ್ನೆಲ್ಲವನ್ನು ಮಾನಿಟರ್ ಮಾಡ್ತಾರೆ. ಯಾರಾದರೂ ಮುಂದಿನ ದಿನಗಳಲ್ಲಿ ದ್ವೇಷ ಭಾಷಣ ಆದರೆ ಅಲ್ಲ ಈ ಥರದ ಘಟನೆಗಳು ನಡೆಯುವುದು. ದ್ವೇಷ ಭಾಷಣ ಕಾರಣ ಆಗ್ತಾ ಇದೆಯಾ? ಮಸಾಲೆ ಅಷ್ಟೇ. ಅಲ್ಲ ನಾ ಹೇಳ್ತೀನಿ ಮಸಾಲೆ ಅಷ್ಟೇ ನೋಡಿ, ಅಲ್ಲ ಕೇವಲ ದ್ವೇಷ ಭಾಷಣ, ನೋಡಿ ದ್ವೇಷ ಭಾಷಣ ಯಾವ ದ್ವೇಷ ಅಲ್ಲ ಭಾಷಣ ಸರ್, ನಾವು ಮೆನ್ಷನ್ ಮಾಡ್ತೀವಿ? ನೋಡಿ ಯಾವುದೇ ರೀತಿ ಯಾರೇ ಆಗಿರಲಿ, ಅದು ಬೇಕಿದ್ರೆ ಮುಸಲ್ಮಾನರ ಪಕ್ಷದಿಂದ ಬಂದಿರಲಿ ಅಥವಾ ಹಿಂದೂಗಳಿಂದ ಪಕ್ಷಗಳಿಂದಲೇ ಘಟನೆ ಬಂದಿರಲಿ. ಆಗಿತ್ತು, ಬಹುಶಃ ಗೊತ್ತಿದೆ ನಮಗೆ, ಬಜ್ಪೆಯಲ್ಲಿ ನಡೆದಿರುವಂತಹ ಘಟನೆ, ಅದರ ಮೇಲೆ ದ್ವೇಷ ಭಾಷಣ ಪ್ರಾರಂಭ ಆಯಿತು. ನೋಡಿ ಇದಕ್ಕಿಂತ ಮುಂಚೆಯೂ ಕೂಡ ಯಾವಾಗ ಈ ದ್ವೇಷ ಭಾಷಣ ಒಂದೂವರೆ ವರ್ಷದಿಂದ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು ಈ ಜಿಲ್ಲೆಯಲ್ಲಿ. ಅಲ್ಲಲ್ಲಿ ಕೆಲವೊಂದೊಂದು ಮೋರಲ್ ಪೊಲೀಸಿಂಗ್ ನಡೆಯುವಂಥದ್ದು ಅಥವಾ ದ್ವೇಷ ಭಾಷಣ ಅದಕ್ಕಿಂತ ಮುಂಚೆ ನಡೆದಿದೆ, ಬಹುಶಃ ನಿಮ್ಮ ಗಮನಕ್ಕೆ ಬಂದಿರಲಿಕ್ಕಿಲ್ಲ, ನಡೆದಿದೆ. ನಾನು ಹೇಳ್ತೀನಿ ನೋಡಿ, ಅದಕ್ಕೆ ಇದು ಪ್ರಮುಖ ಕಾನ್ಸಂಟ್ರೇಷನ್ ನೋಡಿ ಇದಕ್ಕೆ ನೋಡಿ ಇದು ಏನು ಗೊತ್ತಾ, ಇದು 1 ವರ್ಷ 2 ವರ್ಷದಿಂದ ಆಗುವಂಥ ಪ್ರಾಸೆಸ್ ಅಲ್ಲ. ಇದು ಜನರ ತಲೆಗೆ, ಹುಡುಗರ ತಲೆಗೆ ಈ ಥರದ ಒಂದು ದ್ವೇಷಮ್ಯ ವಿಷಯವಂಥದ್ದು ಹೇಳ್ತೀನಿ. ಇದು ಹೇಗೆ ಆಗ್ತದೆ ಅಂತ ಹೇಳಿದರೆ, ಇದು ಟೈಮ್ ತಗೊಳ್ತದೆ, ತುಂಬ ಟೈಮಿನಿಂದ ಇದು ತಲೆಯಲ್ಲಿ ಇದ್ದು ಏನಾಗ್ತದೆ ಅಂತ ಹೇಳಿದರೆ ಆಮೇಲೆ ದಿಸ್ ವಿಲ್ ಕಮ್ ಇನ್ ಟು ಆನ್ ಆ್ಯಕ್ಷನ್. ಜನರ ತಲೆಯಲ್ಲಿ ಇರ್ತದೆ. ನೋಡಿ ಮಕ್ಕಳಿಗೆ ಹೇಗೆ ಆಗಿದೆ ಅಂತ ಹೇಳಿದರೆ, ಇವಾಗ ಸ್ಕೂಲ್ ಕಾಲೇಜಸಲ್ಲಿ ಅನಿವಾರ್ಯ ನಾವು ಹೇಳಬೇಕಾದದ್ದು, ಅಲ್ಲಿಯೂ ಕೂಡ ಮಕ್ಕಳದ್ದು ಗುಂಪಿದೆ, ಅವ ಹಿಂದೂ ಗುಂಪು ಇವ ಮುಸ್ಲಿಂ ಗುಂಪು ಅಂತ ಹೇಳಿ ಆತ ಕೂಡ ಸಿಚುವೇಶನ್ ನಮ್ಮ ಮಂಗಳೂರಿನಲ್ಲಿ ಇದೆ. ಸೊ ಹಾಗಿರುವಾಗ ಇದು ಆಗಿದೆ. ನಾನು ಆವಾಗಲೇ ನಿಮಗೆ ಹೇಳಿದೆ ನೋಡಿ, ಮಾತು ಎಂತ ಹೇಳ್ತೇನೆ ನಾವು, ಕರಿನೆಕ್ ಕಟ್ಟೆ ಎತ್ತು ನನ್ನ ಒರಿನೆಕ್ ಕಟ್ಟೆ ಅಂತ ಹೇಳಿ. ಈಗ ಅದರ ಮಧ್ಯದಲ್ಲಿ ನನ್ನ ಹೆಸರನ್ನು ಉಲ್ಲೇಖ ಮಾಡಿ ಇವರು ನಮ್ಮ ಸಂಜಯ್ ಅಣ್ಣ ಒಂದು ಮಾತು ಹೇಳಿದರು, ಬಜರಂಗ ದಳವನ್ನು ನಾವು ಬ್ಯಾನ್ ಮಾಡ್ತೇವೆ ಆ ವಿಚಾರವಾಗಿ. ಹೌದು, ನಾವು ಹೇಳಿದ್ದೆವು ಬಜರಂಗ ದಳವನ್ನು ನಾವು ಬ್ಯಾನ್ ಮಾಡ್ತೇವೆ ಅಂತ ಹೇಳಿದೆ. ಇವರು ಕೂಡ ಬಜರಂಗ ದಳದವರ ಮೇಲೆ ಕೇಸ್ ಹಾಕಲಿಲ್ಲ. ಆರ್ ಅಶೋಕ್ ಅವರು ಬಿಂದಾಸಾಗಿ ಹೇಳಿದ್ದಾರೆ, ನಾವು ಕೇಸ್ ಹಾಕಿದ್ದೇವೆ ಅವರ ಮೇಲೆ, ಅದು ಅಲ್ಲದೆ ಗೂಂಡಾ ಆ್ಯಕ್ಟ್ ಕೂಡ ಹಾಕಿದೆ ಇವರದ್ದೇ ಅಂತ ಹೇಳಿ ಒಪ್ಪಿದೆ. ಸೊ ಇದು ರಾಜಕೀಯವಾಗಿ ನಾವು ಕೂಡ ಹೇಳಿದ್ದೇವೆ, ಅವರು ಕೂಡ ಹೇಳಿದ್ದೇವೆ ನಾವು. ಮತ್ತು ಅದಲ್ಲದೆ ಮತ್ತೆ ಪುನಃ ಒಂದು KJಹಳ್ಳಿ DJ ಪ್ರಕರಣ ಕೆಲವೊಂದು ಹೇಳಿದರು, ಕೆಲವೊಂದು ಪ್ರದೇಶಗಳಿಗೆ ಉಲ್ಲೇಖ ಮಾಡಿಕೊಂಡು ಹೇಳಿದರು. ಬೆಂಗಳೂರು ನೋಡಿ, KJಹಳ್ಳಿ DJ ಪ್ರಕರಣ ನಡೆದು ಎಷ್ಟಾಯಿತು, ಒಂದು 3 ವರ್ಷ ಆಯಿತಾ ಹೆಚ್ಚು ಕಡಿಮೆ, 3-4 ವರ್ಷ ಆಯಿತು ಹೆಚ್ಚು ಕಡಿಮೆ, 4 ವರ್ಷ ಆಯಿತು. ಅದಾದ ಮೇಲೆ ಬೆಂಗಳೂರಿನಲ್ಲಿ ಆ ರೀತಿ ಯಾವುದಾದ್ರೂ ಒಂದು ನಡೆದ ಸನ್ನಿವೇಶ ಇದೆಯಾ? ಇಲ್ಲ. ಅಲ್ಲ ನಾ ಹೇಳ್ತೀನಿ, ಕೇಸಲ್ಲಿ ವಾಪಸ್ ನಾನು ಅದಕ್ಕೆ ಬರ್ತೀನಿ. ಅದಕ್ಕಿಂತ ನೀವು ಮುಂಚೆಗೆ ತಗೊಳ್ಳಿ, ನೀವು ಅದಕ್ಕಿಂತ ಮುಂಚೆಗೆ ಒಂದು ಅದರ KJಹಳ್ಳಿ DJ ಪ್ರಕರಣ ನಡೆಯುವ ಒಂದು 7-8 ವರ್ಷ, 7-8 ವರ್ಷ ಅಲ್ಲ, ಒಂದು ವರ್ಷ 2 ವರ್ಷ ಹಿಂದೆ ಏನಾದರೂ ನಡೆದಿದೆ ಇಲ್ಲ. ಆದರೆ ಇಲ್ಲಿ ಸರಣಿಯಾಗಿ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಸೊ ಅದನ್ನು ಕೂಡ ನಾನು ಮತ್ತೆ ಇನ್ನೊಂದು ವಿಚಾರ ಹೇಳಿದ್ರು, ಹುಬ್ಳಿಯಲ್ಲಿ ವಿಚಾರ ಹೇಳಿದರು, ಕಾರ್ಪೊರೇಟರ್ ನಮ್ಮ ಪಕ್ಷದವರ ಹೀಗೆ ಆಯಿತು ಅಂತೇಳಿ. ನೋಡಿ ಅಲ್ಲಿಯೂ ಕೂಡ ನೀವು ನೋಡಿದರೆ ಅಲ್ಲಿ ಅದು ಒಂದು ವಿಷಯವನ್ನೇ ಮಾತ್ರ ಪಕ್ಷದ ಸಂಘ ಪರಿವಾರದವರು ಹೈಲೈಟ್ ಮಾಡ್ತಾರೆ. ಅಲ್ಲಿ ಯಾರೊಬ್ಬರು ಮುಸಲ್ಮಾನ ಬಂದು ಹಿಂದೂ ಹುಡುಗಿಗೆ ಹಿಂಗೆ ಮಾಡಿದೆ ಅಂತೇಳಿ. ಆದ ಮೇಲೆ 2-3 ಇನ್ಸಿಡೆಂಟ್ ನಡೆದಿದೆ. ಅದರಲ್ಲಿ ಇನ್ವಾಲ್ವ್ ಆದದ್ದು ಯಾರು? ಹಿಂದೂಗಳೇ. ಆ ಮ್ಯಾಟರ್ ಇವರಿಗೆ ಬೇಡ. ಇವರಿಗೆ ಏನು ಗೊತ್ತಾ, ಇವರಿಗೆ ಅಲ್ಲಿ ಸತ್ತವ ಹಿಂದೂ ಆಗಿರಬೇಕು, ಇಟ್ಟವ ಮುಸಲ್ಮಾನ್ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ಇವರಿಗೀಗ ಟೆನ್ಷನ್ ಆಗಿರುವಂಥದ್ದು ಅದೇ BJP ಅವರಿಗೆ. ಇನ್ನು ಮುಂದೆಗೆ ಈ ಥರದ ನಮ್ಮ ರಾಜಕೀಯ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಅಂತ ಹೇಳುವಂಥ ಒಂದು ಟೆನ್ಷನ್ ಅಷ್ಟು ಮಾತ್ರ ಅಲ್ಲದೆ, ಮತ್ತು ಇವರಿಗೆ ಇದರಲ್ಲಿ ಯಾವುದೇ ರೀತಿಯ ಕಾಳಜಿ ಇಲ್ಲ. ನೋಡಿ ನೀವು ಹೇಳಿದ್ರಿ, ಅಲ್ಲ ಸರ್ ನಾನು ಹೇಳ್ತೀನಿ ಸರ್, ಒಂದು ನಿಮಿಷ ಸರ್, ನಾನು ಲೆಟ್ ಮಿ ಫಿನಿಶ್. ನೀವು ಹೇಳಿದ್ರಿ BJP ಅವರು ಯಾಕೆ ಕಾಣಲಿಲ್ಲ ಅಂತ ಹೇಳಿದಿರಿ ನೀವು ಅದು ಸಭೆಯಲ್ಲಿ. ಅದು ಕೂಡ ನಾನು ಜಿಲ್ಲೆಯ ಜನರು ಕೇಳ್ತೇನೆ. ಖಂಡಿತ ಸರ್, ಖಂಡಿತ ಜಿಲ್ಲೆ ಯಾಕೆ ಸರ್, ನಾನು ಇವರಿಗೆ ಇನ್ಫಾರ್ಮೇಶನ್ ಇನ್ನೇ ಕೊಟ್ಟಿದ್ದೆ. ಇವರಿಗೆ ನಿಜವಾಗಿಯೂ ಇದರಲ್ಲಿ ಶಾಂತಿ ಸೌಹಾರ್ದತೆಯನ್ನು ನೆಲೆಸಬೇಕಂತ ಒಂದು ಕಾಳಜಿ ಏನಾದರೂ ಇದ್ದರೆ ಇವರು ಬರ್ತಿದ್ರ ಹೇಗಾದರೂ ಮಾಡಿ. ಯಾಕಂತ ಹೇಳಿದರೆ ಇವರು ಯಾಕೆ ಬರಲಿಲ್ಲ ಅಂತ ಹೇಳಿದರೆ ಅಲ್ಲಿ ಹೆಣ ಬೀಳಿಲ್ಲ ಸರ್. ಮೊನ್ನೆ ಸುಹಾಸ್ ಶೆಟ್ಟಿ ಹೆಣ ಬಿದ್ದಾಗ ಜಿಲ್ಲೆಯ ಎಲ್ಲೆಲ್ಲಿದ್ದವರೆಲ್ಲ ಬಂದಿದ್ದಾರೆ ಸರ್ ಒಂದೇ ದಿನದಲ್ಲಿ. ಹಾಗಾದ್ರೆ ಇವರಿಗೊಂದು ಈಗ ನಮ್ಮ ಜಿತೇಂದ್ರ ಹೇಳಿದ್ರೆ ಅವರು ಒಂದು ಬಸ್ ಮಾಡಿಕೊಂಡು ಬರಲಿಕ್ಕೆ ಅದೇ ಹೇಳಿದ್ದು ಸರ್. ಅದು ಈಗ ಜೀವ ಹೋದದ್ದಕ್ಕೆ ನಾವು ಈಗೊಂದು ರೆಮಿಡಿ ಕಂಡಿಡ್ತೇವೆ, ಇನ್ನು ಮುಂದೆಗೆ ಈ ಥರದ್ದು ಆಗಬಾರ್ದು. ಒಂದು ವೇಳೆ ಇವರು ಆ ಸಂದರ್ಭದಲ್ಲಿ ಇರ್ತಿದ್ರೆ ಅದಕ್ಕೂ ಒಂದು ಒಳ್ಳೆ ಸಂದೇಶ. ಸುಹಾಸ್ ಶೆಟ್ಟರ ಮನೆಗೆ ಯಾಕೆ ಹೋಗಲಿಲ್ಲ ಅಂತ ಹೇಳಿದ್ರೆ, ನೋಡಿ ಈ BJP ಅವರದ್ದು ಪಿತೂರಿ. ಬಹುಶಃ ನಿಮಗೂ ಗೊತ್ತಿರ್ಬೋದು, ಈ ಥರದ ಅಲ್ಲಿ ಒಂದು ಬೇರೆನೇ ರೀತಿಯಾಗಿ ಆ್ಯಂಟಿ ಕಾಂಗ್ರೆಸ್ ಒಂದೇನು ಹೇಳ್ತಾರೆ, ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿ ಇಡ್ತಾರೆ ನಮ್ಮನ್ನು ಹೋಗದಾಗೆ. ನಾವಲ್ಲಿ ಹೋದರೆ ನಾವು ಸುಮ್ಮನೆ ಅಲ್ಲಿ ಇವರು ತಡೆಗಟ್ತಾರೆ, ಅವರನ್ನಲ್ಲಿ ಒಂದು ಮೈಂಡ್ ಸೆಟ್ ಮಾಡಿಬಿಟ್ಟು ತಡೆಗಟ್ತಾರೆ ನಮ್ಮನ್ನು
ಹೋಗೋದಾಗೆ ನಾವು ಯಾಕೆ ಸುಮ್ಮನೆ ಹೋಗಿ ನಾಚಿಗೆಟ್ಟಿ ಬರಬೇಕಲ್ಲಿ? ನಾವು ಹೋಗಿಲ್ಲ ಅಂತ ಏನಿಲ್ಲ, ಪ್ರವೀಣ್ ನೆಟ್ಟರ ಟೈಮ್ನಲ್ಲಿ ಕೂಡ ನಾವು ಹೋಗಿದ್ದೇವೆ, ಅಲ್ಲಿಯೂ ಕೂಡ ನಮಗೆ ಪ್ರತಿರೋಧ ಬಂದಿತ್ತು ಹೋಗಬಾರ್ದು ಅಂತ ಹೇಳಿ. ಇದು ಮಾಡುವಂಥದ್ದು ಈ BJP-ಯವರು ನಮ್ಮನ್ನು ತಡೀತಾರೆ. ಅಂದರೆ ನಮ್ಮ ನಡುವೆ ಡ್ರಿಫ್ಟ್ ಕ್ರಿಯೇಟ್ ಮಾಡುವಂತಹ ಒಂದು ಏನಿದೆ ಈ ಜನರ ತಲೆಯಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಕ್ರಿಯೇಟ್ ಮಾಡೋದು, ಅದನ್ನು ಇವರು ಮಾಡ್ತಿದ್ದಾರೆ. ಯಾಕೆ ತಾವುಗಳು ಒಂದೇ ಕಡೆಗೆ ವಾಲ್ತಾ ಇದ್ದೀರಿ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ನೋಡಿ ಇದು ಇನ್ನೊಂದು ಮಿತ್, ಗೊತ್ತಾಯ್ತಲ್ಲ? ಈಗ ಇವರು ಮಾತು ಅಲ್ಲ ಸರ್, ಇಲ್ಲ ಸರ್, ಅವರು ಒಂದು ಕಡೆ ಸರ್, ಅವರು ಒಂದೇ ಕಡೆ ವಾಲ್ತಿದ್ದಾರೆ ಸರ್. ನಾವು ಯಾವ ಕಡೆನೂ ವಾಲ್ತಿಲ್ಲ. ನಮಗೆ ಎಲ್ಲರೂ ಒಂದೇ ರೀತಿಯವರು. ನಮಗೆ ಮುಸಲ್ಮಾನರಾದ್ರೂ ಒಂದೇ, ಹಿಂದೂಗಳಾದ್ರೂ ಒಂದೇ, ಜೈನರಾದ್ರೂ ಒಂದೇ, ಬೌದ್ಧರಾದ್ರೂ ಒಂದೇ. ಸರ್ ಹೇಳ್ತೀನಿ ಸರ್, ಲೆಟ್ ಮಿ ಕಂಪ್ಲೀಟ್ ಸರ್. ಈಗ ನಾವು ಏನಾದರೂ ಮಾಡಿದರೆ ಇವರು ಬ್ರದರ್ಸ್ ಅಂತ ಹೇಳ್ತಾರೆ. ಅದು ಭಾರಿ ದೊಡ್ಡ ವೈರಲ್ ಆಗಿದೆ ಈಗ. ಏನು ನಿಮ್ಮ ಬ್ರದರ್ಸ್ ಅಲ್ಲ ಅಂತ ಹೇಳಿ. ಸರ್ ನಮಗೆ ಹಿಂದೂಗಳು ಬ್ರದರ್ಸೇ ಸರ್, ನಮಗೆ ಬೌದ್ಧರು ಬ್ರದರ್ಸೇ ಸರ್, ನಮಗೆ ಎಲ್ಲರೂ ಬ್ರದರ್ಸೇ ಸರ್. ನಾವು ಯಾರನ್ನು ಬಿಟ್ಟಾಕಲಿಲ್ಲ ಸರ್, ಎಲ್ಲರೂ ನಮಗೆ ಬ್ರದರ್ಸೇ. ಆದರೆ BJP-ಯವರಿಗೆ ನಮ್ಮ ಭಾರತದ ಮುಸಲ್ಮಾನರು ಬ್ರದರ್ಸ್ ಅಲ್ಲ ಸರ್. ಇದು ಅವರು ಒಂದು ನಿದರ್ಶನವನ್ನು ಕೊಟ್ಟಿದ್ದಾರೆ. ಯಾರು ಅಲ್ಲ, ಯಾಕಂತ ಹೇಳಿದ್ರೆ ನೋಡಿ, ಇವರು ಭಾರತದ ಮುಸಲ್ಮಾನರು ಇವರಿಗೆ ಬ್ರದರ್ಸ್ ಅಲ್ಲ, ಇವರಿಗೆ ಪಾಕಿಸ್ತಾನದ ಮುಸಲ್ಮಾನರು ಇದ್ದಾರಲ್ಲ ಅವರು ಬ್ರದರ್ಸ್. ಯಾಕೆಂತ ಹೇಳಿದರೆ ಮೊನ್ನೆ ಪಹಲ್ಗಾಂವ್ ದಾಳಿಯಾದ ಸಂದರ್ಭದಲ್ಲಿ ಬಹುಶಃ ನೀವು ಗಮನಿಸಿದ್ದಿರ್ಬೋದು, ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಪಾಕಿಸ್ತಾನಕ್ಕೆ ಫೋನ್ ಮಾಡಿ ಹೇಳಿದ್ದಾರೆ, ನಾವು ಈಗೀಗ ನಾವು ಅಟ್ಯಾಕ್ ಮಾಡ್ತಿದ್ದೇವೆ ಬ್ರದರ್, ನೀವು ಸೇಫ್ ಗಾರ್ಡ್ ಮಾಡ್ಕೊಳ್ಳಿ ಅಂತೇಳಿ. ಅವರು ಏನು ಮಾಡಿದರು, ನಮ್ಮವ್ರು ಇನ್ಫಾರ್ಮೇಷನ್ ಕೊಟ್ಟರಲ್ಲ, ಅವರು ನಮ್ಮ 2-3 ಏನೋ ಫೈಟರ್ ಜೆಟ್ಗಳನ್ನು ಹೊಡೆದುಳಿಸಿದ್ದಾರೆ. ಅದರದ್ದು ಇನ್ನೂ ಲೆಕ್ಕ ಕೊಡಲಿಲ್ಲ. ಬಹುಶಃ ನೀವು ಲೇಟೆಸ್ಟ್ ಆಗಿ ಬಂದಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ಅವರ ಒಂದು ಪಾಡ್ಕಾಸ್ಟ್ ನೋಡಿದರೆ ಈ BJP-ಯವರ ಹಣೆಬರವನ್ನು ಪಾಪ ಅವರೇ ಎಲ್ಲ ಬಿಚ್ಚಿಟ್ಟಿದ್ದಾರೆ. ಮೊನ್ನೆ 11 ವರ್ಷ ಆಯಿತು BJP-ಯವರ ಸರ್ಕಾರ ಬಂದು. ಅದರ ಬಗ್ಗೆ ಒಂದು ವಿಶ್ಲೇಷಣೆ ಕೇಳಿದಾಗ ಸುಬ್ರಹ್ಮಣ್ಯ ಸ್ವಾಮಿ ಅವರು ಓಪನ್ ಆಗಿ ಹೇಳ್ತಿದ್ರು, ಯಾರಾದರೂ ಒಬ್ಬ BJP-ಯವರು ಬಂದು ನನ್ನ ಹತ್ರ ವಾದ ಮಾಡಲಿ ಅಂತ. ಇಲ್ಲಿ ಪ್ರಶ್ನೆ, ಈಗ ಇವರು ಏನ್ ಮಾಡ್ತಾರೆ, ಈ ಆಕ್ಷನ್ ಫೋರ್ಸ್ ಏನ್ ಕೆಲಸ ಮಾಡುತ್ತೆ ಅನ್ನುವಂತ ವಿಚಾರ ನೋಡಿ. ಮೊನ್ನೆ ತಾನೇ ಬಹಳಷ್ಟು ಕಡೆಗಳಿಗೆ ಹೋಗಿ ಇವರು ಹೇಳಿದಾಗೆ ಸಂಘ ಪರಿವಾರದ ಹಿರಿಯರು ಮಾತ್ರ ಅಲ್ಲ, ಸಂಘ ಪರಿವಾರದ ಯಾರೆಲ್ಲ ಇದ್ದಾರೆ, ಸೊ ಅವರನ್ನ ರಾತ್ರಿ ಎಬ್ಬಿಸಿ ಫೋಟೋ ತೆಗೆದು ಬರುವಂಥದ್ದು, ಎಸ್ ಇವರು ಇದ್ದಾರೆ ಮನೆಯಲ್ಲಿ, ಏನ್ ಪ್ರಾಬ್ಲಮ್ ಇಲ್ಲ, ಸೇಫ್ ಇದೀವಿ ಅನ್ನುವಂಥ ವಿಚಾರದಲ್ಲಿ ಮಾಡಿರೋದು. ತದನಂತರ ಅಲ್ಲಿ ಗಡೀಪಾರು ಆದೇಶ ಬರುತ್ತೆ. ನಾಟ್ ಓನ್ಲಿ ಒಂದು ಅಲ್ಲ, ಮುಸಲ್ಮಾನ ನಾಯಕರಿಗೂ ಕೂಡ, ಸಂಘಟನೆಗಳ ರಾತ್ರಿ ಮನೆಗೆ ಹೋಗುವಂತದ್ದು ಮೂರ್ಖತನದ ಒಂದು. ಯಾಕೆ ಹೇಳಿದ್ರೆ ಇವನ್ ಬಂಧನ ಮಾಡುವಾಗ್ಲೂ ರಾತ್ರಿ ಮಾಡಬಾರ್ದು ಅಂತ ಏನೆಲ್ಲ ರೂಲ್ಸ್ ಎಲ್ಲ ಇದೆ. ಮತ್ತೆ ಬಂಧಿಸುವಾಗ ಅಥವಾ ಹೋಗುವಾಗ ನೋಟಿಸ್ ಕೊಟ್ಟು ಹೋಗ್ಬೇಕಂತ. ಇವರು ಪಾಪ ಇಂಥ ವಯೋವೃದ್ಧರನ್ನ ಯಾವುದೇ ಕ್ರಿಮಿನಲ್ ಚಟುವಟಿಕೆ, ಏನೋ ಅಯೋಧ್ಯೆ ರಾಮ ಮಂದಿರಕ್ಕೆ ಕಟ್ಟಿದಾಗ ಹೋಗಿದ್ದಾರೆ, ಅದು ಅವರ ಭಕ್ತಿ ಇರ್ಬೋದು. ಮತ್ತೆ ಇವರು ಅದೊಂದು ಶುದ್ಧ ಮೂರ್ಖತನ ಅಂತ ಹೇಳ್ತಾನೆ. ಯಾರ ಅಧಿಕಾರಿ, ಕಟ್ಟುನಿಟ್ಟಿನ ಅಧಿಕಾರಿ ಮಾಡಲಿ, ಇನ್ಯಾರೋ ಮಾಡಲಿ, ನೀವು ಈ ರೀತಿಯಾಗಿ ಅಲ್ಲಿ ಹೋಗಿ ಸೆಲ್ಫಿ ತೆಗಿರಿ, ರಾಘವೇಂದ್ರ ಮಠದಲ್ಲಿ ಮಧ್ಯರಾತ್ರಿ ಅವರು ಮಲಗಿದಾಗ ಹೋಗಿ ಸೆಲ್ಫಿ ತೆಗೆದಿರಿದ್ರೆ ಇದು ಯಾವ ನ್ಯಾಯಾಲಯವೂ ಇದನ್ನು ಇದು ಸಪೋರ್ಟ್ ಮಾಡೋದಿಲ್ಲ. ಅದು ಯಾವ ಒಳ್ಳೆಯ ಬುದ್ಧಿ ಏನು ನಿಜ ಪ್ರಜ್ಞೆ ಇರುವಂಥ ಮನುಷ್ಯರು ಸಪೋರ್ಟ್ ಮಾಡೋದಿಲ್ಲ ಈ ರೀತಿಯಾದಂಥ ಏನು ಕೆಲಸಗಳನ್ನು. ಒಂದು ಏನೋ ಕ್ರಿಮಿನಲ್ ಚಟುವಟಿಕೆ ಇದ್ದರೂ ಕೂಡ ಅದಕ್ಕೆ ಸಕಾರಣ ಅಂದರೆ ಅವನು ಇದೇನು ಅಶಾಂತಿ ಕದಡ್ತಾನಂತ ಏನಾದರೂ ಇದ್ದರೆ ಅದಕ್ಕೂ ಎಲ್ಲ ರೂಲ್ಸ್ ಇದೆ, ಯಾವ ರೀತಿ ಹೋಗ್ಬೇಕು ಅಂತ. ಇವರು ಈ ರೀತಿಯ ಮಾಡಿದ್ರು ನಾನು ಅದನ್ನ ಸ್ಪಷ್ಟ ಶಬ್ದದಲ್ಲಿ ಈಗಲೂ ಖಂಡಿಸ್ತೇನೆ. ಕಾಂಗ್ರೆಸ್ ಒಬ್ಬ ನಾಯಕ ಸಮೇತ ಅದನ್ನು ಖಂಡಿಸಲಿಲ್ಲ. ನಾನು ಕಾಂಗ್ರೆಸ್ ನೋಡಿ, ಈಗ ನಮ್ಮ ಜಿತೇಂದ್ರ ಕುಂದೇಶ್ವರ್ ಅವರು ಹೇಳಿದಾಗೆ ಇವರು ಪರಮೇಶ್ವರರು ಅಲ್ಲಿದ್ರು, DK ಶಿವಕುಮಾರ್ ಇದ್ರು. ನೋಡ್ರಿ ಹಾಗೆಲ್ಲ ಹೋಗುದು ಸರಿಯಲ್ಲ, ನೀವಂತ ಸೀನಿಯರ್ ಮನೆಗೆ ಯಾಕೆ ಹಾಗೆ ಹೋಗ್ತಾ ಇದ್ರಿ ಅಂತ ಒಂದು ಅವರ ಖಂಡನೆ ಬರಲಿಲ್ಲ. ಅವರು ಖುಷಿಯಲ್ಲಿ ಕೂತ್ಕೊಂಡಿದ್ರು. ನಮ್ಮದು ಅಲ್ಲಿ ಹೋರಾಟ ಬಿನೆ ಆಗದಿದ್ದರೆ, ನಾವು ಎಚ್ಚೆತ್ತುಕೊಳ್ಳದಿದ್ದರೆ, ಇವರು ಸಾಧಾರಣ ನಮ್ಮ ಹಿರಿಯ ಪ್ರಚಾರಕರೆಲ್ಲ ಕೆಲವರೆಲ್ಲ 80 ವರ್ಷ 70 ವರ್ಷದವರೆಲ್ಲ ಮನೆಯಲ್ಲಿದ್ರಲ್ಲ, ಅವರ ಮನೆಗೆ ಹೋಗಿ ಆಗಿದೆ ಇವರು. ಅಲ್ಲ, ಮನೆಗೆ ಹೋಗಿ ಆಗಿದೆ ಇವರು. ನಾವಲ್ಲಿ ಪ್ರತಿಭಟನೆ ಮತ್ತೆ ಸ್ವಲ್ಪ ಸ್ಟ್ರಾಂಗ್, ನಮ್ಮದು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ ಸ್ಟ್ರಾಂಗ್ ಅಂತ ಹೇಳುವಾಗ, ಈಗ ಇವರಲ್ಲಿ ಕೂತ್ಕೊಂಡಾಗ ಹೇಳಿದರು ಅಲ್ಲಿ ಸಹ ನಮ್ಮ ವೋಟ್ ಬಿನಿ. ಯಾಕಂತ ಕೇಳಿದರೆ ಅಲ್ಲಿ MLA ಅಶೋಕ್ ರೈಗೆ ತಲೆ ಬಿಸಿ ಶುರುವಾಯಿತು. ಯಾಕಂತ ಕೇಳಿದರೆ ಎಕ್ದಮ್ ಹಿಂದೂಗಳು ಇದೆ ಅಂದರೆ ಓಟ್ ಬೇಕಲ್ಲ ನಾಳೆ, ಇದು ತಪ್ಪಿ ಹೋಗ್ತದೆ. ಅರುಣ್ ಬುತ್ತಿಲರಿಗೆ ಹೇಳಿದರು, ರಪ್ಪ ನೋಟಿಸ್ ಕೊಟ್ಟರು, 6ಕ್ಕೆ ಇದು ಮಾಡ್ತೇವೆ, ನಾವು ಇದು ಮಾಡ್ತೇವೆ, ಅದು ಮಾಡ್ತೇವೆ, ಎಲ್ಲ ಜನ ಸೇರಿ ಅಲ್ಲಿ ಇದು ಹೇಳಿದ ಕೂಡಲೇ ಅದು ಪೋಸ್ಟ್ಪೋನು. ನಾವು 27ಕ್ಕೆ ದೂಡಿದೆವು, 28 ಅಷ್ಟರವರೆಗೆ ಇವರ ಗ್ರಾಚಾರಕ್ಕೆ ಅಲ್ಲಿ 11 ಜನ 11 ಜನ ತೀರಿ ಹೋದರು. ಬೆಂಗಳೂರಿನಲ್ಲಿ 11 ಜನ ತೀರಿ ಹೋದ ಕೂಡಲೇ ಇಲ್ಲಿ SP ಕಮಿಷನರಿಗೂ ಸ್ವಲ್ಪ, ಯಾಕಂತ ಕೇಳಿದರೆ ತೆಗೆದು ಬಿಸಾಡಿದ್ರಲ್ಲ ಮಾರೆ. ನಮ್ಮನ್ನು ಸಹ ನಾವು ಜಾಗ್ರತೆ ಮಾಡಬೇಕು. ಪಾಪ ಅವರ ಪರಿಸ್ಥಿತಿ ಏನಂತ, ಅಷ್ಟು ಒಳ್ಳೆ ಅಧಿಕಾರಿಗಳನ್ನು ಏನು ಕೇಳದೆ ಎಲ್ಲ ಆಟ ಊಟ ಎಲ್ಲ ಇವರು ಮಾಡಿ ಅಲ್ಲಿ ತೊಂದರೆ ಬಂದಾಗ ಅವರನ್ನು ಹೇಗೆ ತೆಗೆದು ಬಿಸಾಡಿದ್ರು. ಆಗ ಅಲ್ಲಿ ಸಹ ಇದ್ದವರಿಗೆಲ್ಲ ಎಲ್ಲರಿಗೆ ಸಹ ಬಂತು ಮನಸ್ಸಲ್ಲಿ, ಇದು ನಮಗೂ
ಸ್ವಲ್ಪ ನೋಡ್ಕೊಳ್ಬೇಕು. ಇಮಿಡಿಯೇಟ್ಲಿ 80 ವರ್ಷದವ್ರ ಹತ್ರ 75 ವರ್ಷದವ್ರ ಹತ್ರ ಒತ್ತು ಓಡುದಲ್ಲ ನಾವು. ಮತ್ತೆ ಪರ್ಮಿಷನ್ ಇರ್ಲಿ, ಇವರಿಗೆ ಇದು ಮಾತಾಡ್ತಾರೆ. ಬಜ್ಪೆಯಲ್ಲಿ ಒಂದು ನಿಮಿಷ, ಬಜ್ಪೆಯಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ರಿಕ್ವೆಸ್ಟ್ ಮಾಡಿದಾಗ ಸ್ವಾಮಿ ನಮಗೆ ಪರ್ಮಿಷನ್ ಕೊಡ್ಲಿಲ್ಲ, ನೆನಪಿರ್ಲಿ. ಇಲ್ಲಿ SDP ಅವರು ಮಾಡುವಾಗ ಅವರಿಗೆ ಪರ್ಮಿಷನ್ ಕೊಟ್ಟಿದ್ರು. ಅದಕ್ಕೆ ಉದಯಾಚಾರ್ಯ ಏನು ಉತ್ತರ ಕೊಡ್ತಾರೆ ನಂಗೆ ಗೊತ್ತಿಲ್ಲ. ನಮ್ಗೆ ಕೊಡ್ಲಿ ಅಲ್ಲಲ್ಲ, ನಮ್ಗೆ ನಮ್ಗೆ ಕೊಡದಿದ್ದಾಗ ನಮ್ಗೆ ನೋಡಿ, ನಮ್ಗೆ ಕೊಡದಿದ್ದಾಗ ನೋಡಿ, ನಿಮಗೆ ಗೊತ್ತಿರ್ಬೋದು, ಒಂದು ಅನಾಹುತ ಆಗಿ ಇಂಥದ್ದಾಗುವಾಗ ನಮಗೆ ಕೊಡದಿದ್ದಾಗ ಸ್ಟೇಜ್ನಲ್ಲಿ ಇದ್ದವರು ಭಾಷಣ ಮಾಡಿದ್ದು ಹಾಗಾಯಿತು ಹೀಗಾಯಿತು ಅಂತ ಕೇಳಿದರೆ ಅಷ್ಟು ದೊಡ್ಡ ನಡೆದ ರೀತಿ, ಕೊಲೆ ನಡೆದ ರೀತಿ ಹೇಗಿತ್ತು ಅಂತ ಹೇಳಿ ಉದಯಚರಿಗೆ ಸ್ವಲ್ಪ ಒಂದು ಮನವರಿಕೆ ಮಾಡಿದರೆ ಯಾವ ರೀತಿ ಜನ ಅದಕ್ಕೆ ಸ್ಪಂದಿಸ್ತಾರೆ ಅಂತ. ಇದೆಲ್ಲ ಆಗ್ತಾ ಇರುವಾಗ ಇವರೇನು ಮಾಡೋದು, ಮುಗ್ದ ಮೇಲೆ ಅವರ ಮೇಲೆ ಕೇಸ್ ಹಾಕಿದ್ದು ಹೇಳೋದು, ಇದು ಹೇಳೋದು, ಅದು ಹೇಳೋದು. ಇವರೊಂದು ಪರ್ಮಿಷನ್ ಕೊಡ್ಬೋದಿತ್ತಲ್ಲ, ಇಲ್ಲಿ ಹೇಗೆ SDP ಕೊಟ್ಟರು, ಕ್ಲಾಕ್ ಟವರ್ ಹತ್ರ ಹೇಗೆ ಕೊಟ್ಟರು, ಕೊಟ್ಟಿದ್ದಾರೆ ಹೌದಲ್ಲ, ಕೇಳಲಿಕ್ಕೆ ಬರ್ತೀನಿ. ಈ ಬಗ್ಗೆ ಮಾತಾಡೋಣ. ಮತ್ತೊಂದು ಕರೆ ಇದೆ, ಯಾಕಂದ್ರೆ ಇದೇ ಪ್ರಶ್ನೆ ನಾಳೆ ಒಂದು ಸರ್ಕಾರದಿಂದ ಆಗಿದೆ ಅಂತ ಬಂದಾಗ ಒಂದೇ ಕಡೆ ವಾಲುತ್ತಾ, ಈ ಆಕ್ಷನ್ ಫೋರ್ಸ್ಗಳು ಒಂದೇ ಕಡೆ ಹೋಗುತ್ತಾ ಅನ್ನುವಂತಹ ಪ್ರಶ್ನೆ ಇದೇ ಎದ್ದಿರುವಂತದ್ದು ಸದ್ಯಕ್ಕೆ. ಯಾಕಂದ್ರೆ ಇವತ್ತು ಕೂಡ ಅಲ್ಲಿ ಇನಿಷಿಯಲ್ ಸ್ಟೇಜೇ ಇದ್ದದ್ದು ಒಂದೇ ಪಕ್ಷ ಒಂದೇ ವರ್ಗ ಅಂತ ಬಂದಾಗ ಈ ಪ್ರಶ್ನೆಗಳು ಮೂಡುವಂತ ಸಹಜ. ಇದೇ ಪ್ರಶ್ನೆ ಆಗ್ತಾ ಇರೋದು, ಯಾಕಂದ್ರೆ ಒಂದು ಜನಸ್ನೇಹಿ ಪೊಲೀಸಿಂಗ್ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ಬೇಕು, ಇದು ಮಾಡುತ್ತಾ ಅನ್ನುವಂತಹ ಪ್ರಶ್ನೆ. ಸೊ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿ ಮಾಡ್ತಾರಂತ ನಮ್ಗೆಲ್ಲ ವಿಶ್ವಾಸ ಇದೆ ಅಷ್ಟೇ. ಎಸ್ ಸರ್, ಎಸ್ ಸರ್, ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡುವರು ಅಂತ ನಮ್ಗೆ ವಿಶ್ವಾಸ ಇದೆ. ಮುಂದೆ ನೋಡ್ಬೇಕು. ಈಗಾಗಲೇ ಸರ್ ಮೊನ್ನೆ ಬಸವೇಶ್ವರ ಆಯ್ತು, ತದನಂತರ ಇಲ್ಲಿ ಒಂದು SDP ಇಂದ ಒಂದು ಪ್ರತಿಭಟನೆ ಆಯ್ತು. ಬಸವೇಶ್ವರಗೆ ಪರ್ಮಿಷನ್ ಇರಲಿಲ್ಲ, ಇದಕ್ಕೆ ಪರ್ಮಿಷನ್ ಸಿಕ್ತು. ಅದು ಕೂಡ ಬಹಳಷ್ಟು ಒಂದು ಕ್ರಿಟಿಕಲ್ ಆಗಿರುತ್ತೆ ಕಂಡೀಷನ್ ಸೆಕ್ಷನ್ ಇತ್ತು ಆ ಸಂದರ್ಭ. ಹೌ ಅನ್ನೋದು ಪ್ರಶ್ನೆ ನೋಡಿ. ಇದರ ಬಗ್ಗೆ ನೋಡಿ, ನಾನು ಅದೇ ಹೇಳ್ತೀನಿ. ನಾನು ನೋಡಿ, ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನೀವು ಕೇಳಬೇಕಾಗ್ತದೆ. ಒಂದು ನೋಡಿ, ಅಲ್ಲಿ ನಿರಾಕರಣೆ ಮಾಡಿದ್ರು, ಇಲ್ಲಿ ಪರ್ಮಿಷನ್ ಕೊಟ್ಟಿದ್ರು, ನೀವು ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಕೇಳಬೇಕಾಗ್ತದೆ. ಅದಾದ ಮೇಲೆ ಇಷ್ಟೆಲ್ಲ ಚೇಂಜಸ್ ಬಂತು. ಓಕೆ, ಆ ಸಂದರ್ಭ ಸೆಕ್ಷನ್ ಇತ್ತು ಒಂದ್ ಕಡೆ, ಇನ್ನೊಂದ್ ಕಡೆ ಯಾವ ರೀತಿ ಇತ್ತು ಅಂತಂದ್ರೆ ನೇರವಾಗಿ ಡಿಪಾರ್ಟ್ಮೆಂಟ್ ಹೇಳಿತ್ತು ಯಾವುದೇ ರೀತಿಯ ದ್ವೇಷ ಭಾಷಣ ಮಾಡಬಾರ್ದು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಣ್ಣ ಪೋಸ್ಟ್ ಹಾಕಬಾರ್ದು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದವರನ್ನ ಎತ್ತಕೊಂಡು ಹೋಗುವಂತ ಕ್ರಮ ಆಗ್ತಾ ಇತ್ತು. ಆದ್ರೆ ಇಲ್ಲಿ ನೇರವಾಗಿ ಬಹಿರಂಗವಾಗಿ ಭಾಷಣ ಮಾಡಬಹುದಿತ್ತು ಅಂತ ಬಂದಾಗ ಏನ್ ಸಂದೇಶ ಕೊಡುತ್ತೆ ಇದು? ಅಲ್ಲ ನೋಡಿ, ಏನ್ ಸಂದೇಶ ಕೊಡುತ್ತೆ? ಅಲ್ಲ ಹೇಳ್ತೀನಿ ನಾನು. ನೋಡಿ, ಕೆಲವೊಂದೊಂದು ಸಂದರ್ಭಗಳಲ್ಲಿ ನೋಡಿ, ಈಗ ಈ ಡಿಪಾರ್ಟ್ಮೆಂಟ್ ನವರು ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಪರ್ಮಿಷನ್ ಕೊಡ್ತಾರೆ, ಕೆಲವರಿಗೆ ಕೊಡುದಿಲ್ಲ. ಅಲ್ಲ, ಇದಕ್ಕೆ ಮುಂದುವರೆದ ಭಾಗವಾಗಿ ಇಲ್ಲಿ ಒಬ್ಬರು ಕಮೆಂಟ್ ಕೂಡ ಹಾಕಿದ್ದಾರೆ. ಈ ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಏನಿದೆ ಅಲ್ವಾ, ಇದು ಒಂದು ವೇಳೆ ನಾಳೆ ಅಕ್ರಮವಾಗಿ ಗೋವುಗಳನ್ನ ಯಾರಾದ್ರೂ ತೆಗೆದುಕೊಂಡು ಹೋದಾಗ ಅದನ್ನ ಅವರು ಮಾರಕವಾಗಿ ಕಡಿಯುವಂತ ಸಂದರ್ಭಗಳಲ್ಲಿ ಇದೇ ಆಕ್ಷನ್ ಫೋರ್ಸ್ ನಿಲ್ಲಿಸುತ್ತಾ ಅನ್ನೋದ ಪ್ರಶ್ನೆಯನ್ನ ಕೇಳ್ತಾರೆ. ಶುರುವಾತದ್ದೇ ಇಲ್ಲಿಂದ. ನೈತಿಕ ಪೊಲೀಸ್ಗಿರಿ ಹೇಳುದೇ ಇದಲ್ಲ, ನೀವು ಮಾಡದಿದ್ದಾಗಲ್ಲ. ನೈತಿಕ ಪೊಲೀಸ್ಗಿರಿ, ಮಾರಲ್ ಪೊಲೀಸಿಂಗ್ ತಾವುಗಳು ಹೇಳುವಂತ ಯಾವುದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಅದೆಲ್ಲವೂ ಕೂಡ ಶುರುವಾದದ್ದೇ ಇಲ್ಲಿಂದ, ಗೋವಿನಿಂದ, ಗೋಹತ್ಯೆಯಿಂದ. ಅಕ್ರಮವಾಗಿರುವಂತಹ ಗೋವುಗಳನ್ನೇ ತಾವುಗಳು ನಿಲ್ಲಿಸಲ್ಲ ಅಂತ ಹೇಳ್ತೀರಿ. ಅಲ್ಲಿ ಯಾರು ಹೇಳಿದ್ರು ನಿಲ್ಲಿಸ್ತಿಲ್ಲ ಸರ್? ಅಲ್ಲ, ನಾನು ಏನ್ ಹೇಳಿಲ್ಲ, ನಾನು ರಿಯಾಕ್ಷನ್ ಕೊಟ್ಟಿಲ್ಲ, ನಾನು ರಿಯಾಕ್ಷನ್ ಕೊಡ್ಲಿಕ್ಕೆ ನೀವು ಬಿಡ್ಲಿಲ್ಲ ಸರ್. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತ ಅಕ್ರಮ ಚಟುವಟಿಕೆಗಳು ನಡೆದರೂ, ಅಕ್ರಮ ಗೋವು ಸಾಗಾಟ, ಸ್ಪಷ್ಟವಾಗಿ ಹೇಳ್ತೀನಿ, ಅಕ್ರಮ ಗೋವು ಸಾಗಾಟ. ಬಹುಶಃ ಈ ಮಾತು ಕೇಳಿದ್ರೆ ಬಿಜೆಪಿ ಅವರಿಗೆ ಸ್ವಲ್ಪ ಟೆನ್ಷನ್ ಆಗ್ಬೋದು, ಯಾಕಂದ್ರೆ ಹೆಚ್ಚಿನವರು ಈಗ ಸಿಕ್ಕಿ ಬಿದ್ದವರೆಲ್ಲ ಬಿಜೆಪಿ ಅಲ್ಲಲ್ಲ ಇದ್ದಾರೆ, ಅದರಲ್ಲಿ ಸಿಕ್ಕಿ ಬಿದ್ದವರು ಇದ್ದಾರೆ ಬಿಜೆಪಿ ಅವರು ಸಹ. ಸೊ ಸ್ಪಷ್ಟವಾಗಿ ಹೇಳ್ತೇವೆ, ಅಕ್ರಮ ಗೋ ಸಾಗಾಟ ಮಾಡುವುದಾದರೆ ಸಹ ಖಂಡಿತವಾಗಿಯೂ ಕ್ರಮ ತಗೊಳ್ತೀವಿ. ಇದೆ ಖಂಡಿತವಾಗಿದೆ, ಅದು ಹೇಳಿದ್ದಾರೆ, ಖಂಡಿತವಾಗಿಯೂ ಇದೆ. ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ ನೋಡಿ, ಇದು ಆದ ಮೇಲೆ ಬಹುಶಃ ನಾನು ಐ ಆಮ್ ನಾಟ್ ಆಥರೈಸ್ಡ್ ಪರ್ಸನ್ ಟು ಕಮೆಂಟ್ ಆನ್ ಆಲ್ ದಿಸ್ ಥಿಂಗ್ಸ್. ಯಾಕಂತ ಹೇಳಿದ್ರೆ ಅವರಿಗೆ ಪರಮಾಧಿಕಾರವನ್ನು ಕೊಟ್ಟು ಬಿಟ್ಟಿದ್ದಾರೆ. ಯಾರೇ ನಾನು ಈಗ ಇಲ್ಲಿ ವಕ್ತಾರ ಅಂತ ಹೇಳಿ ನಾನು ನಾಳೆ ಕಮಿಷನರ್ ಆಫೀಸ್ಗೆ ಹೋಗಿ ನಾನು ಕಾಂಗ್ರೆಸ್ ಪಕ್ಷ ಬಂದ್ರೆ ನನ್ನನ್ನು ಒದ್ದು ಒಳಗೆ ಹಾಕ್ತಾರೆ, ನನಗೂ ಅದರಲ್ಲಿ ಅಧಿಕಾರ ಇಲ್ಲ. ಅಲ್ಲ ಹೇಳಿದಲ್ಲ, ಸ್ಯಾಂಪಲ್ ಕೊಟ್ಟು, ನಾನು ಸಣ್ಣ ವ್ಯಕ್ತಿ ಅಲ್ಲ ಹೇಳಿದ್ದು. ನಾಳೆ ಯಾರೇ ಇನ್ನೊಬ್ಬ ಕಾಂಗ್ರೆಸ್ ಪಕ್ಷದ ಯಾರೇ ಒಬ್ಬ ಲೀಡರ್, ಒಬ್ಬರು ಘಟಕದ ಅಧ್ಯಕ್ಷರು ಅವರಿವರು ನೋಡಿ ಹೋಗಿ ಆಗಿಬಿಟ್ರೆ ಯಾರು ಕೇಳೋರು ಯಾರು ಇಲ್ಲ ಸರ್, ಯಾರು ಕೇಳೋರಿಲ್ಲ. ಯಾಕಂತ ಹೇಳಿದ್ರೆ ಇದು ಇಂಟರ್ನಲ್ ವಿಚಾರಗಳು. ಕೆಲವೊಂದೊಂದು ವಿಚಾರಗಳಲ್ಲಿ ಕಮಿಷನರ್ ಸರ್ ಹೇಳಿದರಂತೆ, ನನಗೆ ಐ ವಾಂಟ್ ದಿ ಅಟ್ಮೋಸ್ಟ್ ಫುಲ್ ಅಥಾರಿಟಿ, ನನಗೆ ಯಾರು ಇಂಟರ್ಫಿಯರ್ ಆಗಬಾರ್ದು. ಆದರೆ
ಪ್ರಾಬ್ಲಮ್ ಆಗ್ತದೆ ಅಂತ. ಸೊ ಅವರಿಗೆ ಸಂಪೂರ್ಣವಾದಂತಹ ಒಂದು ಸ್ವತಂತ್ರವನ್ನು ಕೊಟ್ಟು ಬಿಟ್ಟಿದ್ದಾರೆ. ಸೊ ಅದಾದ ಮೇಲೆ ಇನ್ನು ಅವರು ನೋಡ್ಕೋತಾರೆ. ಓಕೆ, ಇಲ್ಲ ಒಂದು ಮೆನ್ಷನ್ ಮಾಡಿದೆ. ಯಾಕಂದ್ರೆ ಸುಧೀರ್ ಕುಮಾರ್ ರೆಡ್ಡಿ ಅವರು ನಮ್ಮ ಮಂಗಳೂರು ಪೊಲೀಸ್ ಕಮಿಷನರ್ ಅವರನ್ನ ಮೆಚ್ಚಬೇಕು ಈ ಒಂದು ವಿಚಾರಕ್ಕೆ. ಯಾಕಂತ ಬಂದಾಗ ಮೊನ್ನೆ ತಾನೇ ಆಫ್ಟರ್ ಲಾಂಗ್ ಟೈಮ್ ಬಹಳ ಸಮಯಗಳ ಬಳಿಕ ನಮ್ಮ ಮಂಗಳೂರಿನಲ್ಲಿ ಪೊಲೀಸರೇ ಖುದ್ದಾಗಿ ಅಕ್ರಮ ಗೋ ಸಾಗಾಟವನ್ನ ತಡೆದಿದ್ದಾರೆ. ತಲಪಾಡಿಯಲ್ಲಿ ಒಂದು ಘಟನೆ ನಡೆದಿತ್ತು. ಕೇರಳದಿಂದ ಬಂದಿರುವಂತಹ ಗೋವುಗಳನ್ನ ಒಂದು ಸಿಸಿಬಿ ಪೊಲೀಸರು ನಿಲ್ಲಿಸಿದ್ರು. ಅಂದ್ರೆ ನಮ್ಮ ಪೊಲೀಸ್ ಕಮಿಷನರ್ ಅವರ ಆದೇಶದ ಮೇರೆಗೆ ಅವರಿಗೆ ಒಂದು ಕಾಲ್ ಬರುತ್ತೆ. ಅಂದ್ರೆ ಈ ಒಂದು ವಿಚಾರದಲ್ಲಿ ನಾನು ಬಹಳಷ್ಟು ಅಪ್ರಿಶಿಯೇಟ್ ಮಾಡ್ತೀನಿ. ನಾವು ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ದೀವಿ. ಅದನ್ನು ಬಾರಿ ಒಳ್ಳೆ ರೀತಿಯಲ್ಲಿ ಅವರು ಮಾಡಿದ್ದಾರೆ ಆಫ್ಟರ್ ಲಾಂಗ್ ಟೈಮ್. ಯಾಕಂದ್ರೆ ಪೊಲೀಸರೇ ನಾನು ಅದನ್ನ ಫೇಸ್ಬುಕ್ ಅಲ್ಲೂ ಕೂಡ ಹಾಕಿದಿರಿ. ಹೌದು, ಪೊಲೀಸರೇ ನೋಡಿ ಅಲ್ಲಿ ಬರಲೇ ಇಲ್ಲ, ನೈತಿಕ ಪೊಲೀಸ್ಗಿರಿ ವಿಷಯವೇ ಬರಲಿಲ್ಲ. ಈ ರೀತಿಯ ನೈತಿಕ ಕಂಟ್ರೋಲ್ ಬಂತಲ್ಲ. ಓಕೆ, ಅದನ್ನೇ ಕೇಳ್ತಾ ಅಲ್ಲ, ಇವರು ಹೇಳಿ ಮಾಡಿದ್ದಲ್ಲ. ಅದು ಕಾಂಗ್ರೆಸ್ನವರೇ ಅನಿವಾರ್ಯ ಸ್ಥಿತಿಯಲ್ಲಿ ಇಂಥ ಅಧಿಕಾರಿಗಳನ್ನು ಸರ್ ಏನ್ ಗೊತ್ತಾ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಅಂದ್ರೆ ಸರ್ಕಾರವೇ ಕಾಂಗ್ರೆಸ್ ಮುಖಂಡರ ಆಶಯದಂತಲೇ ಇಂಥ ಅಧಿಕಾರಿಗಳು ಬಂದದ್ದು. ಇನ್ನು ನಮ್ಮಿಂದ ಮಾಡ್ಲಿಕ್ಕೆ ಆಗುದಿಲ್ಲ, ಕೈಯಿಂದ ತಪ್ತದೆ ಅಂತ. ಇಲ್ಲ, ಕೈಯಿಂದ ತಪ್ತದೆ ಅಂತಲ್ಲ ಸರ್. ಸಿದ್ದರಾಮಯ್ಯನವರು ಹರಿಪ್ರಸಾದ್ರ ಮನೆಗೆ ಹೋಗುದಿಲ್ಲ, ಎಂತ ಮಾಡುದು ಮಾರ ಇದು ಈಗ ಏನಂತ ಇಲ್ಲ ಅಲ್ಲ ಹೇಳಿದ್ ನಾನು. ನೋಡಿ, ನಾನು ಹೋದದ್ದು ತಪ್ಪ ಹೇಳಿದ್ದಲ್ಲ. ಯಾಕೆ ಅವ್ರು ಹೋದದ್ದಂದ್ರೆ ಅವರಿಗೆ ಇಲ್ಲಿಂದ ಕೈಯಿಂದ ತಪ್ಪುತ್ತದೆ, ಅವ್ರು ಈ ಊರಿನ ಬಗ್ಗೆ ಗೊತ್ತಿಲ್ಲ. ಒಂದು ವೇಳೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ರೆ ನಾಳೆ ಹರಿಪ್ರಸಾದ್ ಯಾರು BK ಹರಿಪ್ರಸಾದ್ ಅವರು ಅವರ ಒತ್ತಡ ಬರುವ ಚಾನ್ಸ್ ಇರ್ತದೆ. ಇದೊಂದು ಆಕ್ಷನ್ ಫೋರ್ಸ್ ಬೇಡ ಇತ್ತು ಮಾರ ಅಂತ. ಅಂದ್ರೆ ಅಂತ ಸನ್ನಿವೇಶ ಬಂದ್ರು ಬರ್ಬೋದು. ನಿಜವಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ರೆ ಮುಂದೊಂದು ದಿನ ಇದು ಮಾಡಿ ನಮ್ಗೆ ಬುಡಕ್ಕೆ ಬರ್ತಲ್ಲ. ನಾನು ಮತ್ತೆ ಹೇಳ್ತೀನಿ ಸರ್, ನನ್ನ ಮೇಲೂ FIR ಆಗಿದೆ ಒಂದು ವಿಚಾರದಲ್ಲಿ. ನನಗೂ ಹೇಳಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಏನೋ ಒಂದು ನೀವೊಂದು ವ್ಯವಸ್ಥೆ ಮಾಡ್ಕೊಳ್ಳಿ, ಯಾಕಂದ್ರೆ ನಾಳೆ ನನ್ನನ್ನು ಒತ್ತುಕೊಂಡು ಹೋಗ್ಬೋದು ಅಂತೇಳಿ. ಆ ರೀತಿ ಹೇಳಿದ್ದಾರೆ. ಅಲ್ಲ ಹೇಳಿದ್ರೆ ಅಂದ್ರೆ ಯಾಕಂದ್ರೆ ನೀವು ಮುಂದಿನ ದಿನಗಳಲ್ಲಿ ಯಾರೇ ಆಗಿರ್ಲಿ ನಿಮ್ಮದು ತಪ್ಪು ನಡೆದಿದ್ದಾರೆ, ನಿಮ್ಮ ತಪ್ಪು ನಡೆದಿದ್ದರೆ ನಿಮ್ಮಿಂದ ನಿಮ್ಮ ಮೇಲೆ ಆಕ್ಷನ್ ಆಗುತ್ತೆ. ಅದು ಹೇಳಿದ್ದಾರೆ. ಆದ್ರೆ ನಮ್ದೇನಷ್ಟು ದೊಡ್ಡ ಮ್ಯಾಟರ್ ಅಲ್ಲ, ಆದರೂ ನಮ್ದೇ ಇಲ್ಲ. ಸರಿ, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಪ್ರವಾಸಿಗಳು ಬರ್ತಾರೆ ಅಲ್ವಾ, ದೊಡ್ಡ ದೊಡ್ಡ ಉದ್ಯಮಿಗಳು ಶೈಕ್ಷಣಿಕವಾಗಿ ಶಾಲೆಗಳಿಗೆಲ್ಲ ಬರ್ತಾರೆ. ಕೆಲವೊಂದು ತರ ಈ ನಮ್ಮ ಸರ್ಕಾರ ಒಂದು ಕಪ್ಪು ಚುಕ್ಕಿ ಇಟ್ಟಂತಾಗಿ ಆಗಿದೆ ನೋಡಿ. ಇವರಿಗೆ ಯಾವಾಗಲೂ ಒಂದು ಮಾರ್ಕೆಟ್ ಅಂತ ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ಇದು KGI ಆಯ್ತು, ಹುಬ್ಳಿಯಲ್ಲಿ ಆಯ್ತು, ಅಲ್ಲ ಉದಯಗಿರಿಯಲ್ಲ ಆಯ್ತು. ಇದು ಅಲ್ಲಿ ಕೂಡ ಈಗ ಈ ಫೋರ್ಸ್ ಅನ್ನು ಸ್ಥಾಪನೆ ಮಾಡ್ತಾರ. ಯಾಕೆಂದ್ರೆ ಇದು ಕಾಂಗ್ರೆಸ್ ಆಕ್ಷನ್ ಫೋರ್ಸ್ ಆಗ್ಬಾರ್ದಲ್ವಾ, ಅದಕ್ಕೆ ರಾಜಕಾರಣಕ್ಕೆ ಇದು ಬಳಕೆ ಆಗಬಾರ್ದು. ಯಾಕೆಂದ್ರೆ ಒಂದು ಜನರಿಗೆ ಭಯಮುಕ್ತ ವಾತಾವರಣವನ್ನು ಸೃಷ್ಟಿಸಬೇಕು. ಇದರಲ್ಲಿ ಅಷ್ಟು ಸೂಕ್ಷ್ಮವೇ ಅಲ್ವಾ ಜನರ. ಅದರಲ್ಲಿ ಈಗ ನಮ್ಮ ಶತಶತಮಾನಗಳಿಂದ ನಾವು ಜೀವಿಸ್ತಿಲ್ವಾ. ಇದು ಏನು ಗೊತ್ತಾ, ಇಲ್ಲಿ ಮೂಲ ಏನಪ್ಪ ಅಂದ್ರೆ ಇಲ್ಲಿ ಅಕ್ರಮ ಗೋ ಸಾಗಾಟ ಉಂಟಲ್ಲ, ಮತ್ತೆ ಮತಾಂತರ ಮಾಡುದು, ಮತ್ತೆ ಇಲ್ಲಿ ಗಾಂಜಾ ಇದು, ಮತ್ತೆ ನಿಮ್ದು ಮತ್ತು ವೈದ್ಯದ ಬಿಸ್ನೆಸ್, ಅಕ್ರಮ ಮರಳುಗಾರಿಕೆ, ಇದನ್ನೆಲ್ಲ ಕಡಿವಾಣ ಹಾಕಿದ್ರೆ ಆಟೋಮೆಟಿಕ್ ಆಗಿ ನಿಲ್ತದೆ. ಅವರವರು ಇದಕ್ಕೋಸ್ಕರ ಇದನ್ನು ಬಳಸಿಕೊಟ್ಟಿದ್ದಾರೆ. ಅದನ್ನು ಮೈನಾಗಿ ನೋಡ್ಕೋಬೇಕು ವಿನಃ ಯಾವುದೋ ಒಂದು ರಾಜಕೀಯಕ್ಕೋಸ್ಕರ ರಾಜಕೀಯ ಹಿತಾಸಕ್ತಿಗೋಸ್ಕರ ಮಾಡುವಂತದ್ದು ಕೆಲಸ ಆಗ್ಬಾರ್ದು. ಯಾಕೆಂದ್ರೆ ಇದಕ್ಕಿಂತ ಮುಂಚೆ ನಾವು ನೋಡಿದ್ದೇವಲ್ಲ, ಈಗ ಕಾಡ ತಂದ್ರು, ಅಲ್ಲಿ ಏನಾಯ್ತು, ಮತ್ತೆ ಇದು ಅನಂತರ ಇದು ಚಾರ ಆಯ್ತು, ಅದರಲ್ಲಿ ಮತ್ತೆ ರೌಡಿ ದಳ ಆಯ್ತು. ಜೈನ್ ಶೆಟ್ಟಿ ಅವರು ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದವರು ಇದ್ದಾರೆ, ಪೂಜೆ ಅವರೆಲ್ಲ ಅಲ್ವಾ. ಇಲ್ಲಿ ನಾವು ನೋಡಿದ್ದೇವೆ, ಅಲ್ಲಿ ಯಾವತ್ತೂ ಇದಾಗಿ ಇರ್ಲಿಲ್ಲ. ಅದು ರೌಡಿಗಳ ನಡುವೆ ನಡೆಸಿದ ಕಾಲ ಅದು, ಅದನ್ನು ಅವಾಯ್ಡ್ ಮಾಡ್ಬೇಕು. ಯಾಕೆಂದ್ರೆ ಅಲ್ಲಿ ನೋಡಿ ವಸೂಲಿ ಬಾಜಿ ಗಿಡದ್ದು ನೋಡಿದ್ದೇವೆ ನಾವು, ದಂಡದ ಪ್ರಕರಣಗಳನ್ನು ನೋಡಿದ್ದೇವೆ, 3 ಕಾರುಗಳನ್ನು ಮಾರಾಟ ಮಾಡಿದ್ದು ಕೂಡ ನೋಡಿದ್ದೇವೆ. ಏನಾಗಿದೆ ಅಂತ ನಾವು ಎಲ್ಲ ಜಿಲ್ಲೆಗಳಂತ ನೋಡಿದ್ದೇವೆ. ಸರಿ, ನೀವು ಹೇಳುವಂತದ್ದು ಓಕೆ. ಸರಿ, ಇದು ಕಾಂಗ್ರೆಸ್ನ ಓಕೆ. ಸರಿ, ಈಗ ಥ್ಯಾಂಕ್ ಯು ಧನ್ಯವಾದಗಳು. ಈಗ ಓಕೆ, ಒಂದು ಪಕ್ಷದ ಪರವಾಗಿ ಇರಬಾರ್ದು ಅಂತ ತಾವು ಹೇಳುವಂಥದ್ದು. ಆ್ಯಂಡ್ ಒನ್ ಥಿಂಗ್ ಹೇಳ್ತೀನಿ ನಾನು, ಯಾಕಂದ್ರೆ ಇಲ್ಲಿ ಒಂದ್ ಕಡೆ ಪೊಲೀಸ್ ಕಮಿಷನರ್ ಅವರು ಸುಧೀರ್ ಕುಮಾರ್ ರೆಡ್ಡಿ ಅವರು, ಮತ್ತೊಂದು ಕಡೆ ಅರುಣ್ ಅವರು, SP ಅವರು ಇಬ್ರು ಕೂಡ ಒಂದು ಒಳ್ಳೆಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಒಂದ್ ಕಡೆ ಪೊಲೀಸ್ ಕಮಿಷನರ್ ಬಗ್ಗೆ ಹೇಳ್ಬೇಕಂದ್ರೆ ಅದು ಆಗ್ಲೇ ಹೇಳಿದಾಗೆ ಒಂದು ಬಹಳ ಸಮಯಗಳ ಬಳಿಕ ಒಂದು ಅಕ್ರಮ ಗೋ ಸಾಗಾಟವನ್ನು ಪೊಲೀಸರೇ ನಿಲ್ಲಿಸಿರುವಂತದ್ದು ತುಂಬಾ ಆಗಿದೆ, ತುಂಬಾ ನಿಲ್ಲಿಸಿದ್ದಾರೆ. ಮತ್ತೊಂದ್ ಕಡೆ
ಯಾಕಂದ್ರೆ ಇದನ್ನ ನಾವು ಅಪ್ರಿಷಿಯೇಟ್ ಮಾಡ್ಬೇಕು. ಹಾಗಿದ್ದಾಗ ಅವರು ಒಂದು ಕಡೆ ವಾಲಿಲ್ಲ ಅಲ್ವಾ, ಒಂದು ಕಡೆ ವಾಲಿಲ್ಲ. ಸೊ ಹಾಗಿದ್ದಾಗ ಇದನ್ನ ನಾವು ತಿಳಿದುಕೊಳ್ಬೇಕು. ಮತ್ತೆ ಇನ್ನೊಂದು ವಿಚಾರ ಎಂತ ಹೇಳಿದ್ರೆ ಒಂದೇ ಕೋಮಿನವರು ಸಿಕ್ಕಿ ಬೀಳಿಲ್ಲ, ಎಲ್ಲ ಮತ್ತೆ ಇನ್ನೊಂದು ಕಡೆ ಕಡಬದಲ್ಲಿ, ಅಲ್ಲೂ ಕೂಡ ಕಡಬದಲ್ಲಿ ಜುಗಾರಿ ಅಡ್ಡೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕೂಡ ಅಲ್ಲೂ ಕೂಡ ದಾಳಿ ಮಾಡಿದಂತಹ ಸಂದರ್ಭ, ಒಂದು ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಅಮಾನತು ಮಾಡಿರುವಂತಹ ಘಟನೆ, ಇವೆಲ್ಲದರ ಜೊತೆಗೆ. ಸೊ ಹಾಗೆ ಒಂದ್ ಕಡೆ ಮರಳುಗಾರಿಕೆ ವಿಚಾರವಾಗಿ ದೊಡ್ಡ ಸೌಂಡ್ ಮಾಡಿತ್ತು ಉಡುಪಿಯಲ್ಲಿ. ನಮ್ಮ ಅರುಣ್ ಕುಮಾರ್ ಅವರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೆಗೆದುಕೊಂಡಿದ್ರು. ಅಟ್ ದ ಸೇಮ್ ಟೈಮ್ ಇಲ್ಲೂ ಕೂಡ ಅಂತಹ ಪರಿಸ್ಥಿತಿ ಬರುತ್ತೆ ನೋ ಡೌಟ್. ಯಾಕಂದ್ರೆ ಸ್ಟ್ರಿಕ್ಟ್ ಆಗಿರುವಂತ ಆಫೀಸರ್ಸ್ ಇರುವುದು ಇಬ್ರು ಕೂಡ, SP ಅಂಡ್ ಪೊಲೀಸ್ ಕಮಿಷನರ್. ಇವೆಲ್ಲರ ಜೊತೆಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶರಣ್ ಪಂಪಲ್ ಅವರಿದ್ದಾರೆ, ವಿಶ್ವ ಹಿಂದೂ ಪರಿಷತ್ ಮುಖಂಡರು. ಶರಣ್ ಪಂಪಲ್ ಅವರೇ ನಮಸ್ತೆ ಸರ್. ನಮಸ್ತೆ. ಸದ್ಯ ಈಗ ಕರಾವಳಿ ಭಾಗದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರದ ಬಗ್ಗೆ ನಾವು ಮಾತಾಡ್ತಿದೀವಿ. ಸ್ಪೆಷಲ್ ಆಕ್ಷನ್ ಫೋರ್ಸ್ ಇವತ್ತಿಂದ ಜಾರಿಗೆ ಬಂದಿದೆ ಮಂಗಳೂರಿನಲ್ಲಿ, ದೇಶದಲ್ಲೇ ಪ್ರಪ್ರಥಮ ಇದು. ಹಾಗಿದ್ದಾಗ ತಾವೇನ್ ಹೇಳ್ತೀರಿ, ಇನ್ನು ಮುಂದಕ್ಕೆ ಕೋಮು ದಳ್ಳುರಿಗಳು ಮಂಗಳೂರಿನಲ್ಲಿ ಫುಲ್ ಸ್ಟಾಪ್ ಆಗುತ್ತೆ, ನಾವು ಕಂಟ್ರೋಲ್ಗೆ ತರ್ತೀವಿ, ಹೆಡೆಮುರಿ ಕಟ್ತೀವಿ ಅನ್ನುವಂಥದ್ದು ಸರ್ಕಾರ ಹೇಳ್ತಾ ಇದೆ. ಫಸ್ಟ್ ರಿಯಾಕ್ಷನ್ ಶರಣ್ ಪಂಪಲ್ ಅವರೇ. ಒಂದನೇದಾಗಿ ಏನು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನು ಇವತ್ತು ಸರ್ಕಾರ ಜಾರಿ ಮಾಡಿದೆ, ಎಸ್, ಒಂದು ಟೀಮ್ ಅನ್ನು ಇವತ್ತು ಅನೌನ್ಸ್ ಮಾಡಿದ್ದಾರೆ. ಇದನ್ನು ನಾನು ವಿಶ್ವ ಹಿಂದೂ ಪರಿಷತ್ ಪರವಾಗಿ ನಾನು ಇದನ್ನು ಸ್ವಾಗತ ಮಾಡ್ತೀನಿ. ಓಕೆ. ಆದ್ರೆ ನನಗೆ ಹೇಳಲಿಕ್ಕೆ ಇರ್ಬೇಕಂತಂದ್ರು, ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಭೆ, ಕೋಮು ಸಂಘರ್ಷ ಈ ರೀತಿಗಳ ಹೇಳಿಕೆ ಬರ್ತದೆ. ಆದ್ರೆ ಕೋಮು ಗಲಭೆ ಅಂದ್ರೆ ಕೋಮು ಗಲಭೆ ಅಂದ್ರೆ ಕೋಮು ಸಂಘರ್ಷ ಅಂದ್ರೆ ಹಿಂದೂ ಮುಸಲ್ಮಾನರ ನಡುವೆ ಆಗ್ತಿರುವಂತ ಸಂಘರ್ಷ, ಹಿಂದೂ ಮುಸಲ್ಮಾನರ ನಡುವಂತ ಗಲಾಟೆ. ಆದ್ರೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ 16 ವರ್ಷದ ಇತಿಹಾಸ ನೋಡಿ, ಎಲ್ಲಿ ಇವತ್ತು ಹಿಂದೂ ಮುಸ್ಲಿಂ ಗಲಾಟೆ ನಡೆದಿದೆ? ಎಲ್ಲವೂ ಹಿಂದೂಗಳ ಮೇಲೆ ನಡೆದಿದ್ದು ಗಲಾಟೆಗಳು, ಗಲಭೆಗಳು ಹಿಂದೂಗಳ ಮೇಲೆ ದಾಳಿ ಆಗ್ತದೆ. ಯಾವಾಗಲೂ ಏನಾದ್ರೂ ಗಲಾಟೆ ಆಗಲಿ, ಕ್ರಿಯೆಗೆ ಪ್ರತಿಕ್ರಿಯೆ ಆಗಿದೆ ಅಷ್ಟು ಬಿಟ್ರೆ ಯಾವತ್ತೂ ಹಿಂದೂ ಮುಸಲ್ಮಾನ್ ಗಲಾಟೆ ಆಗಿಲ್ಲ. ಎಲ್ಲವೂ ಹಿಂದೂಗಳ ಮೇಲೆ ದಾಳಿ ನಡೆದದ್ದು ಬಿಟ್ರೆ ಯಾವುದು ಮುಸಲ್ಮಾನರ ಮೇಲೆ ಆಗಲಿ, ಇನ್ನೊಬ್ಬರ ಮೇಲೆ ಆಗಲಿ ದಾಳಿಗಳಾಗಲಿ, ಸಂಘರ್ಷಗಳಾಗಲಿ, ಗಲಾಟೆಗಳಲ್ಲಿ ಆಗಿಲ್ಲ. ಹಾಗಾಗಿ ನಾವು ಇದನ್ನು ಮೊದಲನೇದಾಗಿ ಅರ್ಥ ಮಾಡಿಕೊಳ್ತೇವೆ. ಇನ್ನು ಎರಡನೇದು, ಇವತ್ತೇನು ಸ್ಪೆಷಲ್ ಏನು ಟಾಸ್ಕ್ ಫೋರ್ಸ್ ಅನ್ನು ಮಾಡಿದ್ದಾರೆ, ಇದು ಒಂದು ನ್ಯಾಯಯುತವಾಗಿ ಇವತ್ತಿನ ಕಾರ್ಯವನ್ನು ಪ್ರಾರಂಭ ಮಾಡ್ತಿದ್ದು ನಾವು ಇವತ್ತು ನನ್ನ ಸಾಮಾಜಿಕ ಜಾಲತಾಣದಲ್ಲೂ ಹಾಕಿದ್ದೇವೆ. ಯಾರು ಹಿಂದೂಗಳನ್ನು ಗುರಿಯಾಗಿ ಇಡದೆ, ಟಾರ್ಗೆಟ್ ಮಾಡದೆ ಇದು ಕಾರ್ಯವನ್ನು ನಿರ್ವಹಿಸಬೇಕು. ಇದು ಆಂಟಿ ಹಿಂದೂ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಆಗದಿರಲಿ ಅಂತ ಹೇಳಿ ನಾವು ಯಾರು ಇವತ್ತು ಇದನ್ನು ಟೀಮ್ ಅನ್ನು ಇವತ್ತು ಯಾರು ಇದರ ಅಧಿಕಾರಿಗಳಿದ್ದಾರೆ ಅವರಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಯಾರು ನೀವು ಸರ್ಕಾರ ಇರಲಿ, ಇನ್ನೊಬ್ಬರ ಇರಲಿ, ಯಾವುದೇ ಒತ್ತಡಕ್ಕೆ ಮನೆಯದೇ ಇವತ್ತೇನು ನ್ಯಾಯಯುತವಾಗಿ ಇವತ್ತು ಕಾರ್ಯವನ್ನು ಮಾಡಬೇಕು. ಎರಡನೇದು, ನಾವು ಕೂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು, ಸೌಹಾರ್ದ ನೆಲೆಸಬೇಕು ಎಂಬುದು ನಮ್ದು ಕೂಡ ಅದೇ ನಮ್ದು ಅದೇ ಆಗ್ಬೇಕಾಗುತ್ತೆ. ಹಾಗಾಗಿ ನಮಗೇನು ಅವಶ್ಯಕತೆ ಇದೆ ಅದೆಲ್ಲವನ್ನು ಸಾಕಾರಗೊಳಿಸಲಿಕ್ಕೆ ವಿಶ್ವ ಹಿಂದೂ ಪರಿಷತ್ ಇರಲಿ, ಹಿಂದೂ ಸಂಘಟನೆಗಳಿರಲಿ, ನಾವು ಸದಾ ಇದಕ್ಕೆ ತಯಾರಿದ್ದೀವಿ. ಅಂದ್ರೆ ತಾವು ಸ್ವಾಗತ ಮಾಡ್ತೀರಿ ಈ ಒಂದು ಆಕ್ಷನ್ ಫೋರ್ಸ್, ಒಳ್ಳೆಯ ಒಂದು ಸ್ಟೆಪ್ ಸರ್ಕಾರದಿಂದ ಅಂತ ತಾವು ಹೇಳ್ತಾ ಇದ್ದೀರಿ. ಹಾಗಾದ್ರೆ ಅದೇ ರೀತಿ ನಾನು ಹೇಳ್ತಿರೋದು, ಒಂದು ಇವರು ಇದನ್ನೇನು ಇವತ್ತು ಈ ಗಲಭೆಗಳು, ಸಂಘರ್ಷಗಳು ಆಗಬಾರ್ದೇನು ಪ್ರಯತ್ನ ಪಡ್ತಾ ಇದ್ದಾರೆ, ಅದು ಒಳ್ಳೆಯದೇ. ಅದರ ಜೊತೆಗೆ ಇವತ್ತೇನು ಇಲಿಗಲ್ ಆಕ್ಟಿವಿಟೀಸ್ ಆಗ್ತಾ ಇದೆ ಅಲ್ವಾ, ನಾನು ಹೇಳ್ತಿರೋದು ಅಕ್ರಮವಾಗಿ ಗೋಸಾಗಾಟ, ಅಕ್ರಮವಾಗಿ ಗೋಹತ್ಯೆ, ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಲಭೆಗಳಾದದ್ದು ಈ ಕಾರಣಕ್ಕೋಸ್ಕರ. ಕಂಪ್ಲೀಟ್ ಆಗಿ ನಿಂತ್ರೆ ಯಾವ್ದು ಇಲ್ಲಿ ಗಲಾಟೆ ಆಗಲ್ಲ. ಯಾವ್ದು ನಿಲ್ಬೇಕು. ಇನ್ನೂ ಹೆಣ್ಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳೇನಿದೆ, ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಇವತ್ತು ಮತಾಂತರ ಆಗ್ತಾ ಇದ್ದಾರೆ, ಅದು ನಿಲ್ಬೇಕು. ಮರಳು ದಂಧೆಗಳು, ಇದರಿಂದ ಸಾಕಷ್ಟು ಇವತ್ತು ಸುದ್ದಿಗಳು, ಇದಕ್ಕಿಂತ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳು ಹೋಗ್ತಾ ಇದೆ, ಅದು ನಿಲ್ಬೇಕು. ಆಮೇಲೆ ಇವತ್ತು ಡ್ರಗ್ಸ್, ಇವತ್ತು ನೋಡ್ಬೋದು ಇವತ್ತೆಲ್ಲ ವಿದ್ಯಾರ್ಥಿಗಳು ತನ್ನ ಜೀವನವನ್ನು ಇವತ್ತು ಇದರಿಂದಾಗಿ ಕಳೆದುಕೊಳ್ತಾ ಇದ್ದಾರೆ. ಹಾಗಾಗಿ ಡ್ರಗ್ಸ್ ಅಂತ ಏನಿದೆ ಇದು ನಿಲ್ಬೇಕು. ಶರಣ ಒಂದ್ ಕಡೆ ತಾವು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ, ಅದೇ ಚರ್ಚೆ ಆಯ್ತು ಇಲ್ಲೂ ಕೂಡ. ಅಂದ್ರೆ ಇಲ್ಲಿ ಕರಾವಳಿ ಭಾಗದಲ್ಲಿ ಕೋಮು ಸಂಘರ್ಷ ಶುರುವಾದದ್ದೇ ಗೋವಿನಿಂದ. ಆ ಸಂದರ್ಭ ನಾವು ನೋಡಿದಾಗ ಈಗ ಪೊಲೀಸ್ ಕಮಿಷನರ್ ಬಂದ್ಮೇಲೆ ಮುನ್ನೆ ತಾನೆ ಒಂದು ನೇರವಾಗಿ ಅವರು ಪೊಲೀಸರೇ ಸ್ವತಃ ಅಕ್ರಮ ಗೋಸಾಗಾಟವನ್ನ ತಡಿತಾ ಇದ್ದಾರೆ. ತಲಪಾಡಿಯಲ್ಲಿ ಕೂಡ ಘಟನೆ ನಡೆದಿತ್ತು. ತಮ್ಮ ಗಮನಕ್ಕೆ ಬಂದಿದೆ ಬಹುಶಃ ತಾವುಗಳು ಅದಕ್ಕೆ ಏನ್ ಹೇಳ್ತೀರಿ? ಅಂದ್ರೆ ತಾವುಗಳು ಕೂಡ ಆ ಒಂದು ವಿಚಾರದಲ್ಲಿ ಏನ್ ಹೇಳ್ತೀರಿ ಹೇಳಿ. ಅಲ್ಲ, ನಾನು ಯಾವಾಗ ಅವರು ಉಳ್ಳಾಳ ಪೊಲೀಸರು ಗೋವನ್ನು ಹಿಡಿದಿದ್ದಾರೆ, ನಾನು ವೆರಿ ನೆಕ್ಸ್ಟ್ ಡೇ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದ್ರೆ ನೋಡಿ, ಪೊಲೀಸು
ಜಿಲ್ಲಾಡಳಿತ ಇವತ್ತೇನು ಅಕ್ರಮವಾಗಿ ಆಗ್ತಾ ಇದೆ ಅದನ್ನು ಅವರು ನಿಲ್ಲಿಸಿದ್ರೆ ನಾವು ಯಾಕೆ ರಸ್ತೆಗಿಳಿಬೇಕು? ನಾವು ಯಾಕೆ ಇದನ್ನು ಗಲಾಟೆ ಮಾಡಬೇಕು? ನಾವು ಯಾಕೆ ಪ್ರತಿಭಟನೆಯನ್ನು ಮಾಡಬೇಕು? ನೋಡಿ, ನಾನು ಒಂದೇ ಒಂದು ನಿಟ್ಟಿನ ಹೇಳ್ತಿರುವುದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕಸಾಯಿಖಾನೆ ಬಂದಾಗಿ 3 ವರ್ಷ ಆಯ್ತು, 2 ರಿಂದ 3 ವರ್ಷ ಆಯ್ತು ಕುದ್ರೋಳಿಯಲ್ಲಿ ಇರುವಂತಹ. ಇಲ್ಲಿ 106 ಕಡೆ ಇವತ್ತು ಬೀಫ್ ಸ್ಟಾಲ್ಗಳಿದೆ. ಇವತ್ತು 10 ಕಡೆ ಇವತ್ತು ಗೋವುಗಳನ್ನು ಅಕ್ರಮವಾಗಿ ಇವತ್ತು ಕಡಿತಾ ಇದ್ದಾರೆ. ಇವತ್ತು ಇದು ಬಂದಾಗಬೇಕು. ಇದು ನೋಡಿ, ಇದು ನಮ್ಮ ಭಾವನೆಗಳಿಗೆ ಇವತ್ತು ನೋವಾಗ್ತಿರುವುದು. ಇದನ್ನು ನಾವು ಪ್ರಶ್ನೆ ಮಾಡಿದ್ರೆ ಇದಕ್ಕೆ ನೀವು ಕೋಮುವಾದಿಗಳು ಕಮ್ಯುನಲ್ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಇದು ಬಂದಾಗ್ಲಿ. ಎಲ್ಲ ಕಡೆ ಲವ್ ಜಿಹಾದ್ ಏನಾಗ್ತಾ ಇದೆ ಇದು ಬಂದಾಗ್ಲಿ. ಏನ್ ಇವತ್ತು ಡ್ರಗ್ಸ್ ದಂಧೆ ಇದೆ ಇದು ಬಂದಾಗ್ಲಿ. ಇವತ್ತು 10 ಕಡೆ ಮಸಾಜ್ ಪಾರ್ಲರ್ಗಳು ಇವತ್ತು ಅಕ್ರಮ ಚಟುವಟಿಕೆ ಆಗ್ತಾ ಇದೆ ನಮ್ಮ ಭಾಗದಲ್ಲಿ. ನಿಲ್ಬೇಕು. ಈ ಭಾಗದಲ್ಲಿ 100ಕ್ಕೆ 100 ಸೌಹಾರ್ದದಿಂದ ಬದುಕ್ತಾರೆ. ನಾವು ಯಾರನ್ನು ದ್ವೇಷ ಮಾಡುವವರಲ್ಲ, ನಾವು ಯಾರಿಗೂ ಮೇಲೆ ಗಲಭೆ ಮಾಡುವವರು ಕೂಡ ಅಲ್ಲ. ನಿಮ್ಗೆ ಗೊತ್ತಿದೆ ಇಲ್ಲಿಯ ಜನರ ಮಾನಸಿಕತೆಯನ್ನು ಎಲ್ಲರಿಗೂ ಗೊತ್ತಿದೆ. ನಮ್ಮ ಭಾವನೆಗಳಿಗೆ ನೋವಾದಾಗ ಅದಕ್ಕೆ ವಾಪಸ್ ಅದಕ್ಕೊಂದು ಪ್ರತಿಕ್ರಿಯೆ ಕೊಡುವಂತದ್ದು ಸಹಜವಾಗಿ ಇವತ್ತು ಕಳೆದ 10 ವರ್ಷಗಳಿಂದ ಕರಾವಳಿ ಭಾಗದಲ್ಲಿ ಬರ್ತಾ ಇದೆ. ಆದ್ರೆ ಇದಕ್ಕೇನು ಪಟ್ಟವನ್ನು ಕಟ್ತಾ ಇದ್ದಾರೆ ಇವರು ಕೋಮುವಾದಿಗಳು ಈ ರೀತಿಯ ಪಟ್ಟಗಳನ್ನು ಕೊಡ್ತಾ ಇದ್ದಾರೆ. ಆಕಸ್ಮಿಕವಾದಂತ ಘಟನೆಯನ್ನು ಇವತ್ತು ನಾನು ಹೇಳ್ತಿದ್ದೇನೆ, ಉಡುಪಲ್ಲಿ ಇವತ್ತು ಏನು ಒಬ್ಬ ಹತ್ಯೆ ಆಗಿದೆ. ಇದು ಆಕಸ್ಮಿಕವಾಗಿ ಆದಂತ ಘಟನೆ. ಇದನ್ನು ಏನ್ ಮಾಡಿದ್ರು? ಇದು ಹಿಂದೂಗಳನ್ನು ಮುಸಲ್ಮಾನ್ ಎಂಬ ಕಾರಣಕ್ಕೋಸ್ಕರ ಅವನನ್ನು ಹೊಡೆದ್ರು. ಇದರ ಹಿಂದೆ RSS, ಇದರ ಹಿಂದೆ ಬಜರಂಗ್ ದಳ, ಇದರ ಹಿಂದೆ ಸಂಘಟನೆಗಳು. ಆಕಸ್ಮಿಕವಾದಂತ ಘಟನೆಗೂ ಮತ್ತು ಸಂಘಟನೆಗೆ ಏನ್ ಸಂಬಂಧ ಇದು? ಹಾಗಾಗಿ ಇದು ನಿಲ್ಬೇಕು. ಮತ್ತು ಎರಡನೇದು, ಇವತ್ತು ಸಾಮಾಜಿಕ ಜಾಲತಾಣಗಳ ಮೇಲೆ ಇವತ್ತು ಏನು ನಿಗಾ ವಹಿಸ್ತಾ ಇದ್ದಾರೆ, ಇದನ್ನು ಕೂಡ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಯಾವುದೋ ವಿದೇಶದಲ್ಲಿ ಇಟ್ಕೊಂಡು ಅಥವಾ ಇನ್ಯಾವುದೋ ಕಡೆ ಕುತ್ಕೊಂಡು ಬೇರೆ ಬೇರೆ ಫೇಕ್ ಐಡಿಗಳಿಂದ ಫೇಕ್ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಇವತ್ತು ಪ್ರಚೋದನಕಾರಿ ಬರಹಗಳನ್ನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದೆಲ್ಲವೂ ನಿಲ್ತ್ರೆ ಖಂಡಿತವಾಗ್ಲೂ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ನೆಲೆಸುತ್ತದೆ. ಥ್ಯಾಂಕ್ ಯು ಶರಣ್ ಪಂಪಲ್ ಅವರೇ. ಇದು ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಶರಣ್ ಪಂಪಲ್ ಅವರ ಮಾತುಗಳು. ಇಲ್ಲ, ಅವರು ಎಕ್ಸಾಕ್ಟ್ ಆಗಿ ಕೆಲವು ವಿಚಾರಗಳನ್ನ ಹೇಳಿದ್ರು. ಅಂಡ್ ಅದು ಸತ್ಯವೂ ಕೂಡ ಹೌದು. ಯಾಕಂದ್ರೆ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಕಿಡಿಗೇಡಿಗಳು ಈ ರೀತಿ ಪ್ರಚೋದನಕಾರಿಗಳ ಸಂದೇಶಗಳನ್ನ ಮಾಡ್ತಾ ಇದ್ರು ಅವರನ್ನು ಕೂಡ ಬಂಧಿಸುವಂತಹ ಪ್ರಕ್ರಿಯೆಗಳಾಗಿದೆ. ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಪೊಲೀಸ್ ಕಮಿಷನರ್ ಅಂಡ್ SP. ನೋ ಡೌಟ್ ಮಂಗಳೂರಿನಲ್ಲಿ ಬದಲಾವಣೆ ಆಗಿದೆ. ಯಾಕಂದ್ರೆ ಬಹಳಷ್ಟು ಸುದ್ದಿಗಳಿತ್ತು, ನಾವೇ ಬಹಳಷ್ಟು ಸುದ್ದಿಗಳನ್ನ ಹಾಕ್ತಾ ಇದ್ವಿ. ಬರಹಗಳು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತು, ನಿನ್ನನ್ನು ತೆಗಿತೀನಿ, ನಿನ್ನನ್ನು ಬಿಡಲ್ಲ, ನೀನೇ ನೆಕ್ಸ್ಟ್ ಟಾರ್ಗೆಟ್ ಅನ್ನೋದು, ಅಂತಹ ಪ್ರಚೋದನಕಾರಿ ಸಂದೇಶಗಳಿತ್ತು. ಆದ್ರೆ ಯಾರು ಕೂಡ ಯಾರಿಗೂ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಗಳಿಗೆ ಶಾಕ್ ಆಗ್ತಾ ಇತ್ತು, ಎಷ್ಟು ನ್ಯೂಸ್ಗಳನ್ನ ನಾವು ಅಂತದ್ದು ಓದಿದೀವಿ ಅಂತ ಹೇಳಿ ನಮ್ಗಳಿಗೆ ಲೆಕ್ಕ ಇಲ್ಲ, ಅಂತಹ ನ್ಯೂಸ್ಗಳಿತ್ತು. ಆದ್ರೆ ಈಗ ಎಲ್ಲ ಸ್ಟಾಪ್ ಆಗಿದೆ. ಸಣ್ಣ ಮಟ್ಟದ ಒಂದು ಪ್ರಚೋದನಕಾರಿ ಸಂದೇಶ ಇದ್ರೂ ಕೂಡ ಅದು ಕೂಡ ಸ್ಟಾಪ್ ಆಗಿದೆ. ವಿದೇಶದಲ್ಲಿ ಇದ್ರೂ ಕೂಡ ಅವನಿಗೂ ಕೂಡ ಕೇಸ್ ವಾಟ್ಸ್ಆಪ್ ಫಾರ್ವರ್ಡ್ ಮಾಡುದಿಲ್ಲ, ಅದು ಕೂಡ ಮಾಡುದಿಲ್ಲ. ಅಲ್ಲ, ಫಾರ್ವರ್ಡ್ ಮಾಡಿದ್ರು ಕೇಸ್ ಅಂದ್ರೆ ಅಷ್ಟು ಈಗ ಹೇಳಿದ್ರು ಉದಯ್ ಅವರು. ಅಂದ್ರೆ ಯಾರು ನೀವು ಕೂಡ ಒಂದ್ ವೇಳೆ ಪ್ರಚೋದನಕಾರಿ ಸಂದೇಶ ಮಾಡಿದ್ರೆ ನಿಮ್ಮ ಮನೆಗೂ ಕೂಡ ನಾವು ಬರ್ತೀವಿ ನೇರವಾಗಿ. ಅಂದ್ರೆ ಅಂತಹ ಒಂದು ಕಂಡೀಷನ್, ಅಂತಹ ಒಂದು ಪೊಲೀಸಿಂಗ್ ಅನ್ನ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಕಮಿಷನರ್ ಅವ್ರ ಜೊತೆಗೆ SP ಅವರು. ಸೊ ಹಾಗಿದ್ದಾಗ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಯಾಕಂದ್ರೆ ಅವರಿಂದ ಸದ್ಯ ಈಗ ಶಾಂತಿಯುತವಾಗಿದೆ, ಇದೇ ನೆಲೆಸಿಕೊಂಡು ಹೋಗಬೇಕು. ಅಂಡ್ ಈ ಟಾಸ್ಕ್ ಫೋರ್ಸ್, ಆಕ್ಷನ್ ಫೋರ್ಸ್ಗಳು ಕೂಡ ಇದೇ ರೀತಿ ಒಳ್ಳೆಯ ಕೆಲಸವನ್ನ ನಿಷ್ಪಕ್ಷಪಾತವಾಗಿ ಕುಂದೇಶ್ವರ್ ಅವರು ಪ್ರಥಮವಾಗಿ ಹೇಳಿದಂಥ ವಿಚಾರ ಇದೆ. ಸೊ ಹಾಗಿದ್ದಾಗ ಮಾತ್ರ ಈ ಒಂದು ಪೊಲೀಸಿಂಗ್ ಅನ್ನುವಂಥದ್ದು ಒಂದು ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ. ನಾನು ಬರ್ತೀನಿ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ನಾನು ಮತ್ತೊಂದು ರಿಯಾಜ್ ಕಡಂಬು ಅವರು, ಅವ್ರ ಜೊತೆ ಕೂಡ ನಾನು ರಿಯಾಕ್ಷನ್ ತೆಗೆದುಕೊಳ್ಬೇಕು. ಎಸ್, ಕನೆಕ್ಟ್ ಆಗಿದ್ದಾರೆ. ಓಕೆ, ಕಾಲ್ ಕಟ್ ಆಗಿದೆ. ಎಸ್, ನೆಟ್ವರ್ಕ್ ಇಶ್ಯೂ ಇದೆ. ಎಸ್ ಸರ್, ಕೊನೆಯದಾಗಿ ಈ ಸಂದರ್ಭ ಒಂದು ಕಡೆಗೆ ವಾಲ್ಬಾರ್ದು, ಹಾಗಿದ್ದಾಗ ಒಂದು ಸ್ವಾಗತ ಇದೆ ಅನ್ನುವಂಥದ್ದು ಬಜರಂಗ ದಳದವರು ಹೇಳ್ತಾ ಇದ್ದಾರೆ, ಇವನು ವಿಶ್ವ ಹಿಂದೂ ಪರಿಷತ್ ಕೂಡ. ಯಾಕಂದ್ರೆ ಸೊ ಹಾಗಿದ್ದಾಗ ಏನ್ ಹೇಳ್ತೀರಿ ಸರ್ ಲಾಸ್ಟ್ ರಿಯಾಕ್ಷನ್ ಬಿಜೆಪಿ? ಶರಣ್ ಪಂಪಲ್ ಹೇಳಿದಾಗೆ, ಯಾಕಂದ್ರೆ ಇದರ ಲೀಡರ್ಶಿಪ್ ಅನ್ನು ಇಲ್ಲಿ ಕಮಿಷನರಿಗೆ ಕೊಟ್ಟಿದ್ದಾರೆ. ಅವರದ್ದು ಮಾಡುವ ರೀತಿ ನೋಡಿದ್ರೆ ನಮಗೆ ಬಹಳವಾಗಿ ಒಂದು ಅವರಿಗೆ ಅಭಿನಂದನೆ ಕೊಡಬೇಕು. ಯಾಕಂತ ಹೇಳಿದ್ರೆ ಅವರು ಈಗ ಮೊನ್ನೆ ಗೋಹತ್ಯೆ ವಿಷಯ ಇರ್ಬೋದು. ಈಗ ಶರಣ್ ಅವರು ಹೇಳಿದಾಗೆ ನೈತಿಕ ಪೊಲೀಸ್ಗಿರಿ ಬರುವುದು ಯಾಕೆ? ಈ ಪೊಲೀಸ್ ಫೋರ್ಸ್ ಅದನ್ನು ಮಾಡದಿದ್ದಾಗ ನಮ್ಮವರು ಹೋಗಿ ನಾವು ನಿಲ್ಲಿಕ್ಕೆ ಹೇಳಲಿಕ್ಕೆ ಅಂತೆಲ್ಲ ನಮ್ಮಲ್ಲಿದ್ದ ಹೆಂಗ್ ಹುಡುಗರು ಅವರು ಇವರು ನಮ್ಮ ಭಾವನೆಗಳಿಗೆ ಅಡ್ಡಿಯಾದಾಗ ನಿಲ್ಸುದು. ಇತ್ತೀಚೆಗೆ ಯಾರು ಅದನ್ನು, ಈಗ ಮೊನ್ನೆ ಹಬ್ಬ ಆದದಷ್ಟೇ, ಎಲ್ಲಿಯೂ ಯಾವ ಸಮಸ್ಯೆ ಬರಲಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಪೊಲೀಸ್ ಕಮಿಷನರ್ ಇರ್ಬೋದು, SP ಇರ್ಬೋದು, ಅದನ್ನು ಕಟ್ಟುನಿಟ್ಟಾಗಿ ಮಾಡಿದ್ದಾರೆ. ಕಟ್ಟುನಿಟ್ಟಾಗಿ ಮಾಡಿದ ನಿಮಿತ್ತ ಎಲ್ಲಿಯೂ ನೈತಿಕ ಪೊಲೀಸ್ ಗಿರಿ ಆಗ್ಲಿಲ್ಲ. ಕರೆಕ್ಟ್.
ಇವರಿಗೆ ಇದು ಈ ಒಂದು ಹೊಸ ಫೋರ್ಸ್ ಮಾತಾಡಿರ್ಬೋದು, ಆದರೆ ಬಂದ ಮೇಲೆ ಸಮೇತ ನೈತಿಕ ಪೊಲೀಸ್ಗಿರಿ ಆಗಲಿಲ್ಲ. ಅದನ್ನು ನಾವು ಎಪ್ರಿಸಿಯೇಟ್ ಮಾಡಬೇಕು. ಯಾಕಂತ ಕೇಳಿದ್ರೆ ಅವರು ಅದನ್ನು ಅವರವರ ಕೆಲಸವನ್ನು ಇದುವರೆಗೆ ಯಾಕೆ ಇದು ಸಮಸ್ಯೆ ಆದದಂತ ಕೇಳಿದ್ರೆ ಪೊಲೀಸ್ಗಿರಿ ಪರ್ಫೆಕ್ಟ್ ಆಗಿ ಈಗ ಜಿತೇಂದ್ರ ಅವರು ಹೇಳಿದಾಗೆ ನಡೆಯದಿದ್ದಾಗ ಇಂಥ ಸಮಸ್ಯೆಗಳೆಲ್ಲ ನಡೆಯುದು. ಇನ್ನು ಮುಂದೆ ಇದು ಆದದಷ್ಟೇ, ಮುಂದೆಗೆ ನಾವು ನೋಡುವ. ಯಾಕಂತ ಕೇಳಿದ್ರೆ ಇದು ಒಂದು ಸ್ಟ್ರಿಕ್ಟ್ ಉಂಟಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ವ್ಯಾಪಾರವೂ ನಿಲ್ತದೆ. ಈಗ ಡ್ರಗ್ ದಂಧೆ ಇರ್ಬೋದು, ಇದು ಇರ್ಬೋದು, ಏನಿದ್ರೆ ಸಹ ಏನು ಹೇಳ್ತಾರೆ ಜಿತೇಂದ್ರ, ಇಂಥದ್ದು ಉಂಟಂತ ಕೇಳಿದ್ರೆ ಯಾರು ಮಾಡ್ಲಿಕ್ಕೆ ಹೋಗುದಿಲ್ಲ, ಪ್ರಮಾಣ ಕಮ್ಮಿ ಆಗ್ತದೆ. ಹೌದು, ಕರೆಕ್ಟ್ ಅಲ್ವಾ? ಎಂತದಂತ ಹೇಳುದಿಲ್ಲ. ಬರ್ತೇನೆ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಿಲ್ಲಿಂದ ಸರ್? ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಹಲೋ. ಎಸ್ ಸರ್, ಕೇಳ್ತಾ ಇದೆ, ಮಾತಾಡಿ ಸರ್. ಸರ್, ಮೊದಲಾಗಿ ಅನ್ನದ ಜಾತಿ ಯಾವುದು ಅಂತ ಫಸ್ಟ್ ತಿಳ್ಕೊಂಡ್ರೆ ಜಾತೀಯತೆ ಖಂಡಿತ ಬರುದಿಲ್ಲ, ಕೋಮುವಾದ ಬರುದೇ ಇಲ್ಲ. ಓಕೆ. ಎಲ್ಲಾ ಜಾತಿಯವರನ್ನ ಅಕ್ಕಿ ಬೆಳೀತಾರೆ. ಅದೇ ರೀತಿ ಎಲ್ಲಾ ಮನೋಭಾವನೆಗಳು ಒಂದೇ ರೀತಿ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅದೆಷ್ಟು ಚಂದ, ಆ ಊರು, ಆ ಪ್ರದೇಶಗಳು ಪ್ರತಿಯೊಂದು ಚಂದ. ಅದೇ ಜನಗಳು ಅದೇ ಪ್ರೀತಿ ವಿಶ್ವಾಸದಲ್ಲಿ ಬೆಳೆದ್ರೆ ಖಂಡಿತವಾಗಿ ಯಾವತ್ತೂ ಕೂಡ ದ್ವೇಷದ ದಂಡು, ಈ ಕೋಮುವಾದ ಯಾವುದು ಬರುವುದಿಲ್ಲ. ಓಕೆ ಓಕೆ ಓಕೆ, ಎಸ್ ಸರ್, ಅದು ಬರಬಾರ್ದು, ಅದೇ ಒಂದು ವಿಚಾರ. ಎಸ್, ರಾಜಕೀಯಕ್ಕೆ ಖಂಡಿತ ಜಾತಿಗಳನ್ನು ಇಳಿಲೇಬಾರದು, ಅದು ತಪ್ಪಾಗ್ತದೆ. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಉದಯ್ ಆಚಾರ್ಯ ಅವರೇ, ಇದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು, ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡಬೇಕು ಡಿಪಾರ್ಟ್ಮೆಂಟ್ ಆ್ಯಂಡ್ ಈ ಒಂದು ಆಕ್ಷನ್ ಫೋರ್ಸ್ ಕೂಡ. ಆಕ್ಷನ್ ಫೋರ್ಸ್ ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ ಅನ್ನೋದು ಸ್ವಲ್ಪ ಹೇಳ್ಬೋದು ಸರ್, ಏನ್ ಕತೆ? ಅಂದ್ರೆ ಮೊದಲನೇದಾಗಿ ಏನಂತ ಹೇಳಿ, ಯಾಕಂದ್ರೆ ಎಷ್ಟು 242 ಸಿಬ್ಬಂದಿಗಳು ಏನ್ ಮಾಡ್ತಾರೆ ಅನ್ನೋ ಒಂದು ಸಣ್ಣ ಒಂದು ವಿಚಾರ ಇದೆ. ಅವರ ಡ್ರೆಸ್ಗಳು, ಅವರ ಬಟ್ಟೆ, ಉಡುಗೆ ತೊಡುಗೆಗಳನ್ನು ನೋಡಿದಾಗ ಜನತೆಗೆ ಸ್ವಲ್ಪ ಒಂದು ಇನ್ಫಾರ್ಮೇಶನ್ ಇಲ್ಲ, ಖಂಡಿತ ನಂಬಿಕೆ. ನಾನಂತ ಹೇಳಿದ್ರೆ, ನಾನು ಐ ಆಮ್ ನಾಟ್ ದಿ ಆಥರೈಸ್ಡ್ ಪರ್ಸನ್ ಟು ಸ್ಪೀಕ್ ಅಬೌಟ್ ದೇರ್ ಟಾಸ್ಕ್ ಫೋರ್ಸ್. ಇದರ ಬಗ್ಗೆ ನಾವುಗಳು ರೌಡಿ ನಿಗ್ರಹ ದಳ ನೋಡಿದೀವಿ, ನಕ್ಸಲ್ ಪಡೆಯನ್ನು ನೋಡಿದೀವಿ. ಸೊ ಹಾಗಿದ್ದಾಗ ನಮಗೆ ಇದು ಹೊಸದಲ್ವಾ, ದೇಶದಲ್ಲಿ ಗೊತ್ತಿಲ್ಲ, ಅದಕ್ಕೆ ನಮ್ಗೆ ಕೇಳಿರುವಂತ. ಅಲ್ಲ, ಫಸ್ಟ್ ಆಫ್ ಆಲ್ ನಮಗೆ ಇದರ ಬಗ್ಗೆ ಮಾತಾಡ್ಲಿಕ್ಕೆ ಏನು ಅಥಾರಿಟಿ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ನಾವು ಸಂಪೂರ್ಣವಾಗಿ ಅವರಿಗೆ ನಾವು ಎಲ್ಲ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಹಾಗಿರುವಾಗ ನಾನು ಇಲ್ಲಿ ಬಂದು ಏನೋ ಒಂದು ಮಾತಾಡೋದು, ಅದು ಮತ್ತಿನ್ನೊಂದು ಏನೋ ಆಗೋದು, ಅದರಿಂದ ಬೇಡ. ಅದರಿಂದ ಅವರಿಗೆ ಏನೋ ಒಂದು ಸರ್ಕಾರ ಜವಾಬ್ದಾರಿ ಕೊಟ್ಟಿದೆ, ಅದನ್ನು ಅವರು ಸಮರ್ಪಕವಾಗಿ ಮಾಡ್ತಾರೆ ಅಂತ ಅದನ್ನು ಕೂಡ ನಾವು ಪ್ರಶ್ನಿಸುವ ಹಾಗಿಲ್ಲ. ಅದರ ಯೋಗ್ಯತೆ ನಮಗಿಲ್ಲ, ಅವರನ್ನು ಪ್ರಶ್ನಿಸುವ ಯೋಗ್ಯತೆ ಕೂಡ ನಮಗೆ ಇಲ್ಲ. ಅದರಿಂದ ಅವರಿಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಬಹುಶಃ ಅವರೊಂದು ಒಳ್ಳೆ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಹೋಗ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಮತ್ತು ಶರಣ್ ಪಂಪೆಲ್ ಅವರು ಕೂಡ ಮಾತಾಡಿದರು, ಬಹಳ ಒಂದು ಸಕಾರಾತ್ಮಕವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟರು. ಮತ್ತು ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹಿಂದೂ ಪರ ಚಟುವಟಿಕೆಗಳು ಬಂದಾಗ ಪಾಪ ಅವರ ಹೆಸರು ಒಂದು ಬಾರಿ ಹೈಲೈಟ್ ಆಗ್ತದೆ. ಅವರು ಕೂಡ ಒಂದು ಸ್ಪಷ್ಟವಾದಂಥ ಒಂದು ಏನು ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿಂದ ಬಹುಶಃ ಅವರಿಗೂ ಕೂಡ ಸಂತೋಷ ಇದೆ. ಈ ಥರದ ಒಂದು ನಡಿಬೇಕು, ಈ ಥರದ ಒಂದು ಟಾಸ್ಕ್ ಫೋರ್ಸ್ ಇರಬೇಕು, ಮತ್ತು ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಒಳ್ಳೆ ಶಾಂತಿಯುತವಾದಂಥ ಒಂದು ಪರಿಸ್ಥಿತಿ ಬರಬೇಕು ಅಂತ. ಬಹುಶಃ ನಾವು ಇನ್ನೊಬ್ಬರು ನಮ್ಮ ಮುಸ್ಲಿಂ ಮುಖಂಡರಿಗೂ ಕನೆಕ್ಟ್ ಮಾಡಲಿಕ್ಕೆ ನೀವು ಟ್ರೈ ಮಾಡಿದರೆ ಏನೂ ಸಿಕ್ಕಿಲ್ಲ. ಬಹುಶಃ ಅವರ ಅಭಿಪ್ರಾಯ ಕೂಡ ನಮಗೆ ಸಿಕ್ತಿದ್ರೆ ಮತ್ತಷ್ಟು ಕ್ಲಾರಿಟಿ ಸಿಕ್ತಿತ್ತು. ಯಾಕಂತ ಹೇಳಿದರೆ ಬಹುಶಃ ಅದೇ ಹೇಳಿದಲ್ಲ ನಾನು ಅವಾಗ, ಇಲ್ಲಿ ಏನೇ ನಡೆದ್ರೂ ಕೂಡ ಆ ಇಬ್ಬರ ಹೆಸರುಗಳೇ ಎದ್ದು ಕಾಣುವಂಥದ್ದು ಇಲ್ಲಿ. ಸೊ ಅವರು ಏನೋ ಒಂದು ಕ್ಲಾರಿಟಿ ಕೊಟ್ಟು ಬಿಟ್ರೆ ನಾವು ಕೂಡ ಇದರಲ್ಲಿ ಸೇಫ್, ನಾವು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಜನರಿಗೆ ಮತ್ತು ಕೂಡ ಅಂದರೆ, ಯಾಕಂತ ಹೇಳಿದರೆ ನೋಡಿ, ಅಲ್ಲ ಈಗ ಏನೇ ಪ್ರಭಾವಿ ವ್ಯಕ್ತಿಗಳು ನಾವು ಪಕ್ಷಾತೀತವಾಗಿ ಮಾತಾಡಬೇಕಾಗ್ತದೆ. ಯಾರಾಗಲಿ, ಶರಣ್ ಪಂಪೆಲ್ ಆಗಲಿ ಅಥವಾ ಬೇರೆ ಯಾರೇ ನಾಯಕರಿರಲಿ, ಅವರ ಮಾತಿನ ಒಂದು ಪ್ರಭಾವ ಸಮಾಜದ ಮೇಲೆ ಖಂಡಿತವಾಗಿಯೂ ಬೀಳ್ತದೆ. ಸೊ ಹಾಗಿದ್ದು ಅವರು ಆ ರೀತಿಯ ಸ್ಟೇಟ್ಮೆಂಟ್ ಕೊಡುವಾಗ ಅದು ಖಂಡಿತವಾಗಿಯೂ ಇದೊಂದು ಸಕಾರಾತ್ಮಕವಾದಂತಹ ಒಂದು ಬೆಳವಣಿಗೆ ಅಂತೇಳಿ ಹೇಳ್ಬೋದು. ಮತ್ತು ಇನ್ನೂ ಕೊನೆಯದಾಗಿ ಹೇಳಬೇಕಂತ ಹೇಳಿದರೆ, ನಮಗೆ ಮುಂದಿನ ದಿನಗಳಲ್ಲಿ ಒಂದು ಶಾಂತಿಯುತವಾದ ಜಿಲ್ಲೆ ಬೇಕು. ನಾವು ಈ ಸಮಯದಲ್ಲಿ ನಾವು ಕೊರೋನಾ ಸಮಯವನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ನಾವು ಆ ಸಮಯದಲ್ಲಿ ನಾವು ಎಷ್ಟು ಒಂದು ಕೊರೋನಾ ಎಂಬ ಮಹಾಮಾರಿಯ ಜೊತೆ ಒಂದು ಒಡೆದಾಡಲಿಕ್ಕೆ ಎಷ್ಟೆಲ್ಲ ನಾವು ಸರ್ಕಸ್ ಮಾಡಿದ್ದೇವೆ. ಬಹುಶಃ ಆ ಥರದ ಒಂದು ಪರಿಸ್ಥಿತಿ ನಾವು ಈಗ ಕೂಡ ಒಂದು ಫೇಸ್ ಮಾಡಬೇಕು. ಕೆಲವೊಂದಕ್ಕೆ ನಾವು ಕಡಿವಾಣ ಹಾಕಬೇಕು, ನಮಗೆ ನಾವೇ ಕೆಲವೊಂದು ವಿಚಾರಗಳಿಗೆ ಕಡಿವಾಣ ಹಾಕಬೇಕಾಗ್ತದೆ. ಮತ್ತು ನಾನು ಅದೇ ಹೇಳಿದೆ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಆದರೆ ಮುಂದಿನ ದಿನಗಳಲ್ಲಿ ಯಾರೇ ನಾಯಕರಿರಲಿ, ದಯವಿಟ್ಟು ಜಿಲ್ಲೆಯ ಒಂದು ಜನರ ಪರವಾಗಿ ನಾನು ಕೇಳುವಂಥದ್ದು, ಮಾತಿನಲ್ಲಿ ಒಂದು ಮಿತಿ ಇರಲಿ. ಯಾರೊಬ್ಬರನ್ನು ಒಂದು ಪ್ರಚೋದಿಸುವಂತಹ ಮಾತು ದಯವಿಟ್ಟು ಯಾರು ಆಡಬೇಡಿ. ಮತ್ತು
ಮತ್ತೊಂದು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಪಕ್ಷದ ಪರವಾಗಿ ಯಾವುದೇ ರೀತಿಯಾದಂಥ ಮುಂದಿನ ದಿನಗಳಲ್ಲಿ ಆಗಿಲ್ಲ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಏನು ಹೇಳ್ತಾರೆ, ಈ ಒಂದು ಟಾಸ್ಕ್ ಫೋರ್ಸಿಗೆ ಒಂದು ತೊಂದರೆ ಕೊಡುವಂಥದ್ದು ಅಥವಾ ಇನ್ವಾಲ್ವ್ಮೆಂಟ್ ಆಗುವಂಥದ್ದು ಆ ಥರದ ಯಾವುದೇ ರೀತಿಯಾದಂತಹ ಒಂದು ಕೆಲಸಕ್ಕೆ ನಾವಂತೂ ಕೈ ಹಾಕುವುದಿಲ್ಲ. ಅದಕ್ಕೆ ಸಂಪೂರ್ಣವಾದಂತಹ ಒಂದು ಏನು ಜವಾಬ್ದಾರಿಯನ್ನು ಬಿಟ್ಟಿದ್ದೇವೆ. ನಾವು ಅವರಿಗೆ ಬಿಟ್ಟು ನಾವು ತಪ್ಪಿತಸ್ಥರಾದರೆ ಖಂಡಿತವಾಗಿಯೂ ನಮ್ಮ ಮೇಲೆಯೂ ಕೂಡ ಆ್ಯಕ್ಷನ್ ತಗೊಳ್ಳಿ, ನಾವು ಆಗುವುದಿಲ್ಲ ಆದರೂ ಹೇಳುವಂಥದ್ದು. ಅದೇ ರೀತಿಯಾದಂತಹ ಒಂದು ಮನೋಭಾವ ಬೇರೆಯವರು ಕೂಡ ಇಟ್ಕೊಳ್ಳಿ ಅಂತ ಹೇಳುವಂಥದ್ದು ನಮ್ಮ ಒಂದು ಆಶೆ. ಓಕೆ, ಎಸ್ ಸರ್. ಲಾಸ್ಟ್ ರಿಯಾಕ್ಷನ್ ಜಿತೇಂದ್ರ ಕುಂದೇಶ್ವರ್. ಎಸ್ ಸರ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡು ಈ ಭಾಗ ಖಂಡಿತ ಸೌಹಾರ್ದತೆ ನೆಲೆವೀಡು, ತುಂಬ ಚಂದ. ಇಲ್ಲಿಯ ಜನ ಬದುಕುತ್ತಿರುವಂತಹ ರೀತಿ ತುಂಬ ಚಂದ. ಆದರೆ ಯಾವುದೋ ಒಬ್ಬ ರಾಜಕೀಯದ ದುರುದ್ದೇಶದಿಂದ ಧರ್ಮದ ಹೆಸರಿನಲ್ಲಿ ಯಾವುದೋ ಅಮಾಯಕನನ್ನು ರಣಭೀಕರವಾಗಿ ಕೊಂದಾಗ ಅದರ ಚಂದ ನೋಡಿಕೊಂಡು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪಾತಕಿಗಳನ್ನು ನೇಣುಗಂಬಕ್ಕೆ ಕಾನೂನು ಮೂಲಕ ಮರಣದಂಡನೆಯನ್ನು ಕೊಡಬೇಕು. ಒಂದು ವೇಳೆ ಅಂತಹ ಅಪರಾಧಿಗಳಿಗೆ ಶಿಕ್ಷೆ ಆಗಲಿಕ್ಕೆ ವ್ಯವಸ್ಥೆಯಲ್ಲಿ ತೊಡಕಾದಾಗ ಅದಕ್ಕೆ ಬರುವಂಥ ಪ್ರತಿಕ್ರಿಯೆಗಳು ಅದು ಭೀಕರವಾಗಿರ್ತದೆ, ಅದು ಮತ್ತೆ ಗಲಭೆಗಳಾಗಿ ಮಾರ್ಪಡ್ತವೆ. ಹಾಗಾಗಿ ಕಾನೂನು ಸುವ್ಯವಸ್ಥೆಯನ್ನು ಒಂದು ನಿಷ್ಪಕ್ಷಪಾತವಾಗಿ ಮಾಡುವಂಥ ಒಂದು ಇಲ್ಲಿ ಅಗತ್ಯ ಇದೆ. ಹಾಗಾಗಿ ಈಗ ಬಂದವರು ಕಮಿಷನರ್ ಈ ಸದ್ಯಕ್ಕೆ ಸುಧೀರ್ ಕುಮಾರ್ ರೆಡ್ಡಿ ಅವರು ಆರಂಭದಲ್ಲಿ ಮಾಡಿದಂಥ ಕೆಲಸಗಳೆಲ್ಲ ಖಂಡಿತ ಎಲ್ಲವನ್ನು ಮೆಚ್ಚುವಂಥದ್ದು. ಈ ಟ್ರೋಲ್ ಪೇಜ್ಗಳು ಮುಖ್ಯವಾಗಿ ಅಂದರೆ ಸಮಾಜದಲ್ಲಿ ಏನು ಎಕ್ಸ್ಟ್ರೀಮಿಸ್ಟ್ಗಳು, ವಿಕ್ಷಿಪ್ತ ಮನಸ್ಸುಗಳು ಹೆಚ್ಚಾಗಿ ಸುಲಭದಲ್ಲಿ ಕ್ಯಾಚ್ ಮಾಡಲಿಕ್ಕಾಗುವಂಥದ್ದು ಸಾಮಾಜಿಕ ಜಾಲತಾಣಗಳಿಂದ. ಅಲ್ಲಿ ಅವರು ಏನು ಈ ಟ್ರೋಲ್ ನವಾಬ ಅಂತೆ, ಬ್ಯಾರಿ ನವಾಬನೋ, ಇನ್ನು ಕರ್ಣ, ದುರ್ಯೋಧನ, ಇಂತಹ ಇವರನ್ನೆಲ್ಲ ಸಾಮಾಜಿಕ ಜಾಲತಾಣಗಳ ರಕ್ತವನ್ನು ಏನು ಕೇಳ್ತಾ ಇರುವಂಥ ಆ ಒಂದು ವಿಕ್ಷಿಪ್ತ ಮನಸ್ಸುಗಳನ್ನು ಎದುರು ತಂದು ಒಟ್ಟಿಗೆ ನಿಲ್ಲಿಸಿ ಟ್ರೋಲಿಂಗ್ ಫನ್ ಅವರನ್ನೇ ಟ್ರೋಲ್ ಮಾಡಿ ಅವರನ್ನೇ ಒಟ್ಟಿಗೆ ಇಟ್ಟು ಒಂದು ಅದ್ಭುತ. ನಾನು ಅದೊಂದು ನನ್ನ ಫೇಸ್ಬುಕ್ ಇದರಲ್ಲಿ ಹಾಕಿದಾಗ ಲಕ್ಷಕ್ಕೂ ಮಿಕ್ಕಿ ಅಂದರೆ ಖುಷಿ ಆಗ್ತದೆ. ಆ ರೀತಿ ಮಾಡಿದ್ದನ್ನ ಅಂಥವರಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಟ್ರಲ್ಲ, ಅದನ್ನು ಹಿಂದಿನವರಿಗೆ ಮಾಡಲಿಲ್ಲ. ಈಗ ಮುಂದೆ ಅವರು ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಸುಲಭದ ಅಂದರೆ ಮತ್ತೆ ಸಮಾಜದಲ್ಲಿ ಭಾಷಣ ಮಾಡುವವರು ಅಂದರೆ ಕೋಮು ಲಾಭ ಇಟ್ಕೊಂಡು, ರಾಜಕೀಯ ಲಾಭ ಇಟ್ಕೊಂಡು ಭಾಷಣ ಮಾಡುವವರು, ದ್ವೇಷವನ್ನು ಉಟ್ಕೊಂಡು ಆರಾಮಾಗಿ ಅವರು ತಿಂದುಕೊಂಡು ಸುಖವಾಗಿರೋ ಅಂಥವರನ್ನು ಕೂಡ ಹುಡುಕಬೇಕು. ಎಲ್ಲೆಲ್ಲಿ ಯಾರಿದ್ದಾರೆ, ತಾವು ಏನು ಕಾನೂನಲ್ಲಿ ತಪ್ಪು ಮಾಡೋದಿಲ್ಲ ಅಂತ ಹೇಳೋ ಸೋಗಲಾಡಿಗಳು ಕೂಡ ಇದ್ದಾರೆ. ಅವರನ್ನು ಅದರ ಜೊತೆಯಲ್ಲಿ ಕೆಲವು ಸುಳ್ಳುಗಳನ್ನೇ ಅದನ್ನು ಹೇಳಿ ಅದೇ ಕೊನೆಗೆ ಸತ್ಯ ಅಂತ ಆಗುವಂಥ ಹೇಳುವಂಥ ಪರಿಸ್ಥಿತಿ ದಕ್ಷಿಣ ಕನ್ನಡದಲ್ಲಿ ತುಂಬ ಕಡೆ ಇದೆ. ಯಾರೋ ಕೊಲೆ ಮಾಡಿರ್ತಾರೆ, ಯಾರೋ ಇನ್ನೊಬ್ಬರು ಅತ್ಯಾಚಾರ ಮಾಡಿ ಇನ್ನೊಬ್ಬರ ಮೇಲೆ ಆರೋಪ ಹೊರಿಸಿ ಅವರಿಗೆ ಕಾನೂನು ಕ್ರಮ ಇಲ್ವಾ ಅಂತ ಅಷ್ಟು ಸುಳ್ಳು, ಹಸಿ ಸುಳ್ಳು ಹೇಳುವಾಗ ಅಂಥವರನ್ನೂ ಕೂಡ ಪಂಚರಂಗಡಿ ಇರ್ಬೋದು, ಡಾಕ್ಟರ್ ವರ್ಮಾ, ಇಂಥದ್ದು ತುಂಬ ಟ್ರೋಲ್ ಪೇಜ್ಗಳಿದೆ. ಅವರಿಗೂ ಕೂಡ ಇದೇ ಥರ ಅರೆಸ್ಟ್ ಮಾಡಿ ಎದುರು ತಂದು ಇಟ್ಕೊಂಡು ಸುಳ್ಳು ಒಂದು ಮಾಡೋ ಸಮಾಜದಲ್ಲಿ ಅನ್ಯಾಯವನ್ನು ಪ್ರಸಾರ ಮಾಡುವ ಅಂಥವರನ್ನು ನಿಲ್ಲಿಸಿ ಅವರು ಪುನಃ ಇನ್ನೊಂದು ಫೋಟೋ ಸೆಷನ್ ಮಾಡಿದರೆ ಅಂಥದ್ದು ಇನ್ನೂ ಹೆದರಬೇಕು. ಸುಳ್ಳು ಸುದ್ದಿಗಳನ್ನು ಅಥವಾ ಸುಳ್ಳು ವಿಚಾರಗಳನ್ನು, ಆರೋಪಿಗಳನ್ನು ರಕ್ಷಣೆ ಮಾಡಿ ನಿರಪರಾಧಿಗಳ ಮೇಲೆ ಆರೋಪ ಪ್ರಾಮಾಣಿಕರ ವ್ಯಕ್ತಿಗಳ ಮೇಲೆ ತೇಜೋವಧೆ ಮಾಡುವಂಥವರನ್ನು ಪುನಃ ಎದುರು ತಂದು ನಿಲ್ಲಿಸಿ ಅವರು ಆ ರೀತಿಯಾಗಿ ಕೆಲಸಗಳನ್ನು ಮಾಡಬೇಕು. ಆ ರೀತಿ ಮಾಡಿದಾಗ ನನಗೆ ಏನು ಈ ರೀತಿ ಇಷ್ಟೆಲ್ಲ ಒಳ್ಳೆ ಸುವ್ಯವಸ್ಥೆಯನ್ನು ಏನು ಇಂಥ ಒಳ್ಳೆ ದಕ್ಷ ಅಧಿಕಾರಿಗಳನ್ನು 2 ವರ್ಷಗಳ ಕಾಲ ಕನಿಷ್ಠ ನನಗೇನೋ ಡೌಟ್, ಈ ರೀತಿ ಮಾಡಿದರೆ ಈಗ ಮೊನ್ನೆ ಯಾರು ರಾಜೀನಾಮೆ ಕೊಡ್ತೇವೆ ಅಂತೇಳಿ ದೊಡ್ಡದಾಗಿ ಪ್ರತಿಭಟನೆ ಮಾಡಿದವರೇ ಇವರನ್ನು ಕಳಿಸದಿದ್ದರೆ ನಾವು ರಾಜೀನಾಮೆ ಕೊಡ್ತೇವೆ ಅಂತ ಹೇಳೋ ಪರಿಸ್ಥಿತಿ ಬರ್ಬೋದು. ಅಂದರೆ ನಾನು ಅಂದರೆ ಮತ್ತೆ ಇನ್ನೂ ಪ್ರಭಾವಿಗಳು, ಇನ್ನೊಂದು ಕಡೆಯಲ್ಲಿ ಬಿಸ್ನೆಸ್ ಮ್ಯಾನ್ಗಳು, ಇನ್ನೊಂದು ಕಡೆ ಎಲ್ಲರೂ ಒತ್ತಡ, ಏನು 2 ನಂಬರ್ ದಂಧೆ ಅಡ್ಡೆಗಳು, ಗಿರಾಕಿಗಳು, ಇವರೆಲ್ಲ ಸೇರಿ ಬೇರೆ ರೀತಿ ನಾನಾ ರೀತಿಯಾಗಿ ಇದನ್ನು ಏನು ಒತ್ತಡಗಳನ್ನು ತಡ್ಬೋದು. ಏನೇ ಒತ್ತಡ ಮಾಡಿದ್ರು ನಕ್ಸಲ್ ನಿಗ್ರಹ ಪಡೆ ಏನು ಮಾಡಿದ್ರಿ ಅದೇ ಥರ ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸು ಇಲ್ಲಿ ಕಾರ್ಯಾಚರಣೆ ಮಾಡಿದರೆ ನಿತಿನ್ ಜನಸಾಮಾನ್ಯರು ಒಂದು ಇವನ್ ಮಾಧ್ಯಮದವರು ನೆಮ್ಮದಿಯಿಂದ ಬದುಕುದು. ಇಲ್ದಿದ್ರೆ ಹಿಂದೆಲ್ಲ ಮಾಧ್ಯಮದವರಿಗೆ ನೋಟಿಸು, ಏನು ತಪ್ಪು ಮಾಡಿದವರು ಯಾರು ಇದ್ದರೂ ಕೂಡ ಅದನ್ನು ನಾವೇನೋ ಪ್ರಶ್ನೆ ಮಾಡಿದರೆ ನೀವು ಬಂದು ತಿಳಿಸಿ ಅಂದರೆ ಕಿರುಕುಳ ಕೂಡ. ಅಂತಹ ಪರಿಸ್ಥಿತಿ ಹೇಳಿದರೆ ಅದು ಪ್ರಜಾಪ್ರಭುತ್ವದ ದೊಡ್ಡ ಒಂದು ಏನು ಹಿನ್ನಡೆ, ಭ್ರಷ್ಟಾಚಾರ, ಕರಪ್ಷನ್ನ ಒಂದು ಪೀಕ್ ಅವರ್ ಟೈಮ್ ಅಂತ ನಾನು ತಿಳ್ಕೊಂಡಿದ್ದೆ.
ಹಾಗೆ ಇನ್ನು ಮುಂದೆ ಆ ರೀತಿಯ ಆಗದೆ ನಮ್ಮ ಎಲ್ಲರೂ ಜನಸಾಮಾನ್ಯರಿಗೂ ನಂಬಿಕೆ ಬರುವ ಕೆಲಸ ಮಾಡಿದರೆ ಖಂಡಿತ ರ್ಯಾಪಿಡ್ ಏನು ಸ್ಪೆಷಲ್ ಆಕ್ಷನ್ ಫೋರ್ಸ್ಗೆ ಭವಿಷ್ಯ ಕೂಡ ಇದೆ, ಜನರಿಗೂ ಕೂಡ ನಂಬಿಕೆ ಇದೆ. 2 ನಂಬರ್ ದಂಧೆಗಳು ಕಡಿಮೆ ಆಗ್ಬೋದು. ಇನ್ನು ಕಾಂಗ್ರೆಸ್ಸಿಗೆ ಇದರಿಂದ ಏನು ನಷ್ಟ ಆಗಲಿಕ್ಕಿಲ್ಲ. ಅವರ ಇಂಗ್ಲಿಷ್ ಕಡೆಯನ್ನು ಬಂದು ಏನು ಒತ್ತಡ ಹಾಕ್ಬೋದು, ವಿನಃ ವೋಟ್ ಬ್ಯಾಂಕಿಗೆ ಏನು ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಇನ್ನು ಇದರಿಂದ ಲಾಭ ಆಗುವಂಥ ಇನ್ನೊಂದು ರಾಜ್ಯ ಪಕ್ಷ ಅಥವಾ BJPಗೂ ಕೂಡ ಆಗ್ಬೋದು. ಆದರೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ಫರ್ಮ್ ಆಗಿರಬೇಕು, ರಾಜಕೀಯನ ಮಾಡಬಾರ್ದು. ಇನ್ನು ಸ್ಪೀಕರ್ UT ಖಾದರ್ ಅವರು ಕೂಡ ಅವರಿಗೂ ಗೊತ್ತಿದೆ, ಅವರು ಸ್ಪಷ್ಟವಾಗಿ ಅವರಿಗೆ ಆತಂಕ ಇರುವಂಥದ್ದು BJPಯಿಂದ ಅಲ್ಲ, ಅವರಿಗೆ ಹಿಂದೂ ಸಂಘಟನೆಗಳಿಂದ ಅಲ್ಲ, ಅವರಿಗೆ ಆತಂಕ ಇರುವಂಥದ್ದು ಅವರ ತೇಜೋವಧೆಯನ್ನು ಹೈಯೆಸ್ಟ್. ನೀವು ನಳಿನ್ ಕುಮಾರ್ ಕಟೀಲ್ ಅವರ ತೇಜೋವಧೆಯನ್ನು ಇದನ್ನು ಮಾಡಿದ್ದು ಹಿಂದೂ ಪೇಜ್ನಲ್ಲಿರುವಂಥದ್ದು ಹಿಂದೂ ಕಾರ್ಯಕರ್ತರು ಆ ರೀತಿಯಾಗಿ ಅವ್ರು ತೇಜೋವಧೆ ಮಾಡಿದ್ದು, ಟ್ರೋಲ್ ಮಾಡಿದ್ದು. ಆದರೆ UT ಖಾದರ್ ಅವರನ್ನು ತೇಜೋವಧೆ ಮಾಡ್ತಾ ಇರುವವರು 90% ಅವರ ಸಮುದಾಯದವರು, ಮತ್ತೊಂದು ಅವರ PFI ಆ ಥರ ಇದರಲ್ಲಿ ಕಾರ್ಯಕರ್ತರು ಅಂತ ಹೇಳ್ಕೊಂಡಿದ್ದವರು, ಮತ್ತು ಅದರಿಂದ ಆಚೆಗೆ ಸಮುದಾಯದವರನ್ನು ಅದಕ್ಕೆ ಬಳಸಿಕೊಂಡು ಅದನ್ನು ಅತ್ಯಂತ ತೇಜವಧೆಯನ್ನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ UT ಖಾದರ್ ಅವರೇ ಈಗ ಅಂದರೆ ಅವರಿಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಅವರ ವ್ಯಾಪ್ತಿಯಲ್ಲಿ ಸಮುದಾಯದಲ್ಲಿ ಅತಿ ಹೆಚ್ಚು. ಹಾಗಾಗಿ ಈ ಸದ್ಯಕ್ಕಂತೂ UT ಖಾದರ್ ಅವರು ಇದನ್ನು ಆಕ್ಷನ್ ಫೋರ್ಸನ್ನು ಖಂಡಿತ ಅವರು ಮುಂದುವರಿಸಲಿಕ್ಕೆ ಬಿಡ್ತಾರೆ ಅನ್ನೋಂಥ ಇದು ಆಶಯ ಕೂಡ ಇದೆ. ಅದೇ ರೀತಿ BJPಯ ಶಾಸಕರು ಇವರು ಏನಿದ್ದಾರೆ ಕೂಡ ಅವರಿಗೆ ಕರೀಲಿಲ್ಲ ವೈಷಮ್ಯ ಅಂತ ಬೇಸರವನ್ನು ಮರೆತು ಮುಂದಿನ ದಿನಗಳಲ್ಲಿ ಅವರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ. ನೀವು ಕೂಡ ಹೆಚ್ಚು ಭಾಷಣ ಮಾಡದೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಖಂಡಿತ ಇಲ್ಲಿ ಅವರು ಕೂಡ ಒಳ್ಳೆಯ ಕೆಲಸಗಳನ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅನಿವಾರ್ಯ ಆಗ್ತದೆ ಭಾಷಣ ಮಾಡುವಂಥದ್ದು, ಅಂಥದ್ದಕ್ಕೆ ಅವಕಾಶ ಮಾಡಿಕೊಡದೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಜನಜೀವನ ಹೋದರೆ ಇನ್ನೊಂದು ಯಾವುದೇ ರೀತಿ ಇನ್ನು ತುಂಬ ಸಮಯದವರೆಗೆ ಇವರು ಇಂಥ ಒಳ್ಳೆಯ ಅಧಿಕಾರಿಗಳನ್ನು ಅವ್ರಿಗೆ ಕೆಲಸ ಮಾಡಲಿಕ್ಕೆ ಬಿಟ್ಟರೆ ಖಂಡಿತ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಪೊಲೀಸ್ ಇಲಾಖೆಗೆ ಸರ್ಕಾರಕ್ಕೆ ಧನ್ಯವಾದವನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಇಲ್ಲ, ಆಫ್ಟರ್ ಲಾಂಗ್ ಟೈಮ್ ನಾವುಗಳು ಮಂಗಳೂರು ಜನತೆ ಪೊಲೀಸ್ ಇಲಾಖೆಗೆ ಧನ್ಯವಾದ. ಇವರು ಸಂಜಯಣ್ಣ ಶಾಂತಿ ಸಭೆಯ ಬಗ್ಗೆ ಉಲ್ಲೇಖ ಮಾಡಿದ್ರು. ಖಂಡಿತವಾಗಿಯೂ ಗುಂಡ್ರವರು ಕೂಡ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಶಾಂತಿ ಸಭೆಯ ವ್ಯವಸ್ಥೆ ಮಾಡಲಿಕ್ಕೆ ಇದೆ. ಅದೊಂದು ಆಗ್ಲೇಬೇಕು. ಇಲ್ಲ ಆಗ್ತದೆ, ಖಂಡಿತ ಆಗ್ತದೆ ಅದರದ್ದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಅದೇ ಹೆಚ್ಚಿನ ವಿಚಾರಗಳನ್ನು ಜಿತೇಂದ್ರ ಹೇಳಿದ್ರು. ಕೆಲವೊಂದು ವಿಚಾರನ ಈ ಸ್ಪೆಸಿಫಿಕಲಿ ಪೋಸ್ಟ್ ಹಾಕುವಂಥದ್ದು ದಯವಿಟ್ಟು ಮಾಡಬೇಡಿ. ಆಲ್ರೆಡಿ ಕಮಿಷನರ್ ಅವರು ಹೇಳಿದ್ದಾರೆ, ನಾವು ನಿಮ್ಮ ಮನೆಯವರೆಗೆ ಬರ್ತೇವೆ ಅಂತ ಹೇಳಿ. ಮತ್ತೆ ಇನ್ನೊಂದು ವಿಚಾರ, ನಿಷ್ಪಕ್ಷಪಾತವಾದಂಥ ಇದರಲ್ಲಿ ಏನು ಇದೆ ಕ್ರಮ, ಅದನ್ನು ನಾವು ತಗೊಳ್ಳಿಕ್ಕೆ ನಾವು ಬಿಡ್ತೇವೆ. ಲಾಸ್ಟ್ ರಿಯಾಕ್ಷನ್. ನಮಗೆ ಸಮಯದ ಅಭಾವ ತುಂಬಾನೇ ಇದೆ. ಸೊ ಹಾಗಿದ್ದಾಗ ಅಂದರೆ ವೆರಿ ಇನ್ಫಾರ್ಮೇಟಿವ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಚರ್ಚೆಯನ್ನು ಬಹಳಷ್ಟು ಜನರು ಕರೆಯನ್ನು ಮಾಡಿದ್ದೀರಿ. ಆದರೆ ಕೆಲವು ವಿಚಾರಗಳು ವಿಮರ್ಶೆ ಆಗಬೇಕಾಗಿತ್ತು. ಸೊ ಅದು ಬಹಳಷ್ಟು ಆಗಿದೆ. ಜೊತೆಗೆ ನಾವು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಮಂಗಳೂರು ಪೊಲೀಸಿಂಗನ್ನು ಮತ್ತೆ ನಾವು ಪ್ರಶಂಸೆ ಮಾಡ್ತಾ ಇದ್ದೀವಿ. ಕಾರಣ ಅಂತ ಬಂದಾಗ ಅಂತಹ ಕೆಲಸಗಳಾಗಿದೆ. ನಾವು ಬಹುಶಃ 1 ತಿಂಗಳ ಹಿಂದೆ ಹೋದಾಗ ಯಾವ ರೀತಿ ಇತ್ತು ಮಂಗಳೂರು ಅನ್ನೋದು ಗೊತ್ತಿದೆ, 3 ವಾರಗಳ ಹಿಂದೆ. ಸೊ ಈಗ ಶಾಂತಿಯುತವಾಗಿದೆ. ಅದಕ್ಕೆ ಪೊಲೀಸ್ ಇಲಾಖೆ ತೆಗೆದುಕೊಂಡಿರುವಂಥ ಖಡಕ್ ಆಗಿರುವಂಥ ಕಟ್ಟುನಿಟ್ಟಿನ ನಿರ್ಧಾರವ ಪ್ರಮುಖವಾಗಿರುವಂಥ ಕಾರಣ ಆಗುತ್ತೆ. ಇಲ್ಲಿ ತನಕ ಅಂತ ಬಂದಾಗ ಅಕ್ರಮ ಗೋ ಸಾಗಾಟದಿಂದ ಅದನ್ನು ನಿಲ್ಲಿಸಿ ಅಲ್ಲಿಂದ ಹಿಡಿದು ಈ ಅಕ್ರಮ ಜುಗಾಡಿ ಅಡ್ಡೆ ಅಲ್ಲಿ ತನಕ ಹೋಗಿ ತದನಂತರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಅಲ್ಲಿಗೆ ತನಕ ಹಿಡಿದು ಸೊ ಈಗ ಒಳ್ಳೆಯ ಕೆಲಸಗಳನ್ನು ಮಾಡಿದಿರಿ. ಒನ್ಸ್ ಅಗೇನ್ ಧನ್ಯವಾದಗಳನ್ನು ಮಂಗಳೂರು ಪೊಲೀಸ್ ಇಲಾಖೆಗೆ ನಾವು ಸಲ್ಲಿಸ್ತಾ, ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಗೆ, ಎಂಟೈರ್ ನಮ್ಮ ಕರಾವಳಿಯ ಪೊಲೀಸ್ ಇಲಾಖೆಗೆ, ಉಡುಪಿಯವರೇ ಬಂದಿರುವಂಥದ್ದು SP ಆಗಿ. ಸೊ ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಸಂಜಯ್ ಪ್ರಭು ಅವರು BJP ವಕ್ತಾರರು, ಜಿತೇಂದ್ರ ಕುಂದೇಶ್ವರ ಹಿರಿಯ ಪತ್ರಕರ್ತರು, ಆ್ಯಂಡ್ ಉದಯ ಆಚಾರ್ಯ 3 ಆಫ್ ಯು ಕಾಂಗ್ರೆಸ್ಯ ವಕ್ತಾರರು. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಈ ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಸರಿಯಾಗಿ ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡಲಿ, ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸುವಲ್ಲಿ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸಲಿ ಅಂತ ಹೇಳ್ತಾ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.